ಎಸ್ ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ರಾಜ್ಯ ಚರ್ಚೆ ಮಾಡ್ತಾ ಇರುವಂತಹ ವಿಚಾರ, ಅಂತೂ ಇಂತೂ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿರುವಂತಹ 5 ಗ್ಯಾರಂಟಿಗಳು. ಈ ಗ್ಯಾರಂಟಿಗಳು ಯಾವಾಗ ಅನ್ನುವಂಥದ್ದನ್ನ ಶ್ರೀಸಾಮಾನ್ಯನವರು ಕೇಳಿದ್ರು, ಜೊತೆಗೆ ವಿಪಕ್ಷಗಳು ಕೇಳಿದ್ರು. ಯಾಕೆ ಅಂತ ಬಂದಾಗ ಕಾಂಗ್ರೆಸ್ನವರು ಈ 5 ಗ್ಯಾರಂಟಿಗಳನ್ನ ಜಾರಿ ಮಾಡ್ತಾರಾ, ಇಸ್ ಇಟ್ ಪಾಸಿಬಲ್ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳಿದವರೇ ಬಹಳಷ್ಟು ಜಾಸ್ತಿ. ಅದೇನೇ ಇರಲಿ, ಕಾಂಗ್ರೆಸ್ ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಹಳಷ್ಟು 135 ಬಹುಮತದ ಅಂತರದ ಒಂದು ಸ್ಥಾನವನ್ನ ಅಧಿಕಾರಕ್ಕೆ ಬರುತ್ತೆ, ಗಳಿಸಿಕೊಳ್ಳುತ್ತೆ ಅಂತ ಬಂದಾಗ ನೇರವಾಗಿ ಕಾಂಗ್ರೆಸ್ಗೆ ವರದಾನ ಆಗಿರುವಂತದ್ದು ಈ ಗ್ಯಾರಂಟಿಗಳು ಅನ್ನುವಂಥದ್ದನ್ನು ಕೂಡ ನಾವು ಅಲ್ಲಗಳೆಯುವಂತಿಲ್ಲ. ಹಾಗಾಗಿ ಬಹಳಷ್ಟು ಜನರು ಕೇಳ್ತಾ ಇದ್ರು, ಯಾವಾಗ ಗ್ಯಾರಂಟಿ ಯೋಜನೆ ಸಿದ್ದರಾಮಯ್ಯನವರೇ, DKC ಅವರೇ ಅನ್ನುವಂತಹ ಪ್ರಶ್ನೆಗಳಿಗೆ ನೇರವಾಗಿ ಇವತ್ತು ಸಿದ್ದರಾಮಯ್ಯ ಅವರು ಜೊತೆಗೆ DKC ಅವರು ಉತ್ತರವನ್ನ ಕೊಟ್ಟಿದ್ದಾರೆ. 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ, DKC ಅವರು ಜೊತೆಗೆ ಸಿದ್ದರಾಮಯ್ಯನವರು. ಇದು ಬಹಳಷ್ಟು ಚರ್ಚೆಗೆ ಇದೀಗ ರಾಜ್ಯಾದ್ಯಂತ ಕಾರಣವಾಗ್ತಾ ಇದೆ. ಯಾಕೆ ಅಂದ್ರೆ ಇದು ಸಾಧ್ಯವಾ ಅನ್ನುವಂಥವರಿಗೆ ಇದು ಸಾಧ್ಯ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಿದ್ದಾರೆ. ಇವೆಲ್ಲದರ ಜೊತೆಗೆ ಹಲವಾರು ಪ್ರಶ್ನೆಗಳು, ವಿಮರ್ಶೆಗಳು, ಜೊತೆಗೆ ಮುಂದೇನಾಗುತ್ತೆ ಅನ್ನುವಂತಹ ಚರ್ಚೆಗಳು ಇದ್ದೇ ಇರುತ್ತೆ. ಜೊತೆಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ, ಅಂತೂ ಇಂತೂ 5 ಗ್ಯಾರಂಟಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಕಾಂಗ್ರೆಸ್ ಗವರ್ಮೆಂಟ್ ಇಂದ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ನಂಗೂ ಫ್ರೀ, ನಿಂಗೂ ಫ್ರೀ, ಎಲ್ಲರಿಗೂ ಫ್ರೀನಾ ಅನ್ನುವಂತಹ ಪ್ರಶ್ನೆಗಳನ್ನ ಕೇಳಿದಾಗ ಹೌದು, ಎಲ್ರಿಗೂ ಕೂಡ ಫ್ರೀ ಇದೆ. ಆದ್ರೆ ಸ್ವಲ್ಪ ಕೆಲವು ಕಡೆಗಳಲ್ಲಿ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಗ್ಯಾರಂಟಿ ಖಚಿತ, ಪ್ರಯಾಣ ಉಚಿತ ಆಗುತ್ತೆ, ಆದ್ರೆ ಕೆಲವೆಡೆ ಕಂಡೀಷನ್ಸ್ಗಳು ಕೂಡ ಖಚಿತ ಆಗಿದೆ. ಹಾಗಾಗಿ ನಾನು ಇವತ್ತಿನ ಚರ್ಚೆನ ಪ್ರಾರಂಭ ಮಾಡ್ತೇನೆ. ತಮ್ಗಳ ಅಭಿಪ್ರಾಯಕ್ಕೆ, ತಮ್ಗಳ ಅನಿಸಿಕೆಗಳಿಗೆ ಮುಕ್ತವಾಗಿರುವಂತಹ ಅವಕಾಶ ಇದೆ, ಮಾತಾಡಬಹುದು. ಜೊತೆಗೆ ನಾನು ಈ ಒಂದು ವಿಚಾರದ ಬಗ್ಗೆ 5 ಗ್ಯಾರಂಟಿಗಳನ್ನ ಸಿದ್ದರಾಮಯ್ಯ ಅವರು ಯಾವ ರೀತಿ ಘೋಷಣೆ ಮಾಡಿದ್ದಾರೆ, ಏನೆಲ್ಲ ಕಂಡೀಷನ್ಸ್ ಗಳನ್ನ ಕೊಟ್ಟಿದ್ದಾರೆ, ಯಾವ ರೀತಿ ಈ ಯೋಜನೆಗಳನ್ನ ನಾವುಗಳು ಪ್ರಯೋಜನವನ್ನ ಪಡೆದುಕೊಳ್ಬಹುದು, ಈ ಬಗ್ಗೆ ಕ್ವಿಕ್ ಆಗಿರುವಂತಹ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ತದನಂತರ ನಾನು ಚರ್ಚೆನ ಪ್ರಾರಂಭ ಮಾಡ್ತೀನಿ, ನೋಡ್ಕೊ ಬನ್ನಿ. ನಂಗೂ ಫ್ರೀ, ನಿಂಗೂ ಫ್ರೀ, ಎಲ್ಲರಿಗೂ ಫ್ರೀನಾ? ಎಲ್ಲ ಗ್ಯಾರಂಟಿಗಳಿಗೆ ಸಿಎಂ ಅಸ್ತು. ನನಗೂ ಫ್ರೀ, ನಿಮಗೂ ಫ್ರೀ, 200 ಯೂನಿಟ್ ಗ್ಯಾರಂಟಿ ಖಚಿತ, ಪ್ರಯಾಣ ಉಚಿತ, ಷರತ್ತು ನಿಯಮಿತ. ಯೋಜನೆ ನಿಯಮಗಳೇನು? ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ನೀಡಿದ 5 ಗ್ಯಾರಂಟಿಗಳಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಸ್ತು ಎಂದಿದ್ದು, ಎಲ್ಲ ಗ್ಯಾರಂಟಿಗಳಿಗೆ ಷರತ್ತುಬದ್ಧ ಅನುಮತಿಯನ್ನ ನೀಡಿದ್ದಾರೆ. ಗ್ಯಾರಂಟಿ ಸಂಬಂಧ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಸಭೆ ಬಳಿಕ ಮಾತನಾಡಿದ ಸಿದ್ದರಾಮಯ್ಯ, ನಾವು ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನೀಡಿದ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೇವೆ. ಇದಕ್ಕೆ ನಮ್ಮ ಸಹಿ ಮಾಡಿ ಗ್ಯಾರಂಟಿ ಕಾರ್ಡ್ ನೀಡಿದ್ದೆವು. ನಾವು ಈ ಗ್ಯಾರಂಟಿಗಳನ್ನ ಜಾರಿ ಮಾಡುತ್ತೇವೆ ಎಂಬ ಭರವಸೆ ನೀಡಿದ್ದೆವು. ಅದರಂತೆ ಎಲ್ಲ ಗ್ಯಾರಂಟಿ ಯೋಜನೆ ಜಾರಿ ಮಾಡುತ್ತಿದ್ದೇವೆ ಅಂತ ಹೇಳಿದ್ರು. ಇದನ್ನ ಎಲ್ಲ ಮನೆಗಳಿಗೂ ಹಂಚಲಾಗಿತ್ತು. ಈ ಮಧ್ಯೆ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡಿದ್ರು. ಮಾಧ್ಯಮಗಳಲ್ಲೂ ಚರ್ಚೆ ನಡೆದಿತ್ತು. ನಾವು 5 ಗ್ಯಾರಂಟಿಗಳಿಗೆ ಆಗಲೇ ಜಾರಿ ಸಂಬಂಧ ಆದೇಶ ಹೊರಡಿಸಿದ್ದೆವು. ಈಗಲೂ ಕ್ಯಾಬಿನೆಟ್ ಸಭೆಯಲ್ಲೂ ಚರ್ಚೆ ಮಾಡಿ ನಿರ್ಧಾರ ಮಾಡಿದ್ದೇವೆ. 5 ಗ್ಯಾರಂಟಿಗಳನ್ನ ಈ ಆರ್ಥಿಕ ವರ್ಷದಲ್ಲಿ ಜಾರಿ ಮಾಡಲು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದ್ರು. ಗ್ಯಾರಂಟಿಗಳನ್ನ ಯಾವುದೇ ಜಾತಿ, ಧರ್ಮ, ಭಾಷೆಗಳ ತಾರತಮ್ಯವಿಲ್ಲದೆ ಜಾರಿ ಮಾಡ್ತೇವೆ. ಕರ್ನಾಟಕದ ಜನತೆಗೆ ಈ ಗ್ಯಾರಂಟಿ ಜಾರಿ ಮಾಡ್ತೇವೆ. ನಂಬರ್ 1, ಗೃಹಜ್ಯೋತಿ 200 ಯೂನಿಟ್ ಉಚಿತ ವಿದ್ಯುತ್. ಇದು ಮೊದಲ ಗ್ಯಾರಂಟಿಯಾಗಿದೆ. ಇದಕ್ಕೆ 12 ತಿಂಗಳ ಅವಧಿ ಲೆಕ್ಕ ತೆಗೆದುಕೊಳ್ಳಲಾಗುತ್ತೆ. ಇದಕ್ಕೆ 10% ಹೆಚ್ಚು ಮಾಡುತ್ತೇವೆ. 200 ಯೂನಿಟ್ ವರೆಗಿನ ವಿದ್ಯುತ್ ಬಳಸಿದರೆ ಶುಲ್ಕ ವಿಧಿಸಲ್ಲ ಎಂದ್ರು. ನೀವು 199 ಯೂನಿಟ್ ವರೆಗೂ ವಿದ್ಯುತ್ ಬಳಸಿದರೆ ಶುಲ್ಕ ವಿಧಿಸಲ್ಲ. ಈ ತಿಂಗಳು ಬಿಲ್ ತಯಾರು ಆಗಿರುವುದರಿಂದ ಮುಂದಿನ ತಿಂಗಳು ಜುಲೈ 1ರಿಂದ ಇದು ಜಾರಿ ಬರಲಿದೆ. ಈ ತಿಂಗಳು ಕಟ್ಟಬೇಕು. ಇಲ್ಲಿವರೆಗೂ ಉಳಿಸಿರುವ ಬಾಕಿಯನ್ನ ಸೇರಿಸಿ ಜನರೇ ಕಟ್ಟಬೇಕು. ಇಲ್ಲಿ ಬಾಡಿಗೆದಾರರಿಗೂ ಉಚಿತ ವಿದ್ಯುತ್ ಅನ್ವಯವಾಗುತ್ತೆ ಅಂತ ಹೇಳಿದ್ರು. ಗೃಹಲಕ್ಷ್ಮಿ ಯೋಜನೆ, ಮನೆ ಯಜಮಾನಿಗೆ ಈ ಗ್ಯಾರಂಟಿ ಅನ್ವಯವಾಗುತ್ತೆ. ಇದಕ್ಕೆ ಬ್ಯಾಂಕ್ ಖಾತೆ, ಆಧಾರ್ ಸಂಖ್ಯೆ ಒದಗಿಸಬೇಕಾಗುತ್ತೆ. ಅವರು ಈ ಫಲಾನುಭವಿಯಾಗಲು ಖಾತೆಗೆ ಹಣ ಜಮೆ ಜೂನ್ 15ರಿಂದ ಜುಲೈ 15ರವರೆಗೆ ಆನ್ಲೈನ್ ಅರ್ಜಿ ಹಾಕಬೇಕು. ಜುಲೈ 15, ಆಗಸ್ಟ್ 15ರವರೆಗೆ ಪರಿಶೀಲಿಸಿ ಅವರ ಪ್ರತಿ ತಿಂಗಳು ಖಾತೆಗೆ ಹಣ ಜಮೆ ಮಾಡ್ತೇವೆ. ಇದರಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಎರಡಕ್ಕೂ ಅನ್ವಯವಾಗುತ್ತೆ ಅಂತ ಹೇಳಿದ್ರು.
18 ವರ್ಷ ತುಂಬಿರುವ ಯಾರಾದರೂ ಕುಟುಂಬದ ಯಜಮಾನಿಯು ಇದಕ್ಕೆ ಅರ್ಜಿ ಹಾಕಬಹುದು. ಇದಕ್ಕಾಗಿ ಅರ್ಜಿ ಕರೆಯುತ್ತಿದ್ದೇವೆ. ಇದಕ್ಕಾಗಿ ಬ್ಯಾಂಕ್ ಖಾತೆ ಹಾಗೂ ಲಿಂಕ್ ಆಗಿರುವ ಆಧಾರ್ ಸಂಖ್ಯೆ ಮುಖ್ಯವಾಗಿರುತ್ತೆ. ಇಲ್ಲಿ ಸಾಮಾಜಿಕ ಭದ್ರತಾ ಪಿಂಚಣಿ ತೆಗೆದುಕೊಳ್ಳುವವರು ಕೂಡ ಪರಿಗಣಿಸಲಾಗುತ್ತೆ. ಅವರನ್ನ ಇಲ್ಲಿ ಕೈ ಬಿಡಲಾಗಲ್ಲ ಅಂತ ಹೇಳಿದ್ರು. ನಂಬರ್ 3, ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ನಾವು ಗ್ಯಾರಂಟಿ ನೀಡಿದಂತೆ ಆಹಾರ ಧಾನ್ಯಗಳನ್ನ ಜುಲೈ 1ರಂದು ಎಲ್ಲ ಬಿಪಿಎಲ್ ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ದಾರರಿಗೆ ಪ್ರತಿಯೊಬ್ಬರಿಗೆ 10 ಕೆಜಿ ಆಹಾರ ಧಾನ್ಯ ನೀಡಲಾಗುತ್ತೆ ಅಂತ ಹೇಳಿದ್ರು. ನಂಬರ್ 4, ಶಕ್ತಿ ಗ್ಯಾರಂಟಿ ಯೋಜನೆ. ಶಕ್ತಿ ಗ್ಯಾರಂಟಿ ಯೋಜನೆಯಡಿ ಎಲ್ಲಾ ಮಹಿಳೆಯರಿಗೆ ಅವರ ಸ್ಥಿತಿಗತಿಯನ್ನದೇ ವಿದ್ಯಾರ್ಥಿಗಳನ್ನ ಒಳಗೊಂಡಂತೆ ಜೂನ್ 11ರಂದು ಉಚಿತ ಬಸ್ ಪ್ರಯಾಣ ಜಾರಿ ಮಾಡಲಾಗ್ತಾ ಇದೆ. ಈ ಯೋಜನೆ ಕರ್ನಾಟಕ ರಾಜ್ಯ ಒಳಗೆ ಮಾತ್ರ ಅನ್ವಯವಾಗುತ್ತೆ. ಎಸಿ ಮತ್ತು ಲಕ್ಸುರಿ ಬಸ್ ಬಿಟ್ಟು ಎಲ್ಲಾ ಬಸ್ಗಳಿಗೂ ಅನ್ವಯವಾಗುತ್ತೆ. ಇದು ಕರ್ನಾಟಕದವರಿಗೆ ಮಾತ್ರ ಅನ್ವಯವಾಗುತ್ತೆ ಅಂತ ಹೇಳಿದ್ರು. ನಂಬರ್ 5, ಯುವ ನಿಧಿ ಗ್ಯಾರಂಟಿ ಯೋಜನೆ. ಯುವ ನಿಧಿ ಗ್ಯಾರಂಟಿ ಅಡಿ 2022-23ರಲ್ಲಿ ವ್ಯಾಸಂಗ ಮಾಡಿ ಪಾಸ್ ಆದ ಎಲ್ಲಾ ಪದವೀಧರರಿಗೆ ಪ್ರತಿ ತಿಂಗಳಿಗೆ 3,000 ರೂಪಾಯಿ, ಡಿಪ್ಲೊಮಾ ಮಾಡಿರುವವರಿಗೆ 1,500 ರೂಪಾಯಿ, 24 ತಿಂಗಳುಗಳವರೆಗೆ ನಿಧಿ ನೀಡಲಾಗುತ್ತೆ. ಇಲ್ಲಿ 24 ತಿಂಗಳು ಮೊದಲೇ ಕೆಲಸ ಸಿಕ್ಕರೆ ಅವರಿಗೆ ಗ್ಯಾರಂಟಿ ಅಂತ್ಯವಾಗುತ್ತೆ. ಇದಕ್ಕೆ ಎಲ್ಲ ಅರ್ಜಿ ಹಾಕಬೇಕಾಗುತ್ತೆ. ಇಲ್ಲಿ ಯಾವುದೇ ಜಾತಿ, ಧರ್ಮ, ಲಿಂಗ ಭೇದವಿಲ್ಲದೆ ಮಂಗಳಮುಖಿಯರನ್ನ ಸೇರಿದಂತೆ ನೀಡಲಾಗುತ್ತೆ. ಪದವೀಧರರು 180 ದಿನಗಳವರೆಗೆ ಕೆಲಸವಿಲ್ಲದಿರುವ 18ರಿಂದ 25 ವರ್ಷದವರಿಗೆ ಈ ಗ್ಯಾರಂಟಿ ಅನ್ವಯವಾಗುತ್ತೆ ಅಂತ ಹೇಳಿದ್ರು. ಮೊದಲಿಗೆ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಮ್ಮ ಮಾತಿಗೆ ನಾವು ಬದ್ಧ. ಇದು ರಾಜ್ಯಕ್ಕೆ ಒಳ್ಳೆಯ ನಿರ್ಧಾರವಾಗಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ ವೇಳೆ ಕಾಂಗ್ರೆಸ್ ನೀಡಿದ 5 ಗ್ಯಾರಂಟಿ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ಸಚಿವರೊಂದಿಗೆ ಸಭೆ ನಡೆಸಿ ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಿದ್ರು. ಯಾವಾಗಿಂದ ಸ್ಕೀಮ್ ಜಾರಿ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಗೃಹ ಶಕ್ತಿ, ಶಕ್ತಿ, ಯುವ ನಿಧಿ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಹಾಗೂ ಅನ್ನಭಾಗ್ಯ ಯೋಜನೆಯಡಿ 10 ಕೆಜಿ ಅಕ್ಕಿ ನೀಡುವ ಭರವಸೆ ನೀಡಲಾಗಿತ್ತು. ಆದರೆ ಈಗ ಉಚಿತ ಬಸ್ ಪ್ರಯಾಣ ಮತ್ತು ತಿಂಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಶಕ್ತಿ ಯೋಜನೆ ಜಾರಿಗೆ ಒತ್ತಡ ಹೆಚ್ಚುತ್ತಿತ್ತು. ಈ ಸಂಬಂಧ ಬುಧವಾರವೂ ಹಿರಿಯ ಅಧಿಕಾರಿಗಳು, ಇಲಾಖಾ ಕಾರ್ಯದರ್ಶಿಗಳು ಮತ್ತು ಸಂಪುಟದ ಸಚಿವರೊಂದಿಗೆ ಕ್ಯಾಬಿನೆಟ್ ಮೀಟಿಂಗ್ ನಡೆದಿತ್ತು. ಆದರೆ ಯೋಜನೆಗಳ ಸಂಬಂಧ ರೂಪುರೇಷೆ ಸಿದ್ಧವಾಗದ ಹಿನ್ನೆಲೆ ಸಭೆಯನ್ನ ಶುಕ್ರವಾರಕ್ಕೆ ಮುಂದೂಡಲಾಗಿತ್ತು. ಈ ಬೆನ್ನಲ್ಲೇ ಶುಕ್ರವಾರ ಬೆಳಗ್ಗೆ ಹಿರಿಯ ಅಧಿಕಾರಿಗಳ ಸಭೆ ನಡೆಸಿದ್ರು. ಬಳಿಕ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಮಧ್ಯಾಹ್ನ 1 ಗಂಟೆಯವರೆಗೂ ಕಾಯುವಂತೆ ತಿಳಿಸಿದ್ರು. ಅಂತೂ ಇಂತೂ ಈ ಫ್ರೀ ಗ್ಯಾರಂಟಿ ಯೋಜನೆಗಳು ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದೆ. ಜೊತೆಗೆ ಸಣ್ಣ ಪುಟ್ಟ ಕಂಡೀಷನ್ಸ್ ಅಪ್ಲೈ ಇದೆ. ಅದೇನೇ ಇರಲಿ, ಬಹಳಷ್ಟು ಪ್ರಶ್ನೆಗಳ ನಡುವೆ, ಬಹಳಷ್ಟು ಇಂಪಾಸಿಬಲ್ ಅನ್ನುವಂತಹ ಒಂದು ಕುಹಕಗಳ ನಡುವೆ ಕಾಂಗ್ರೆಸ್ ಸರ್ಕಾರ ತಮ್ಮ ಗ್ಯಾರಂಟಿಗಳನ್ನ ನಾವು ನಮ್ಮ ಜನತೆಗೆ, ನಮಗೆ ಮತ ಕೊಟ್ಟಿರುವಂತಹ, ನಮ್ಮನ್ನ ಗೆಲ್ಲಿಸಿರುವಂತಹ ಜನತೆಗೆ ಯಾವತ್ತೂ ಕೂಡ ಸುಳ್ಳನ್ನ ನಾವು ಹೇಳಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಭರವಸೆಯನ್ನ ನಾವು ಕೊಟ್ಟಿದ್ದೇವೆ. ಅದನ್ನು ನಾವು ಗ್ಯಾರಂಟಿಯಾಗಿ ಪೂರೈಕೆ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದಕ್ಕೆ ಬಂದಿರುವಂತದ್ದು. ಜೊತೆಗೆ ಬಹಳಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಈ ವಿಚಾರದ ಬಗ್ಗೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಆತ್ಮೀಯವಾದಂತ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಕಾಂಗ್ರೆಸ್ ವಕ್ತಾರರಿಗೆ, ಉದಯ್ ಆಚಾರ್ಯ ಅವರಿಗೆ. ಗೆದ್ದಿದ್ದೀರಾ, ಜೊತೆಗೆ ಬಹುಮತದಿಂದ ಸರ್ಕಾರವನ್ನು ನಡೆಸ್ತಾ ಇದ್ದೀರಾ, ಜೊತೆಗೆ ಶ್ರೀಸಾಮಾನ್ಯರು ಕೇಳಿದಂತಹ ಗ್ಯಾರಂಟಿ ಯೋಜನೆಗಳನ್ನ ಇಷ್ಟು ಬೇಗ ಜಾರಿಗೆ ತರ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಭರವಸೆಯನ್ನು ಕೊಟ್ಟಿದ್ದೀರಾ. ಅಭಿನಂದನೆಗಳು ಅಂಡ್ ವೆಲ್ಕಮ್ ಟು ಮೈ ಶೋ. ಉದಯ್ ಆಚಾರ್ಯ ಅವರು. ಅದೇ ರೀತಿ ನಮ್ಮ ಜೊತೆ ಬಿಜೆಪಿ ವಕ್ತಾರರು ಸಂಜಯ್ ಪ್ರಭು ಅವರು. ಆತ್ಮೀಯವಾದಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ನಮಸ್ತೆ ಸರ್. ಇಬ್ರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಜನರ ಅಭಿಪ್ರಾಯ, ಅವರ ಪ್ರಶ್ನೆಗಳು, ಅವರ ಗೊಂದಲಗಳು ಏನಾದ್ರೂ ಇದ್ರೆ ಎಸ್ ಅದಕ್ಕೂ ಕೂಡ ಮುಕ್ತವಾಗಿರುವಂತಹ ಅವಕಾಶ. ತಾವುಗಳು ಏನ್ ಹೇಳ್ತೀರಾ? ಈ ಒಂದು 5 ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬರ್ತಾ ಇದೆ ಆದಷ್ಟು ಬೇಗ, ಶೀಘ್ರದಲ್ಲಿ ಅನ್ನುವಂಥದ್ದು ಕೂಡ, ಅದು ಕೂಡ ಪಕ್ಕ, ನೋ ಡೌಟ್. ಆ ಒಂದು ವಿಚಾರಗಳಲ್ಲಿ ಈಗಾಗಲೇ ಕ್ಲಿಯರ್ ಕಟ್ ಆಗಿರುವಂತಹ ವಿಚಾರಗಳನ್ನ ಸಿದ್ದರಾಮಯ್ಯರು ಜೊತೆಗೆ ಡಿಕೆಶಿ ಅವರು ಹೇಳಿದ್ರು. ಬಹಳಷ್ಟು ವಿಚಾರಗಳು ಇತ್ತು, ಇಲ್ಲ ಮತ್ತೊಂದು ಗೊಂದಲಕ್ಕೆ ಇದು ಕಾರಣವಾಗುತ್ತೆ, ಇದು ಸಾಧ್ಯ ಇಲ್ಲ ಅನ್ನುವಂಥದ್ದು ಏನೇ ಇರಲಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಬಹಳಷ್ಟು ಅನುಭವವನ್ನ ಉಂಟಂತಹ ವ್ಯಕ್ತಿ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಗಟ್ಟಿ ನಿಲುವನ್ನ ತೆಗೆದುಕೊಂಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ನೇರವಾಗಿ ಕಾಂಗ್ರೆಸ್ ಗವರ್ಮೆಂಟ್, ಎಸ್ ಕಾಂಗ್ರೆಸ್ ವಕ್ತಾರರ ಜೊತೆ ಉದಯ್ ಆಚಾರ್ಯ ಜೊತೆ ಹೋಗ್ತಾ ಇದ್ದೇನೆ. ಫಸ್ಟ್ ರಿಯಾಕ್ಷನ್ ಉದಯ್ ಆಚಾರ್ಯ ಅವರ, ಗ್ಯಾರಂಟಿಗೆ ಗ್ರೀನ್ ಸಿಗ್ನಲ್ ಬಂದಿದೆ, ಏನ್ ಹೇಳ್ತೀರಾ? ಅಲ್ಲ ನಿತಿನ್ ಅವರೇ, ಇಷ್ಟೆಲ್ಲ ವಿಷಯ ನೀವೇ ಹೇಳಿದ್ದೀರಿ, ಏನು ಹೇಳುವಂತದ್ದನ್ನು ಏನು ಉಳಿಸ್ಲಿಲ್ಲ ನೀವು, ಅದಕ್ಕೆ ತುಂಬಾ ಧನ್ಯವಾದಗಳು. ನಾವು ಹೇಳಿದ್ದೇವೆ, ಮಾಡಿದ್ದೇವೆ ಅಷ್ಟೇ. ನಾವು ಹೇಳಿದ್ದೇವೆ, ನಾವು ಮಾಡಿದ್ದೇವೆ. ಜನರು ನಮ್ಮ ಮೇಲೆ ವಿಶ್ವಾಸ ಇಟ್ಟು ನಮಗೆ ವೋಟ್ ಹಾಕಿದ್ದಾರೆ, ನಮ್ಮನ್ನು ಗೆಲ್ಲಿಸಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ,
ಬಹುಶಃ ನೀವು ಹೇಳಿದ್ರಿ ಇಂತಹ ಕೆಲವೊಂದೊಂದು ಯೋಜನೆಗಳು ಇದರಿಂದ ಜನರು ವೋಟ್ ಹಾಕಿದ್ರು ಅಂತ ಹೇಳುವಂತದ್ದೊಂದು ವಿಚಾರ ನೀವು ಹೇಳಿದ್ರಿ. ಇದು ಸಹ ಒಂದು ಆಗಿದ್ದಿರಬಹುದು. ಆದರೆ ಮುಖ್ಯವಾಗಿ ನಾನು ಹೇಳುವುದು ಏನಂತ ಹೇಳಿದ್ರೆ, ಒಂದು ವೇಳೆ ನಾವು ಈ ತರದ ಯೋಜನೆಗಳನ್ನು ಕೊಡದೆ ಇರತ್ತಿದ್ದರೂ ಕೂಡ ನಾವು ಈ ಬಾರಿ ಸರ್ಕಾರಕ್ಕೆ ಬರ್ತಿದ್ದೆವು. ಇಂತಹ ಯೋಜನೆಗಳು ಇರದೆ ಇದ್ದರೂ ಕೂಡ ನಾವು ಸರ್ಕಾರಕ್ಕೆ ಬರ್ತಿದ್ದೆವು. ಯಾಕಂತ ಹೇಳಿದರೆ ಬಿಜೆಪಿ ಸರ್ಕಾರದಲ್ಲಿ ನಡೆದಂತಹ ಅವ್ಯವಹಾರಗಳಾಗಿದ್ದಿರ್ಬೋದು ಅಥವಾ ಈ ಬೆಲೆ ಏರಿಕೆ ಆಗಿದ್ದಿರ್ಬೋದು, ಇದರಿಂದ ಜನರು ತುಂಬಾ ನೊಂದಿದ್ರು. ಸೊ ನಾವು ಕೂಡ ಒಂದು ಈ ರೀತಿಯಾದ ಒಂದು ಸರ್ವೆಗಳನ್ನು ಕೂಡ ನಾವೆಲ್ಲ ಮಾಡಿದ್ದೆವು. ನಾವು ಕೂಡ ರಾಜಕೀಯ ಪಕ್ಷದ ಆವಾಗ ನಾವು ಮಾಡುವಾಗ ನಮಗೆ ಸಿಕ್ಕಿದಂತಹ ನಾವು ಎಣಿಸಿದ್ದೆವು ಬಹುಶಃ ನಮ್ಮ ತಲೆಯಲ್ಲಿ ಒಂದಿತ್ತು, ಬಹುಶಃ ಇದಕ್ಕೆ ನೀವು ಹಾಕಿದಿರ್ಬೋದು ಅಂತ ಹೇಳಿ ಫ್ರೀ ಬೀಸ್. ಆದರೆ ನಮಗೆ ರಿಸಲ್ಟ್ಸ್ ನೋಡಿ ನಮಗೆ ಶಾಕ್ ಆಯಿತು. ಯಾಕಂತ ಹೇಳಿದರೆ ಹೆಚ್ಚಿನ ಅಂಶದಲ್ಲಿರುವಂತಹ ವಿಷಯಗಳು ಏನಂತ ಹೇಳಿದರೆ, ನಾವು ಫ್ರೀ ಬೀಸ್ ಕೊಡದೇ ಇರ್ತಿದ್ರೂ ಕೂಡ ನಮಗೆ ವೋಟ್ ಹಾಕ್ತೀರಿ. ಯಾಕಂತ ಹೇಳಿದರೆ ನೋಡಿ, ಹಲವಾರು ವಿಷಯಗಳಿವೆ. ಬಿಜೆಪಿಯಲ್ಲಿ ನಡೆದಂತ ಕೆಲವೊಂದೊಂದು ಗೊಂದಲಗಳು, ಓಕೆ ನೋಡಿ, ಯಡಿಯೂರಪ್ಪರ ವಿಚಾರ ಆಗಿದ್ದಿರಬಹುದು. ಅವರನ್ನೊಂದು ಸೈಡ್ ಲೈನ್ ಮಾಡಿದ್ರಿಂದ ಅವರ ಬೆಂಬಲಿಗರು ತುಂಬಾ ಬೇಸತ್ತರು. ಮತ್ತೆ ಲಿಂಗಾಯತರ ವಿಚಾರ ಆಗಿದ್ದಿರ್ಬೋದು. ಯಾಕಂತ ಹೇಳಿದ್ರೆ ಇವರ ನಾಯಕರು ಒಬ್ಬರು ಓಪನ್ ಆಗಿ ಹೇಳಿದ್ರು, ನಮಗೆ ಲಿಂಗಾಯತರ ಓಟು ಬೇಡ ಅಂತ ಹೇಳಿ. ಸೊ ಅದು ಅವರ ಒಂದು ಸ್ವಾಭಿಮಾನದ ಪ್ರಶ್ನೆ ಆಯಿತು. ಸೊ ಹಾಗೆ ಲಿಂಗಾಯತರೆಲ್ಲ ಸೇರಿದ್ರು ಬಿಜೆಪಿಗೆ ವೋಟ್ ಹಾಕಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು. ಲಿಂಗಾಯತರು ವೀರಶೈವರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು. ಅದು ಮಾತ್ರ ಅಲ್ಲದೆ ಈ ಸರ್ಕಾರಿ ನೌಕರರ ಕೆಲವೊಂದೊಂದು ಬೇಡಿಕೆಗಳು ಇದ್ದವು, ಅದನ್ನು ಕೂಡ ಸಮರ್ಪಕವಾಗಿ ಅವರು ಪೂರೈಕೆ ಮಾಡುವಲ್ಲಿ ವಿಫಲರಾದ್ರು. ಅದು ಕೂಡ ನಮಗೆ ಒಂದು ಪ್ಲಸ್ ಆಯಿತು. ಮತ್ತೆ ಅಂಗನವಾಡಿ ಕಾರ್ಯಕರ್ತರ ವಿಚಾರ ಆಗಿದ್ದಿರ್ಬೋದು. ಇಂತಹ ಪಟ್ಟಿ ಹಾಕ್ಲಿಕ್ಕೆ ಹೋದ್ರೆ ಸುಮಾರಿದೆ. ಸೊ ಅದನ್ನೆಲ್ಲ ಒಂದು ಸೈಡ್ ಇಟ್ಟರು ಕೂಡ ಅದು ಎಲ್ಲ ಪುಟ್ಟಿಗೆದರ್ ಹಾಕಿದ್ರು ಕೂಡ ಒಂದು 70, 80, 90% ಶೇಕಡ ಇವರ ವೈಫಲ್ಯತೆಯಿಂದಲೇ ಇವರು ಸರ್ಕಾರ ಕಳೆದುಕೊಂಡು ಜನರು ನಮಗೆ ಅವಕಾಶ ಕೊಟ್ಟದೆ ವಿನಃ ನಮ್ಮ ಫ್ರೀ ಬೀಸ್ ಅನ್ನು ನೋಡಿಕೊಂಡು ಕೊಟ್ಟಿರುವಂತಹ ಜನಗಳು ಬಹಳ ಕಡಿಮೆ. ಯಾಕಂದ್ರೆ ಈಗ ಫ್ರೀ ಬೀಸ್ ಯಾವಾಗ ಬರುತ್ತೆ ಯೋಜನೆ ಅಂತ ಕೇಳುವವರ ಸಂಖ್ಯೆ ಯಾರ್ದು ಅಂತ ಕೇಳಿದ್ರೆ ಕಾಂಗ್ರೆಸ್ನವರು ಯಾರು ಕೇಳ್ತಾ ಇಲ್ಲ. ಕಾಂಗ್ರೆಸ್ನವರು ತಾಳ್ಮೆಯಿಂದ ಕೂತಿದ್ದಾರೆ. ಯಾಕಂತ ಹೇಳಿದ್ರೆ ಸರ್ಕಾರ ನಾವು ವೋಟ್ ಹಾಕಿ ಗೆಲ್ಲಿಸಿದ್ರೆ ಖಂಡಿತವಾಗಿಯೂ ಇವತ್ತಲ್ಲ ನಾಳೆ, ಏನೋ ಈಗ ಜಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದೇವೆ ಅಷ್ಟೇ, ಇವತ್ತಲ್ಲ ನಾಳೆ ಖಂಡಿತವಾಗಿಯೂ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಖಂಡಿತವಾಗಿಯೂ ಏನೇನು ಅವರು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಅವರು ಖಂಡಿತವಾಗಿಯೂ ಈಡೇರಿಸ್ತಾರೆ. ಯಾಕಂತಂದ್ರೆ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ದಾರೆ. ಕಳೆದ ಬಾರಿಯೂ ಕೂಡ ಹೆಚ್ಚು ಕಡಿಮೆ 95% ಆಫ್ ದಿ ಹಿಟ್ ರೇಷಿಯೋ ಇದೆ ಅವರದ್ದು. ಸೊ ಹಾಗಿರುವಾಗ ಈ ಬಾರಿಯೂ ಕೂಡ ಅವರು ಏನು ಹೇಳಿದರೆ ಅದನ್ನು ಖಂಡಿತವಾಗಿಯೂ ಮಾಡ್ತಾರೆ. ಸೊ ಮುಖ್ಯವಾಗಿ ನಮಗೆ ಜನರು ಓಟು ಕೊಟ್ಟಿರುವಂತದ್ದು ಏನಂತ ಹೇಳಿದ್ರೆ ದುರಾಡಳಿತ, ಬಿಜೆಪಿಯವರ ದುರಾಡಳಿತ. ಇದರಿಂದ ನಮ್ಮನ್ನು ಹೊರಗೆ ತನ್ನಿ, ಇವರಿಗೆ ಏನು ಅಚ್ಚೇ ದಿನ ತೋರಿಸ್ತೇವೆ ಅಂತ ಹೇಳುವಂತ ಒಂದು ಕನಸುಗಳನ್ನು ತೋರಿಸಿ ಏನು 5 ವರ್ಷ ಇವರನ್ನು ಜನರನ್ನು ಏನು ಲೂಟಿದ್ರು ಅಥವಾ ಏನು ಹಾಳು ಮಾಡಿದ್ರು. ಸೊ ಜನರು ಈಗ ನಮಗೆ ಹಚ್ಚಿದ ಬೇಡ, ನಮಗೆ ನೀವು ಏನು ಬುರೇ ದಿನ ಅಂತ ಹೇಳಿ ಇಂದಿನ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಅದನ್ನಾದ್ರೂ ನಮಗೆ ವಾಪಸ್ ಕೊಡಿಸಿ ಅಂತ ಹೇಳುವಂತ ಒಂದು ನಿಟ್ಟಿನಲ್ಲಿ ಜನರು ಕಾಂಗ್ರೆಸ್ಗೆ ವೋಟ್ ಹಾಕಿ. ಸರಿ ಸರ್, ಬರೋಣ, ಮಾತಾಡ್ತೇನೆ. ಫಸ್ಟ್ ರಿಕ್ಷನ್ ಸರ್, ಬಿಜೆಪಿ ವಕ್ತಾರರು ತಾವುಗಳು ಅನ್ಕೊಂಡೇ ಇದ್ದೀರಾ ಅಥವಾ ಅನ್ಕೊಂಡೇ ಇರ್ಲಿಲ್ಲ ಬಹುಶಃ ಗ್ಯಾರಂಟಿ ಇಷ್ಟು ಬೇಗ ಯೋಜನೆ ಬರುತ್ತೆ? ಫಸ್ಟ್ ರಿಕ್ಷನ್ ಏನ್ ಹೇಳ್ತೀರಾ ಸರ್? ಅಲ್ಲ, ಈಗ ಉದಯ್ ಅವರು ಹೇಳಿದ್ದಾಗೆ ಅವರು ಗ್ಯಾರಂಟಿ ವಿಷಯಗಳನ್ನು ನಮಗೆ ಕೊಡಬೇಕಂತ ಇರಲಿಲ್ಲ ಅಂದ್ರೆ ಈಗ 135 ಸೀಟ್ ಬಂದ ಕೂಡಲೇ ಅವರು ಹೇಳುದು. ಯಾಕಂತ ಕೇಳಿದ್ರೆ ಅವರಿಗೂ ಗೊತ್ತಿತ್ತು ಸರ್ಕಾರ ಬರ್ಲಿಕ್ಕೆ ಏನಾದ್ರೂ ಮಾಡಬೇಕು, ಕರ್ನಾಟಕದಲ್ಲಿ ಏನಾದ್ರೂ ಮಾಡಿ ಕಾಂಗ್ರೆಸ್ ಸರ್ಕಾರ ಇಲ್ಲಿ ತರಲೇಬೇಕು ಅಂತ ಹೇಳುವಾಗ ಅವರಿಗೆ ಒಳಗಿಂದ ತುಂಬಾ ಹೆದರಿಕೆ ಇತ್ತು, ಹೇಗ್ ಮಾಡಿದ್ರು ಬರ್ತದೋ ಇಲ್ವೋ. ಯಾಕಂದ್ರೆ ಬಿಜೆಪಿಯ ಒಂದು ಪ್ರಚಾರ, ಬಿಜೆಪಿಯ ಒಂದು ಕೆಲಸಗಳು ಏನು ಮಾಡಲಿಲ್ಲ ಅಂತ ಪ್ರತಿಪಕ್ಷದಲ್ಲಿ ಕೂತ್ಕೊಂಡಾಗ ಹೇಳ್ತಾ ಇರ್ಬೋದು. ಆದ್ರೆ ನಡೆದ ವಿಷಯಗಳಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಏನಾದ್ರೂ ಫ್ರೀಯ ವಿಷಯವನ್ನಾದ್ರೂ ಕೇಜ್ರಿವಾಲ್ನವರು ಡೆಲ್ಲಿಯಲ್ಲಿ ಮಾಡಿದಾಗ ಏನಾದ್ರೂ ಮಾಡಿ ನಾವು ಈ ಸಾರಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಅವರು ಹೊರಟದ್ದು. ಅದೇ ರೀತಿ ಅವರು ಅಧಿಕಾರಕ್ಕೆ ಬಂದ್ರು. ಅದನ್ನು ಅವರು ಕೊಡದಿದ್ರು ಬರ್ತದೆ, ಕೊಡ್ಬೇಕಂತ ಇರ್ಲಿಲ್ಲ. ಮತ್ತೆ ಯಾವಾಗ್ಲೂ ಹೇಗೆ ಗೊತ್ತುಂಟಾ, ನಾನು ಫ್ರೀ ಕೊಡ್ತೇನಂತ ಹೇಳಿ ಅಧಿಕಾರಕ್ಕೆ ಬರುದು ಒಂದು, ಬಂದ ಮೇಲೆ ಅವರಷ್ಟಕ್ಕೆ ಅವರು ಫ್ರೀ ಕೊಡುದು ಬೇರೆ. ಅವರಷ್ಟಕ್ಕೆ ಅವರು ಈಗ ಬಂದ ಮೇಲೆ ಈಗ ಇದು 5 ಗ್ಯಾರಂಟಿ ಹೇಳಿದ್ದಾರೆ, ಇನ್ನೊಂದು 10 ಗ್ಯಾರಂಟಿಯನ್ನು ಅವರು ಏನು ಹೇಳಲಿಲ್ಲ. ಆ 10 ಅವರು ಕೊಡ್ಬಹುದು, ಕೊಡ್ತಾರೆ. ಅಲ್ಲಲ್ಲ, ಕೊಡ್ತಾರೆ ಇಲ್ಲ ನಂಗೆ ಗೊತ್ತಿಲ್ಲ. ಈಗ ಇವರು ಹೇಳುವಾಗ ಹೇಳಿದ್ರು ನಾವು ಅದು ಕೊಡ್ಬೇಕಂತ ಇರ್ಲಿಲ್ಲ, ಬಿಜೆಪಿಯ ದುರಾಡಳಿತದಿಂದ ನಮಗೆ 100ಕ್ಕೆ 100 ನಮ್ಮ ಸೀಟುಗಳು ಬರ್ತಿತ್ತು ಅಂತ ಹೇಳಿದ್ದಕ್ಕೆ ನಾನು ಬಿಜೆಪಿ ದುರಾಡಳಿತದಿಂದ ಬಂತ ಕಾಂಗ್ರೆಸ್ ಅಥವಾ ಈ ಗ್ಯಾರಂಟಿ 100ಕ್ಕೆ 100 ಕೌಂಟ್ ಆಗಿದೆ, 100ಕ್ಕೆ 100 ಕೌಂಟ್ ಆಗಿದೆ, ಎಲ್ರಿಗೂ ಗೊತ್ತುಂಟದು. ಯಾಕಂದ್ರೆ ಹೌದಪ್ಪ, ನಾವು ಮನೆ ಮನೆಗೆ ಹೋಗಿ ಮಾತಾಡಿದಾಗ ತುಂಬಾ ಜನ ಬಿಜೆಪಿಗೆ ವೋಟ್ ಹಾಕಿದವರು ಇದ್ರು. ಅವ್ರು ಹೇಳಿದ್ರು, ನೋಡಿ ನಿಮ್ಮಿಂದ ಇದು ಕೊಡ್ಲಿಕ್ಕೆ ಆಗುದಿಲ್ಲ, ನಮ್ಮ ಮನೆಯಲ್ಲಿ ಪ್ರಾಯದವರಿದ್ದಾರೆ, ನಮ್ಮ ಮನೆಯಲ್ಲಿ ಕಲ್ತು ಹೊರಗೆ ಕೊಡ್ಲಿಕ್ಕೆ ಅಲ್ಲಲ್ಲ, ನಾವು ಹಾಗೆ ಕೊಡ್ಲಿಕ್ಕೆ ಆಗಲ್ಲ. ಯಾಕಾಗಲ್ಲ? ಯೋಚನೆ ಮಾಡಿಲ್ಲ, ಜನರ ತೆರಿಗೆದ್ದು ಹಣ ಇದು.
ನೆನಪಿಡಿ. ಓಕೆ. ಜನರ ತೆರಿಗೆ ಹಣ ಅವರವರ ಮನೆ ಮಾರಿ ಕೊಡುದಲ್ಲ, ಅವರ ಹತ್ರ ಇದ್ದ ದುಡ್ಡು ಕೊಡುದಲ್ಲ. ತೆರಿಗೆಯ ಹಣವನ್ನು ದುರುಪಯೋಗ ಮಾಡುವಾಗ ಬಹಳ ಜಾಗ್ರತೆ ಬೇಕು. ಒಬ್ರು 100 ರೂಪಾಯಿ ಕಟ್ಟಬೇಕಾದ್ರೆ ಸಹ ಆ 100 ರೂಪಾಯಿಯಲ್ಲೇ ಇವರು ಕೊಡ್ತಾ ಇದ್ದಾರೆ ಹೊರತು ಇವರು ಬೇರೆ ಸಂಪನ್ಮೂಲ ಕ್ರೋಢೀಕರಣ ಮಾಡ್ತಾ ಇಲ್ಲ. ತೆರಿಗೆ ಹಣ ಆಕ್ಚುಲಿ ನಾವು ಹೇಳುದಾದ್ರೆ ಇದನ್ನು ಹೇಳಲಿಕ್ಕೆ ಆಗುದಿಲ್ಲ. ಚುನಾವಣೆಯ ಮೊದಲು ಇಂಥದ್ದನ್ನು ಕೊಡ್ತೇನಂತ ಜನರಿಗೆ ಭರವಸೆ ಕೊಟ್ಟು ಅಥವಾ ಗ್ಯಾರಂಟಿ ಕೊಟ್ಟು ಚುನಾವಣಾ ಕಮಿಷನರ್ ಇದನ್ನು ಹೈ ಲೆವೆಲ್ ಅಲ್ಲಿ ಹ್ಯಾಂಡಲ್ ಮಾಡ್ಬೇಕು. ಯಾಕಂತ ಕೇಳಿದ್ರೆ ಚುನಾವಣೆಯಲ್ಲಿ ಗೆದ್ದ ಮೇಲೆ ಯಾವುದನ್ನೂ ಕೊಡಬಹುದು, ಅದೇ ಲೆವೆಲ್ ನಲ್ಲಿ ಮುಂದಿನ ಚುನಾವಣೆ ಅವರು ಎದುರಿಸಬಹುದು. ಚುನಾವಣೆ ಬರುವ ಮೊದಲು ನಾನು ಅದು ಕೊಡ್ತೇನೆ ಇದು ಕೊಡ್ತೇನೆ ಇದೆಲ್ಲ ಅಂತ ಹೇಳಿದ್ರೆ ಅದೇನಾಗ್ತದೆ, ಒಂದು ಆಮಿಷ, ಒಂದು ಲಂಚವೇ. ಈಗ ಇವರು ಹೇಳ್ತಾರಲ್ಲ 40% ಅದು ಪರ್ಸೆಂಟ್ ಬಿಜೆಪಿ ಹಾಗೆ ಹೇಳಿತ್ತು ಹೀಗೆ ಹೇಳಿದಂತ, ಇದು ಯಾವ ಪರ್ಸೆಂಟ್ ಅಂತ ಗೊತ್ತಿಲ್ಲ ನಂಗೆ. ಇದು ಒಂದು ಮತದಾರರಿಗೆ ಒಂದು ಲಂಚ ಕೊಟ್ಟ ಹಾಗೆ. ಒಪ್ಪುದು ಬಿಡುದು ಬೇರೆ ವಿಷಯ. ಯಾಕಂದ್ರೆ 2,000 ತಗೊಳ್ಳುದು 3,000 ತಗೊಳ್ಳುದು, ಇಲ್ಲದಿದ್ರು ಜನರು ದಿನ ತೆಗಿತಾ ಇದ್ರು. ಈಗ ಇವರದ್ದು 3,000 ಬಂದ ಕೂಡಲೇ ಇಕಾನಮಿ ಏನು ಭಯಂಕರ ಆಗುದಿಲ್ಲ. 200 ಯೂನಿಟ್ ಕರೆಂಟ್ ಅನ್ನು ಕೊಟ್ಟ ಕೂಡಲೇ ಇದಂತಲ್ಲ. ಆದ್ರೆ ಪ್ರತಿಯೊಂದು ಇದೊಂದು ಲಂಚ ಕೊಟ್ಟ ಹಾಗೆ ಒಂದು ಮಾಡಿ ಇವರು ಒಂದು ಗ್ಯಾರಂಟಿಗಳನ್ನು ಕೊಡ್ತೇನಂತ ಹೇಳಿ ಇವರು ಓಟಲ್ಲಿ ವಿನ್ ಆಗಿದ್ದಾರೆ. ಅದ್ರ ಬಗ್ಗೆ ನಾವು ಏನಿಲ್ಲ, ವಿನ್ ಆಗಿದ್ದಾರೆ. ವಿನ್ ಆಗುವ ಮೊದಲು ಸಹ ಹೇಳಿದ್ದಾರೆ ನಮ್ಮದು ಫಸ್ಟ್ ಕ್ಯಾಬಿನೆಟ್ ಅಲ್ಲೇ ಇದನ್ನೇ ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದೇ ರೀತಿ ಅವರು ಮಾಡಿದ್ದಾರೆ. ಮಾಡಿದಕ್ಕೆ ನಾವು ಏನು ಇಲ್ಲ ಹೇಳುದಿಲ್ಲ, ಯಾಕಂದ್ರೆ ಅವರು ಮಾಡಿದ್ದಾರೆ. ಇನ್ನು ಮುಂದೆ ಅದನ್ನು ಹೇಗೆ ಮಾಡ್ತಾರಂತ ಹೇಳುವುದನ್ನು ಇವರೆಲ್ಲ ಹೇಳಿದ್ದಾರೆ. ಆರ್ಥಿಕ ತಜ್ಞರು ತುಂಬಾ ಹೇಳಿದ್ರು, ಅವರಿಗೆ ತುಂಬಾ ಕಷ್ಟ ಉಂಟು. ಯಾಕಂತ ಕೇಳಿದ್ರೆ ನಾವು 53,000 ಕೋಟಿವರೆಗೆ ಸಾಲದ ಕಂತು ಕಟ್ಲಿಕ್ಕೆ ಉಂಟು ಹೇಳಿದ್ರು. ಅದನ್ನು ಇವರು ಮಾತಾಡಿದ್ರು ಕ್ಯಾಬಿನೆಟ್ ಅಲ್ಲಿ, ಅದನ್ನು ಸ್ವಲ್ಪ ಕಂತು ಕೊಡುವುದನ್ನು ಪೋಸ್ಟ್ಪೋನ್ ಮಾಡುವ ಅಂತ ಹೇಳಿದ್ರು. ಹಾಗೆ ಪೋಸ್ಟ್ಪೋನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂತ ಕೇಳಿದ್ರೆ ಪರಿಸ್ಥಿತಿ ಶ್ರೀಲಂಕಾದಲ್ಲೆಲ್ಲ ಬಂದದ್ದು ಗೊತ್ತಿರಬಹುದು. ಪ್ರತಿಯೊಂದು ಸ್ಟೇಟ್ ಅಲ್ಲಿ ಇಂಥದ್ದು ಶುರುವಾದ್ರೆ ಇವತ್ತು ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಅವರು ವಾಪಸ್ ತೆಗಿತಾ ಇದ್ದಾರೆ, ನಿಮ್ಗೆ ಗೊತ್ತಿರಬಹುದು. ನೀವು ಮೀಡಿಯಾದಲ್ಲೆಲ್ಲ ಹೇಳ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ. ಪಂಜಾಬಿನಲ್ಲಿ ಚೀಫ್ ಮಿನಿಸ್ಟರ್ ಹೇಳಿದ್ದನ್ನು ಕೆಲವನ್ನು ವಾಪಸ್ ತೆಗಿತಾ ಇದ್ದಾರೆ. ಯಾಕಂತ ಕೇಳಿದ್ರೆ ನಿಮ್ಗೆ ನಡೆಸ್ಲಿಕ್ಕೆ ಆಗುದಿಲ್ಲ, ಸರ್ಕಾರ ನಡೆಸಬೇಕಲ್ಲ. ಈಗ ಇವರು ಹೇಳಿದ್ರು ಪೆಟ್ರೋಲಿಗೆ ನಾವು ರೇಟ್ ಭಯಂಕರ ಜಾಸ್ತಿ ಆಗಿದೆ, ಯಾವುದು ಬಿಜೆಪಿಯಿಂದ ಎಲ್ಲಾ ಇದಕ್ಕೆ ಬೆಲೆ ಏರಿಕೆ ಆಗಿದೆ ಅಂತ ಹೇಳಿದ್ರು. ಈಗ ಇವರು ಬೆಲೆ ಇಳಿಸ್ತಾರ ಅಂತ ಹೇಳುದು ಇನ್ನೊಂದೊಂದು ವೆರಿ ಇಂಪಾರ್ಟೆಂಟ್ ಪಾರ್ಟ್. ಅದು ಗ್ಯಾರಂಟಿಯಲ್ಲಿ ಇವರು ಹೇಳಲಿಲ್ಲ, ಆದ್ರೆ ಇವರು ಪ್ರತಿಯೊಂದು ಭಾಷಣದಲ್ಲಿ ಹೇಳಿದ್ದಾರೆ ಬಿಜೆಪಿ ಕಡೆಯಿಂದ ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಆಗಿದೆ ಅಂತ ಹೇಳಿದ್ದಾರೆ. ದಯಮಾಡಿ ನಾನು ಉದಯಚರ ಥ್ರೂ ಒಂದು ಹೇಳ್ತೇನೆ, ನೀವು ಬೆಲೆಯನ್ನು ಮಾರ್ಕೆಟ್ ನಲ್ಲಿ ಏರಿದ್ದನ್ನು ಸಹ ದಯಮಾಡಿ ಒಂದು ಕಮ್ಮಿ ಮಾಡಿ ಅಂತ ಹೇಳಲಿಕ್ಕೆ ನಾನೊಂದು ಅವರಿಗೊಂದು ರಿಕ್ವೆಸ್ಟ್ ಮಾಡ್ತೇನೆ. ಓಕೆ ಸರಿ, ಬರ್ತೇನೆ. ಕರೆಗಳನ್ನು ನಾನು ಸ್ವೀಕಾರ ಮಾಡ್ತೇನೆ. ಬಹಳಷ್ಟು ಕರೆಗಳು ಬರ್ತಾ ಇದೆ. ಜನರ ಅಭಿಪ್ರಾಯ, ಜನರು ಏನ್ ಹೇಳ್ತಾರೆ ಈ ಒಂದು ಯೋಜನೆಗಳ ಬಗ್ಗೆ. ಈಗಾಗಲೇ ಜನರು ಕೂಡ ಶ್ರೀಸಾಮಾನ್ಯರು ಬಹಳಷ್ಟು ಎಕ್ಸ್ಪೆಕ್ಟೇಷನ್ ಗಳನ್ನ ಇಟ್ಕೊಂಡಿದ್ರು. ಹಾಗಾಗಿ ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಮೇಡಮ್? ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ನಾನು ಅರ್ಚನಾ ಹೇಳಿ, ಕಾವೂರಿಂದ. ಅರ್ಚನಾ ಅವರು ಕಾವೂರಿಂದ, ಹೇಳಿ ಮೇಡಮ್, ಮಾತಾಡಿ. ಸರ್, ಇದು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ ಇದರಿಂದ ಎಷ್ಟು ಉಪಯೋಗ ಆಗ್ತದೆ ನಮ್ದು ಕರ್ನಾಟಕಕ್ಕೆ ನಂಗೆ ಗೊತ್ತಿಲ್ಲ, ಎಷ್ಟು ಡೆವಲಪ್ಮೆಂಟ್ ಆಗ್ತದೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಅದು ಅವರೇ ಅಲ್ಲಿ ಆರ್ಥಿಕ ತಜ್ಞರಲ್ಲಿ ಇದ್ದಾರೆ, ಎಷ್ಟು ಲಾಭ ಆಗ್ತದೆ ಎಷ್ಟು ರೋಡ್ಸ್ ಇಂಪ್ರೂವ್ಮೆಂಟ್ ಆಗ್ತದೆ ಅದು ಅವರಿಗೆ ಗೊತ್ತು. ಬಟ್ ಇನ್ ಕೇಸ್ ಏನಾದ್ರೂ ಆದ್ರೆ ಈಗ ಶ್ರೀಲಂಕಾ ಆಗಿರ್ಬೋದು, ಪಾಕಿಸ್ತಾನದೆಲ್ಲ ಎಲ್ಲರಿಗೂ ಗೊತ್ತುಂಟು ವಿಷಯ ಏನಾಗಿದೆ ಅಂತ. ಬಟ್ ಇದರಿಂದ ಪೊಲಿಟಿಕಲ್ ಪಾರ್ಟಿಗೆ ಏನಾಗಲ್ಲ, ಆಲ್ರೆಡಿ ಅವ್ರು ದುಡ್ಡು ಮಾಡಿರ್ತಾರೆ, ಮನೆ ಮಾಡಿರ್ತಾರೆ. ಆಗುದು ಲಾಸ್ ಸಾಮಾನ್ಯ ಜನರಿಗೆ. ಸಾಮಾನ್ಯ ಜನರು ಅದನ್ನ ತಿಳ್ಕೊಳಕ್ಕೆ ಯಾವ ಪಾರ್ಟಿ ಬೇಕಾದ್ರೆ ಬರ್ಲಿ, ಕಾಂಗ್ರೆಸ್ ಇರ್ಲಿ ಬಿಜೆಪಿ ಅವ್ರು ಇರ್ಲಿ. ಈಗ ಅವ್ರು ಬಿಜೆಪಿ ವಕ್ತಾರ ಹೇಳಿದ್ರು ಇವ್ರು ಆಮಿಷ ಒಡ್ಡಿದ್ರಂತ. ಇವ್ರು ಸಹ ಗ್ಯಾಸಿನ ವಿಷಯದಲ್ಲಿ ಹೇಳಿದ್ರು, ಹಾಲಿನ ವಿಷಯದಲ್ಲಿ ಸಹ ನಾವು ಕೊಡ್ತೇವೆ ಅಂತ ಹೇಳಿದ್ರು, ಅದು ಆಮಿಷ ಅಲ್ವಾ? ಸೊ ಅವ್ರು ಮಾಡಿದ್ರೆ ಇದು, ಇವ್ರು ಮಾಡಿದ್ರು ಚೇಂಜ್. ಸೊ ಇಬ್ರು ಒಂದೇ ಲೆಕ್ಕ, ಏನ್ ಚೇಂಜಸ್ ಇಲ್ಲ ಸರ್. ಮತ್ತೆ ಇನ್ನೊಂದು ಏನ್ ಹೇಳ್ತೇನೆ ಅಂತ ಹೇಳಿದ್ರೆ, ಈಗ ಇವ್ರು ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ. ಸೊ ಜನಸಾಮಾನ್ಯರು ಏನ್ ತಿಳ್ಕೊಬೇಕಂದ್ರೆ, ಯಾವ ಪಕ್ಷ ಬಂದು ಒಂದೇ ಲೆಕ್ಕ, ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಅದು ತಕ್ಕ ಮಟ್ಟಿಗೆ ಒಂದು ಡೋಸ್ ಹೇಳ್ತಾರಲ್ಲ, ಪೇನ್ ಕಿಲ್ಲರ್ ಹೇಳ್ತಾರಲ್ಲ, ಅಷ್ಟು. ಆ ಪೇನ್ ಕಿಲ್ಲರ್ ಜಾಸ್ತಿ ತಕೊಂಡ್ರೆ ನಮ್ಮ ದೇಹಕ್ಕೆನೆ ಹಾಳಾಗ್ತದೆ. ಅದನ್ನ ಜನ ತಿಳ್ಕೊಳ್ಬೇಕಾಗ್ತದೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ ಸರ್, ನಾನು ನೋಡಿದ್ದೇನೆ ಈಗ ಲಾಸ್ಟ್ 5 years ಅಲ್ಲಿ 2 ಪಕ್ಷ ಸಹ ಇತ್ತು. ಆ 2 ಪಕ್ಷದಲ್ಲಿ ಈಗ ಇವರಿಗೆ ಗೃಹಲಕ್ಷ್ಮಿ ಅದು ಇದಕ್ಕೆಲ್ಲ ದುಡ್ಡು ಉಂಟು. ಮತ್ತೆ ಸೆಂಟ್ರಲ್ ಇಂದ ಸಹ ಮತ್ತೆ ಸ್ಟೇಟ್ ಇಂದ ಸಹ ನಮ್ಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಏನಿರ್ಬೋದು ಅದಕ್ಕೆ ದುಡ್ಡು ಸ್ಯಾಂಕ್ಷನ್ ಆಗ್ತಿರ್ತದೆ. ನಾನು 2018 ಅಲ್ಲಿ ನಾನು ಸ್ವಲ್ಪ ಇದರಲ್ಲಿದ್ದೇನೆ, BPL ಕಾರ್ಡ್ ಹೋಲ್ಡರ್. 2018 ಅಲ್ಲಿ ಒಂದು ಮನೆಗೆ ಇದು ಅಪ್ಲೈ ಮಾಡಿದ್ದೇನೆ ಸರ್. 5 years ಆಯ್ತು. ಮುನ್ಸಿಪಾಲಿಟಿಗೆ, ಮಂಗಳೂರು ಯೂನಿವರ್ಸಿಟಿಗೆ ಮುನ್ಸಿಪಾಲಿಟಿಗೆ 5 ವರ್ಷದಿಂದ ಅಲಿತಿದ್ದೇನೆ, ಇನ್ನೂ ಸಹ ಸ್ಯಾಂಕ್ಷನ್ ಆಗ್ಲಿಲ್ಲ. ಕೇಳಿದ್ರೆ ಹೇಳ್ತಿದ್ದಾರೆ ನಮ್ಮ ಹತ್ರ ದುಡ್ಡು ಸಾಕಾಗ್ತಾ ಇಲ್ಲ. ಆ ದುಡ್ಡು ಸ್ಯಾಂಕ್ಷನ್ ಆದ್ಕೂಳೆ ಬರ್ತೇವೆ. ಮೊನ್ನೆ ಗವರ್ಮೆಂಟ್ ಸ್ಯಾಂಕ್ಷನ್ ಮಾಡಿತ್ತು ಸೆಂಟ್ರಲ್ ಅಲ್ಲಿ, ಇದು ಅದರಲ್ಲೆಲ್ಲ ಇಷ್ಟು ವರ್ಷದಿಂದ ಸ್ಯಾಂಕ್ಷನ್ ಆಗ್ತಾ ಉಂಟು. ಆ ದುಡ್ಡು ಎಲ್ಲಿಗೆ ಹೋಗ್ತಾ ಉಂಟು? ಇನ್ನೊಂದು ಈ ಬಗ್ಗೆ, ಆಗ ನಮ್ಗೆ ಮನೆ ನಾವೆಂತ ಮಾಡ್ಬೇಕು, 5 ವರ್ಷದಿಂದ ರೆಂಟ್ ಕಟ್ಟುತ್ತಾ ಇದ್ದೇವೆ. ಇಲ್ಲಿ ನಾವೆಲ್ಲಿ ಡೆವಲಪ್ ಆದೆವು?
ಇಲ್ಲ. ಇನ್ನೊಂದು ಲಾಸ್ಟ್ ನಂದು ಕ್ವಶನ್ ಏನಂತ ಹೇಳಿದ್ರೆ ಸರ್, ಈಗ ಕಾಂಗ್ರೆಸ್ ವಕ್ತಾರರಿದ್ದಾರೆ, ಅವ್ರು ಹೋಗ್ಕೊಂಡು ಇವ್ರ ಹತ್ರ ಕೇಳ್ಬೇಕಂತ ಹೇಳಿ ನಾನು ಈ ಕ್ವಶನ್ ಕೇಳ್ತಿದ್ದೇನೆ. ಯಾಕಂತ ಹೇಳಿದ್ರೆ ಈಗ ನಾನು ರೆಂಟಿಗೆ ಇರೋದ್ರಿಂದ ನನ್ನ ಮುಂಚೆ ಬೇರೊಬ್ರು ರೆಂಟಿನವ್ರು ಇತ್ತು. ಸೊ ಇಬ್ಬರದು ಆಧಾರ್ ಕಾರ್ಡ್ ಸೇಮ್ ಇದ್ರೆ, ಸೇಮ್ ಇದ್ದಾಗ ನಾನು ಅಪ್ಲೈ ಮಾಡ್ತೇನೆ ಅಂತ ತಿಳ್ಕೊಳ್ಳಿ, 2000 ರುಪೀಸ್ಗೆ ಅಪ್ಲೈ ಮಾಡಿದ್ರೆ ಅವ್ರು ಇಬ್ಬರು ಅಪ್ಲೈ ಮಾಡಿದೆ. ಮುಂಚೆ ಯಾರಿದ್ರು ನಂಗೆ ಗೊತ್ತಿಲ್ಲ. ಒಂದು ಅವರು ಅಪ್ಲೈ ಮಾಡಿದ್ರು, ನಾನು ಅಪ್ಲೈ ಮಾಡಿದೆ. ಸೊ ಸೇಮ್ ಅಡ್ರೆಸ್ ಇರೋದ್ರಿಂದ ಇವ್ರೆಂತ ಮಾಡ್ತಾರೆ ಸರ್, ನನ್ನ ಅತ್ತೆ ಅಂತ ತಿಳ್ಕೊಂಡು ನಮ್ಗೆ ಕ್ಯಾನ್ಸಲ್ ಮಾಡ್ತಾರಾ ಅಥವಾ ಇಬ್ಬರಿಗೂ ಕೊಡ್ತಾರಾ? ಇಲ್ಲ, ಯಾವ ವಿಚಾರ ಮೇಡಮ್ ಇದು ಅರ್ಥ ಆಗಿಲ್ಲ. ಅದು ಗೃಹಲಕ್ಷ್ಮಿ ಯೋಜನೆ ಸ್ಯಾಂಕ್ಷನ್ ಆಗಿದೆಲ್ಲ ಸರ್, 2000 ರುಪೀಸ್ ಅಂತ ಹೇಳಿ. ಸೊ ಅದು APL BPL ಇಬ್ಬರಿಗೆ ಸಹ ಉಂಟು, ಕರೆಕ್ಟಾ? ಹೌದು. ಸೊ ಈಗ ನಾನು ರೆಂಟ್ ಅಲ್ಲಿ ಇರೋದ್ರಿಂದ ನನ್ನ ಮುಂಚೆ ಇನ್ನೊಬ್ರು ಬೇರೊಬ್ರು ರೆಂಟ್ ಅಲ್ಲಿ ಇದ್ರು. ಓಕೆ. ಸೊ ಆಧಾರ್ ಕಾರ್ಡ್ ಇನ್ನೂ ಸಹ ಚೇಂಜ್ ಆಗ್ಲಿಲ್ಲ, ಓಕೆ, ಅಡ್ರೆಸ್ ಚೇಂಜ್ ಮಾಡ್ಲಿಲ್ಲ ಅಂತ ತಿಳ್ಕೊಳ್ಳಿ. ಮುಂಚೆ ಇದ್ದವರು ಸಹ ನಾನ್ ಸಹ. ಸೊ ಇಬ್ರು ಅಡ್ರೆಸ್ ನಾವು ಇಬ್ರು ಅಪ್ಲೈ ಮಾಡ್ತೇವೆ. ಸೊ ಇಬ್ರು ಅಪ್ಲೈ ಮಾಡಿದಾಗ ಅದರ ಅಡ್ರೆಸ್ ಸೇಮ್ ಇರ್ತದೆ. ನೀವೀಗ ಬೇರೆ ಮನೆ ಮಾಡಿದ್ದೀರಾ? ಅಲ್ಲಲ್ಲ, ನಾವು ರೆಂಟಲ್ಲ ಇರೋದು ಸರ್. ಓಕೆ, ಇವಾಗ ವಿಷಯ ಏನಾಗ್ತಂತ ಹೇಳಿದ್ರೆ ಮನೆಯೊಡತಿಗೆ ಅಂತ ನಾವು ಹೇಳ್ತೇವೆ. ನಾವು ಅದು ನಂಗೆ ಮನೆ ಇಡಕ್ಕೆ ಯಾರಿಲ್ಲ, ನಾನ್ ಮತ್ತೆ ಮಗ ಇರೋದು, ಕರೆಕ್ಟಾ? ಓಕೆ ಓಕೆ. ಈಗ ನನ್ನ ಮುಂಚೆ ಒಬ್ರು ಗಂಡ ಹೆಂಡತಿ ಮಕ್ಕಳು ಫುಲ್ ಫ್ಯಾಮಿಲಿ ಇತ್ತು, ಅದೇ ಮನೆಯಲ್ಲಿ ಉಂಟು. ಇದು ರೆಂಟಿಗೆ. ಈ ಮನೆಗಿಂತ ಮುಂಚೆ, ನನ್ನಕ್ಕಿಂತ ಮುಂಚೆ ಒಬ್ರು ಇದ್ರ ಅಂತ ಈ ಮನೆ ರೆಂಟಿಗೆ. ಅವರು ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರೆ. ಸರಿ. ಅವರು ಅಡ್ರೆಸ್ ಚೇಂಜ್ ಮಾಡ್ಲಿಲ್ಲ ಆಧಾರ್ ಕಾರ್ಡ್ ಇದು. ಸೊ ಈಗ ನಾನು ರೀಸೆಂಟ್ ಆಗಿ ಬಂದೆ ಅಂತ ಎನ್ಸಿ, ಇಲ್ಲಿ ರೀಸೆಂಟ್ ಆಗಿ ಇದ್ದೇನೆ, ಒಂದು ವರ್ಷದಿಂದ ಇದ್ದೇನೆ. ನನ್ನ ಆಧಾರ್ ಕಾರ್ಡ್ ಇದೇ ಅಡ್ರೆಸ್ ಅಲ್ಲಿ ಉಂಟು. ಸೊ ಅವ್ರದ್ದು ಚೇಂಜ್ ಆಗ್ಲಿಲ್ಲ, ನಮ್ದು ಇದು ಉಂಟು. ಸೊ ಇಬ್ಬರದು ಸೇಮ್ ಅಡ್ರೆಸ್ ಇರುವಾಗ ನನ್ನ ಅತ್ತೆ ಅಂತ ತಿಳ್ಕೊಂಡು ನೀವು ನನ್ಗೆ ಕೊಡುವ 2000 ರುಪೀಸ್ ಟ್ರಾನ್ಸ್ಫರ್ ಮಾಡ್ತೀರಾ ಅಥವಾ ಇಬ್ಬರಿಗೂ ಕೊಡ್ತೀರಾ? ಇಲ್ಲ ಮೇಡಮ್, ಏನ್ ಗೊತ್ತಾ, ಈ ತರದ ಕೆಲವೊಂದೊಂದು ಕಾಂಪ್ಲಿಕೇಶನ್ಸ್ ಬರಬಹುದು ಅಂತ ಹೇಳುವಂತಹ ಒಂದು ಕಾಂಪ್ಲಿಕೇಶನ್ಸ್ ಇರುವಾಗ ಏನಂತ ಹೇಳಿದ್ರೆ ಅಲ್ಲಿ ಕೊಟ್ಟದ್ದು ನೀವು ಟೈಮಿಂಗ್ಸ್ 1 ಮಂತ್ ಮಾತ್ರ. ವಿದಿನ್ 1 ಮಂತ್ ಅಲ್ಲಿ ಈ ಕಾಂಪ್ಲಿಕೇಶನ್ಸ್ ಗೆ ನಾವು ಜನಸಾಮಾನ್ಯರು ಎಂತ ಮಾಡ್ಬೇಕಾಗ್ತದೆ? ನೀವು ಅಲ್ಲಿ ನಮ್ಗೆ ಟೈಮ್ ಎಕ್ಸ್ಟೆನ್ಷನ್ ಕೊಡ್ಲಿಲ್ಲ, ಅಥವಾ ನಾವು ಯಾರತ್ರ ಒಬ್ಬರತ್ರ ಹೋಗಿ ಇದನ್ನೆಲ್ಲ ಕ್ಲಾರಿಫಿಕೇಶನ್ ಮಾಡ್ಲಿಕ್ಕೆ ಯಾರು ಜನ ಇಲ್ಲ. ಯಾಕಂದ್ರೆ ನೀವು ಕೊಟ್ಟದ್ದು ಆನ್ಲೈನ್. ಇನ್ನೊಂದು ನೋಟ್ ಔಟ್ ಏನಂತ ಹೇಳ್ತೇನೆ, ನೀವು ಆನ್ಲೈನ್ ಮಾಡಿದ್ರಿಂದ ನಾನು ಮ್ಯಾಂಗ್ಳೂರ್ ಕದ್ರಿ ಮ್ಯಾಂಗ್ಳೂರ್ ಅವನಿಗೆ 3 ಸಲ ಹೋಗಿದ್ದೇನೆ. ಈ ಆಶ್ರಮ್ ಕಾರ್ಡಿಗೆ ಅಪ್ಲೈ ಮಾಡ್ಲಿಕ್ಕೆ ಆನ್ಲೈನ್ ಸರ್ವಿಸ್ ಇಲ್ಲ. 3 ಸಲ ಅವ್ರು ಹೇಳ್ತಾರೆ ಮೇಡಮ್ ಯಾವಾಗ ಓಪನ್ ಆಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಮೇಡಮ್, ನಮ್ಗೆ ಹೇಳಲಿಕ್ಕೆ ಸಹ ಆಗುದಿಲ್ಲ. 3 ಸಲ ಹೋಗ್ತಿದ್ದೇನೆ, ಏಪ್ರಿಲ್ ಇಂದ ಮೇ ತನಕ 3 ಸಲ ಹೋಗಿದ್ದೇನೆ. ನಾನು ಬೆಳಿಗ್ಗಿಂದ ಸಂಜೆ ತನಕ ಅಲ್ಲೇ ಕುತ್ಕೊಳ್ಬೇಕಾ ಯಾವಾಗ ಓಪನ್ ಆಗ್ತದೆ ಅಂತ ಹೇಳ್ಕೊಂಡು? ಇಲ್ಲ. ಸೊ ಈಗ ನೀವು ಗೃಹಲಕ್ಷ್ಮಿ ಸಹ ಅದೇ ಮಾಡಿದ್ರಿಂದ ನಾಳೆ ಸರ್ವರ್ ಪ್ರಾಬ್ಲಮ್ ಇದ್ರೆ ನಾವು 2000ಗೆ ಇಡೀ ತಿಂಗಳಗಟ್ಲೆ ನಾವು ಅಲ್ಲಿ ಹೋಗ್ಕೊಂಡು ಕುತ್ಕೊಳ್ಳಿಕ್ಕೆ ಆಗ್ತದೆ ಸರ್? ಇಲ್ಲ ಇಲ್ಲ ಮೇಡಮ್, ನಿಮ್ಮ ಕನ್ಸರ್ನ್ಸ್ ಅನ್ನು ನಾವು ನೋಟ್ ಮಾಡ್ಕೊಂಡೆವು. ದಯವಿಟ್ಟು ಏನ್ ಟೆನ್ಷನ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಯಾರನ್ನ ಜನ ನಡಿ ಇದೆಲ್ಲ ಆಗುವಂತ ಬಹುಶಃ ಪ್ರಕ್ರಿಯೆಗಳೆಲ್ಲಾಗುತ್ತೆ ಈ ಒಂದು ವಿಚಾರಗಳು. ಬೇಕಂದ್ರೆ ಬಹಳಷ್ಟು ಈಗ ಇನ್ನು ಮುಂದೆ ಮಂಗಳೂರಲ್ಲೂ ಕೂಡ ಸಮಸ್ಯೆಗಳು ಉಂಟಾಗಬಹುದು. ತಾವುಗಳು ಅದನ್ನ ಯಾಕಂತ ಹೇಳಿದ್ರೆ ಮೇಡಮ್, ದಯವಿಟ್ಟು ಈ ತರದ ಇಶ್ಯೂಸ್ಗಳು ಏನಾದರೂ ಬರಬಹುದು ಅಂತ ಹೇಳಿ ನಮ್ಗೆ ಐಡಿಯಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದು ಮೇ ಬಿ ಎಕ್ಸ್ಟೆಂಡ್ ಆಗ್ಲೂಬಹುದು. ಖಂಡಿತವಾಗಿಯೂ ಇದನ್ನು ನಾವು ಈಗ, ಯಾಕಂದ್ರೆ ನಾವು ಈಗ ತಾನೇ ಈ ಯೋಜನೆಗಳನ್ನು ಶುರು ಮಾಡಿದಷ್ಟೇ, ನಾವು ಇವಾಗ ಇನ್ನು ಒಂದು ಫುಲ್ ಅದಕ್ಕೆ ನಾವು ಹೇಳ್ತಿದ್ದೇವೆ ಆನ್ಲೈನ್ ಸರ್ವಿಸ್ ನ ಒಂದು ಮಾಡಿ. ಮತ್ತೆ ನಮ್ಗೆ ಈ ರೀತಿ ಪ್ರಾಬ್ಲಮ್ ಅಂತ ಹೇಳಿದ್ರೆ ಯಾರ ಹತ್ರ ಕನ್ಸಲ್ಟ್ ಮಾಡ್ಲಿಕ್ಕೆ ಒಂದು ಜನರ ಕಾಂಟ್ಯಾಕ್ಟ್ ನಂಬರ್ಸ್ ಕೊಡ್ತೀವಿ. ಖಂಡಿತ ಅದಕ್ಕೋಸ್ಕರ ಅಂತ ಹೇಳಿ ಸಪರೇಟ್ ವಾರ್ ರೂಮ್ ಎಲ್ಲ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಖಂಡಿತವಾಗಿಯೂ ಮಾಡ್ತೇವೆ. ಒಳ್ಳೆಯ ಒಂದು ಸಜೆಷನ್ ಕೊಟ್ಟಿದ್ದಾರೆ ಟಿವಿ ಅವರಿಗೆ ಕೊಟ್ಟಿರಿ ಸರ್. ಯಾಕಂದ್ರೆ ನಮ್ಗೆ ಎಲ್ಲರಿಗೆ ಗೊತ್ತಿರಲ್ಲ. ಈಗ ಯಾಕಂದ್ರೆ ನಮ್ಗೆ ಅವ್ರು ವಾಟ್ಸ್ಆಪ್ ಮೆಸೇಜ್ ಬರ್ತದೆ, ನಮ್ಮ ಕುಡ್ಲದವರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ನಾನು ಜಾಯ್ನ್ ಆಗಿದ್ದೇನೆ. ನಂಗೆ ಅವ್ರದ್ದು ಎಂತ ಮೆಸೇಜ್, ನಮ್ಗೆ ಎಂತ ಉಂಟು ನ್ಯೂಸ್ ಎಲ್ಲ ನಂಗೆ ಬರ್ತಾ ಉಂಟು. ಸೊ ನಿಮ್ದು ಯಾರನ್ನ ನೀವು ಒಂದು ಜನನ ನೇಮಕ ಮಾಡಿದೀರಾ ಅದು ನಮ್ಮ ಕುಡ್ಲದವರಿಗೆ ಕೊಟ್ಟಿಡಿ. ನಾವು ಯಾರಿಗಿಂತದ್ದು ಗೃಹಲಕ್ಷ್ಮಿ ಯೋಜನೆ, ಕರೆಂಟ್ ಬಿಲ್ ಯೋಜನೆಗೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಇವರಿಗೆ ಕಾಂಟ್ಯಾಕ್ಟ್ ಮಾಡಿ ಹೇಳಿ ನಮ್ಮ ಕುಡ್ಲದವರಿಗೆ ಕೊಡಿ. ಅವರು ಅವರ ವಾಟ್ಸ್ಆಪ್ ಗ್ರೂಪಿಗೆ ಹಾಕಿದ್ರೆ ನಾವು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೆ ಇನ್ನೊಬ್ಬರಿಗೆ ಹೇಳ್ಬೋದು. ಇಲ್ಲ ಮೇಡಮ್, ಒಂದು ಅಟ್ ದ ಸೇಮ್ ಟೈಮ್ ಈಗ ತಾವು ಇಲ್ಲಿ ಮ್ಯಾಂಗ್ಳೂರ್ 1ಗೆ ಹೋಗ್ತೀರಾ ಅಥವಾ ಈ ರೀತಿ ಕೆಲಸಗಳು ಬೇಕು, ಆಧಾರ್ ಲಿಂಕ್ ನ ವಿಚಾರಗಳು ಬೇಕು, ಅಲ್ಲಿ ರೆಸ್ಪಾನ್ಸ್ ಇಲ್ಲ ಅಥವಾ ಸರ್ವರ್ ಡೌನ್ ಆಗಿದೆ ಅಂತ ವಿಚಾರಗಳು ಬಂದಾಗ ಅಲ್ಲೇ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ಗಳಿದ್ದಾರೆ.
ಸೊ ಅವರನ್ನ ಪ್ರಶ್ನೆ ಮಾಡಿ ಅವ್ರ ಇಲ್ಲ ಸರ್ ನಾನು 5 ಆ ಮನೆದ ವಿಷಯ ಹೇಳಿದಲ್ಲ ಸರ್. ಗೊತ್ತು ನಾನು ನಿಮ್ಮದು ಸ್ಯಾಂಕ್ಷನ್ ಆಗುದು 2023. ಮೇಡಮ್ ಇಲ್ಲ ಗ್ಯಾರಂಟಿಗಳ ಬಗ್ಗೆ ಹೇಳುವಂತದ್ದು. ಆ ಒಂದು ಕಾಂಗ್ರೆಸ್ ಕಾರ್ಪೊರೇಟರ್ಗಳಲ್ಲಿ ಇರ್ತಾರಲ್ವಾ ಅವ್ರ ಹತ್ರ ಒಂದು ಪ್ರಶ್ನೆ ಮಾಡಿ, ಅವ್ರ ಹತ್ರ ಒಂದು ಕೇಳಿ, ಈ ರೀತಿ ಆಗ್ತಾ ಇದೆ, ನನಗೆ 1 ತಿಂಗಳೊಳಗೆ ಗ್ಯಾರಂಟಿಗಳು ಬೇಕು, ಯೋಜನೆಗಳು, ಹಾಗಾಗಿ ನನಗೆ ಸಹಾಯ ಮಾಡ್ಬೇಕಂತ ಹೇಳಿ. ನಿಮ್ಗೆ ಸಹಾಯ ಮಾಡ್ಬೇಕು ಅವರು. ಒಂದು ವೇಳೆ ಸಹಾಯ ಮಾಡಿಲ್ಲ ಅಂತ ಹೇಳಿದಾಗ ನಮ್ಗಳ ನಂಬರ್ ಇದೆಯಲ್ಲ ಮೇಡಮ್, ನಮ್ದು ವಾಟ್ಸ್ಆಪ್ ನಂಬರ್ ಇದೆ, ಗ್ರೂಪ್ ಅಲ್ಲಿ ಇದೀರ ಅಂತ ತಾವು ಹೇಳಿದ್ರಿ. ದಟ್ಸ್ ವೈ ನಮ್ಗೆ ನೀವು ಮೆಸೇಜ್ ಮಾಡಿ, ನಮ್ಗೆ ನಿಮ್ಮ ಸಮಸ್ಯೆಯನ್ನ ಹೇಳಿ, ಯಾವ ಕಾರ್ಪೊರೇಟರ್ ನಿಮ್ಗೆ ಸಹಾಯವನ್ನ ಮಾಡಿಲ್ಲ ಅಥವಾ ಏನ್ ಹೇಳಿದ್ದಾರೆ, ಎಸ್ ನೇರವಾಗಿ ನಾವು ಅದನ್ನ ನಿಮ್ಮ ಮುಂದೆ ಜನತೆ ಮುಂದೆ ಇಡ್ತೀವಿ. ಗ್ಯಾರಂಟಿಗಳು ಎಷ್ಟು ಜನರಿಗೆ ತಲುಪುತ್ತೆ ಅನ್ನೋದು. ಓಕೆ ಓಕೆ ಮೇಡಮ್, ಸರಿ, ಥ್ಯಾಂಕ್ ಯು, ಧನ್ಯವಾದ. ಎಸ್ ಮೇಡಮ್, ಥ್ಯಾಂಕ್ ಯು. ಒಳ್ಳೆಯ ಪ್ರಶ್ನೆ ಇದು. ಸದ್ಯಕ್ಕೆ ಇನ್ನು ಮುಂದಕ್ಕೆ ಈ ಸಮಸ್ಯೆಗಳು ಕೂಡ ಉಲ್ಬಣ ಆಗ್ಬಹುದು. ಇದು ನಮಗೂ ಕೂಡ ಒಂದು ಹೊಸ ಪಾಠ. ನಾಳೆ ಸೀರೀಸ್ ಆಫ್ ಪ್ರೋಗ್ರಾಮ್ ತಮ್ಗಳ ಬಗ್ಗೆ ನಾವು ಮಾಡಬೇಕು. ಇದು ಒಂದು ಸಣ್ಣ ಪ್ರಾಬ್ಲಮ್ ಹೇಳಿರುವಂತದ್ದು ಖಂಡಿತವಾಗಿಯೂ ಬರುವಂತ ಚಾನ್ಸಸ್ ಇದೆ. ಅದಕ್ಕೆ ಸರಿಯಾದಂತಹ ವ್ಯವಸ್ಥೆಗಳನ್ನು ನಾವು ಖಂಡಿತವಾಗಿಯೂ ಮಾಡ್ತೀವಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಾನು ಉಡುಪಿಯಿಂದ ಫ್ರಾನ್ಸಿಸ್ ಅಂತ. ಫ್ರಾನ್ಸಿಸ್ ಅವರು, ನಮಸ್ತೆ ಫ್ರಾನ್ಸಿಸ್ ಅವರು, ಮಾತಾಡಿ ಸರ್. ಈಗ ನೋಡಿ, ಯಾವುದೇ ಸರ್ಕಾರ ಆಗಲಿ ಯಾವುದೇ ಒಂದು ವಿಷಯವನ್ನು ಅನುಷ್ಠಾನಕ್ಕೆ ತರುವಾಗ ಅದಕ್ಕೆ ಸ್ವಲ್ಪ ಅವಕಾಶ ಕೊಡೋದು ಬಿಟ್ಟು ಸುಮ್ಮನೆ ಫೇಕ್ ನ್ಯೂಸ್ ಗಳನ್ನು ಸ್ಪ್ರೆಡ್ ಮಾಡೋದು, ತಮಾಷೆ ಮಾಡೋದು, ಮಾಕ್ ಮಾಡೋದಲ್ಲ. ಇಲ್ಲಿ ಅಗತ್ಯ ಏನುಂಟು, ಯಾವುದೇ ವಿರೋಧ ಪಕ್ಷವಾಗಿರ್ಲಿ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ನಿಂತು ಓಕೆ ಹೇಗೆ ಆಡಳಿತ ನಡೆಸ್ತಾರೆ, ಒಂದು 6 ಮಂತ್ ಕೊಡ್ಬೇಕಲ್ಲ. ಯಾವ್ದೊಂದು ಬಿಸ್ನೆಸ್ ಓಪನ್ ಮಾಡಿದಾಗ್ಲೂ ಮರದಿನ ಪ್ರಾಫಿಟ್ ಅಲ್ಲಿ ಇರ್ತಾರೆ, ಒಂದು 6 ಮಂತ್ ಲಾಸ್ ಅಲ್ಲಿ ಹೋದ ನಂತರ ಪ್ರಾಫಿಟ್ 1 ರೂಪಾಯಿ ಬರೋದು. ಇದು ಹಾಗೆಲ್ಲ ಯಾವಾಗ ತರ್ತಾರೆ ಶಪಥ ಗ್ರಹಣದ ಮರುದಿನನೇ ಗ್ಯಾರಂಟಿ ಬಂತ ಅಂತ ಕೇಳೋದು ಯಾವ ಮನಸ್ಥಿತಿ? ಅದು ಒಳ್ಳೇದಲ್ಲ ಒಂದು ಪ್ರಕಾರ, ನನ್ನ ಪ್ರಕಾರ. ಯಾಕಂದ್ರೆ ಸ್ವಲ್ಪ ಟೈಮ್ ಕೊಡಿ, ಏನು ಹೇಳಿದ್ದಾರೆ ಅದನ್ನ ಮಾಡ್ತಾರೆ. ಎಲ್ಲದಕ್ಕೂ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ. ಯಾವುದೇ ಪಕ್ಷ ಆಗ್ಲಿ ಏನಾದ್ರೂ ತರುವಾಗ ಅದೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದ್ದೇ ಇರುತ್ತೆ. ಅದನ್ನ ಯೋಚಿಸ್ಬೇಕು. ಅದನ್ನ ಬಿಟ್ಟು ತಮಾಷೆ ಮಾಡೋದು, ಮಾಕ್ ಮಾಡೋದು, ಬೇಡದನ್ನು ಹೇಳೋದು, ಅದನ್ನ ಮಾಡೋದು ಬಿಡ್ಬೇಕು. ನಮ್ಮ ಕರ್ನಾಟಕದ ಅಭಿವೃದ್ಧಿ ಮಾತೊಂದು ಧ್ಯೇಯವಾಗಿರ್ಬೇಕು. ಕರ್ನಾಟಕದ ಅಭಿವೃದ್ಧಿ ಒಟ್ಟಿಗೆ ಸೇರಿ ಅಭಿವೃದ್ಧಿ ಮಾಡೋಣ. ತಪ್ಪಿದ್ದಾಗ ಪ್ರಶ್ನೆ ಮಾಡೋಣ, ಒಳ್ಳೇದಿದ್ದಾಗ ಬೆನ್ನು ತಪ್ಪಿ ಶಾಬತ್ ಮಾಡ್ಬೇಕು. ಅದನ್ನು ಬಿಟ್ಟು ಯಾವಾಗಲೂ ಗ್ಯಾರಂಟಿ ಕೊಡ್ತಿಲ್ವಾ, ಅದು ಇದು ಕೆಟ್ಟ ಮಾತುಗಳಲ್ಲಿ ಬೈಯೋದು, ಮಾತಾಡೋದನ್ನು ಬಿಟ್ಟು ಹೋದ್ರೆ ಮಾತ್ರ ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗೋದು. ಕರ್ನಾಟಕ ಇಲ್ಲಿ ಪಕ್ಷಗಳ ಅಭಿವೃದ್ಧಿ ಬೇಕಾಗಿಲ್ಲ, ನಮ್ಗೆ ಜನರ ರಾಜಕಾರಣಿಗಳ ಅಭಿವೃದ್ಧಿ ಬೇಕಾಗಿಲ್ಲಪ್ಪ. ನಮ್ಮ ಕರ್ನಾಟಕ ಅಭಿವೃದ್ಧಿ ಇದ್ರೆ ಸಂತೋಷ. ಯಾಕಂದ್ರೆ ನಾವು ಕನ್ನಡದಲ್ಲಿ ಹುಟ್ಟಿದವರು, ನಮ್ಗೆ ಕರ್ನಾಟಕದ ಅಭಿವೃದ್ಧಿ ಮುಖ್ಯ. ಅದನ್ನು ನಮ್ಮ ವಿರೋಧ ಪಕ್ಷದವರು ಎಲ್ಲರೂ ಒಟ್ಟಿಗೆ ಸೇರಿ ಕೊಂಡೋದ್ರೆ ನಮ್ಗೆ ಒಳ್ಳೇದು. ಯಾಕಂದ್ರೆ ಇದರಲ್ಲಿ ಮತ್ತೆ ತಮಾಷೆ ಮಾಡೋದು, ಮಾಕ್ ಮಾಡೋದು, ಟಾಂಟ್ ಮಾಡೋದನ್ನೆಲ್ಲ ಬಿಟ್ಟು ಒಂದು ದಾರಿಯಲ್ಲಿ, ಒಳ್ಳೆ ದಾರಿಯಲ್ಲಿ ಸಾಗೋಣ. ಕರ್ನಾಟಕವನ್ನು ಅಭಿವೃದ್ಧಿ ಪಥದಲ್ಲಿ ಸೇರಿಸಿ ದೇಶದಲ್ಲಿ ನಂಬರ್ 1 ಆಗಿ ಮಾಡೋಣ. ಆಯ್ತು ಸರ್, ಥ್ಯಾಂಕ್ ಯು ಫ್ರಾನ್ಸಿಸ್ ಅವರು, ಉಡುಪಿನ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ನಾವು ಶೇಖರ್ ಪೂಜಾರಿ. ಎಸ್, ಶೇಖರ್ ಪೂಜಾರಿ, ಮಾತಾಡಿ ಸರ್. ಸರ್ ನೋಡಿ, ಅದು ಗ್ಯಾರಂಟಿ ಕಾರ್ಡ್ ಖಾಲಿ ಮನೆಗೆ ಮಹಿಳೆಯರಿಗೆ ಕೊಟ್ಟಿದ್ದು. ಮತ್ತೆ ಇವರು ಆಧಾರ್ ಕಾರ್ಡ್ ಯಾಕೆ ಲಿಂಕ್ ಮಾಡ್ಬೇಕು? ಅದು ಗ್ಯಾರಂಟಿ ಕಾರ್ಡ್ ಮಹಿಳೆಯರ ಹತ್ರ ಉಂಟು, ಅವ್ರಿಗೆ ಕೊಡ್ಲಿ. ಇವರು ಅರ್ಥ ಆಗಿಲ್ಲ ನೋಡಿ. ಈಗ ಒಂದು ಗ್ಯಾರಂಟಿ ಕಾರ್ಡ್ ಸಿಕ್ತ ಅಂತ ಯಾರಿಗೆ ಕೊಟ್ಟಿದ್ದು? ಮಹಿಳೆಯರಿಗೆ. ಮಹಿಳೆಯರಿಗೆ, ಹೆಣ್ಮಕ್ಳಿಗೆ ಕೊಟ್ಟಿದ್ದು. ಮಾತಾಡಿ. ಹಾಗಾದ್ರೆ ಇವರು ಏನ್ ಮಾಡ್ಬೇಕು? ಹಾಗೆ ಗ್ಯಾರಂಟಿ ಕಾರ್ಡ್ ಸಾಕಲ್ಲ. ಗ್ಯಾರಂಟಿ ಕಾರ್ಡ್ ಯಾರ ಹತ್ರ? ಇನ್ನು ಹೆಣ್ ಮಕ್ಳ ಹತ್ರ ಇದು, ಮಹಿಳೆಯರ ಹತ್ರ ಇಲ್ಲ ಸರ್. ಅದು ಗ್ಯಾರಂಟಿ ಕಾರ್ಡ್, ಅದು ಕಾರ್ಡ್ ಕೇವಲ ಒಂದು ನಮ್ಮ ಗಿಮಿಕ್ ಅಂತ ಹೇಳ್ತೀವಲ್ಲ, ಚುನಾವಣೆಗೋಸ್ಕರ ಒಂದು ಪ್ರಮೋಷನ್ ಗಿಮಿಕ್ ಮಾಡಿದ್ದಾರೆ ಅಷ್ಟೇ. ಅದ್ರಲ್ಲಿ ನಡೆಯಲ್ಲ. ಅದನ್ನ ಬಹಳಷ್ಟು ನಾನು ಅನ್ಕೊಂಡ್ ಗೊತ್ತಾಯ್ತು. ಬಹಳಷ್ಟು ಜನರು ಕಾಂಗ್ರೆಸ್ ಗವರ್ಮೆಂಟ್ ಬಂದ್ಮೇಲೆ ಅಥವಾ ಗ್ಯಾರಂಟಿ ಜಾರಿಗೆ ಬರುತ್ತೆ ಅಂತ ಬಂದಾಗ ಆ ಕಾರ್ಡ್ ಗಳನ್ನ ಹುಡುಕ್ಲಿಕ್ಕೆ ಹೋದ್ರಂತೆ. ಬಹಳಷ್ಟು ಜನರು ಆ ಕಾರ್ಡ್ಗಳು ಬೇಕು, ಆ ಕಾರ್ಡ್ ಇದ್ರೆ ಮಾತ್ರ ನಂಗೆ ಯೋಜನೆ ಅದೆಲ್ಲ ಇಲ್ಲ, ವಿಚಾರಗಳಿಲ್ಲ. ಫೋನ್ ನಂಬರ್ ಕೊಟ್ಟಿದ್ದಾರಲ್ಲ, ಫೋನ್ ನಂಬರ್ ಕೊಂಡೋಗಿದಾರಲ್ಲ, ಯಾಕೆ? ಇಲ್ಲ ಅಂತ ವಿಚಾರಗಳಿಲ್ಲ. ಗ್ಯಾರಂಟಿಗಳು ಈಗ ಜಾರಿಗೆ ಬರುತ್ತೆ. ಅವ್ರೇನೇ ಹೇಳಿದ್ದಂದ್ರೆ ಶೇಖರ್ ಪೂಜಾರಿ ಮನೆಗೆ ಬಂದು ಗ್ಯಾರಂಟಿ ಕಾರ್ಡ್ ಅಂತ ಶೇಖರನ ಒಂದು ನಿಮಿಷ ಮನೆಗೆ ಕೊಟ್ಟು, ಕಾಂಗ್ರೆಸ್ ಚುನಾವಣೆ ಟೈಮಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಮನೆಗೆ ಕೊಟ್ಟು, ಇದೇ ನಿಮ್ಗೆ ಗ್ಯಾರಂಟಿ ಕಾರ್ಡ್, ಈ ಕಾರ್ಡ್ ಅನ್ನು ನೀವು ಇದು ಮಾಡಬೇಕು, ಇಟ್ಕೊಳ್ಬೇಕು ಅಂತೆಲ್ಲ ಹೇಳಿ ಫೋನ್ ನಂಬರ್ ಅದು ಇದನ್ನೆಲ್ಲ ಕೊಟ್ಟು ಹೋಗಿದ್ದಾರೆ. ಆ ಗ್ಯಾರಂಟಿ ಕಾರ್ಡಿನ ಲೆವೆಲ್ ನಲ್ಲೇ ಕೊಡ್ಲಿ. ಈಗ ಆ ಲಿಂಕ್ ಈ ಲಿಂಕ್ ಎಲ್ಲ ಯಾಕೆ ಮಾತಾಡುದು ಅಂತ ಅವರು ಶೇಖರನದ್ದೊಂದು ಇದು. ಅದು ಏನಂತ ಕೇಳಿದ್ರೆ, ಯಾರು ಫೋನ್ ನಂಬರ್ ತಗೊಂಡಿದ್ದಾರೆ ನೋಡಿ, ಅವರೇ ಅದನ್ನು ಸಾಲ್ವ್ ಮಾಡ್ಬೇಕಂತ, ಅಲ್ಲಿ ಸಾಲ್ವ್ ಮಾಡ್ಲೇಬೇಕು ಅವರು. ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವುದಿಲ್ಲ. ಈಗ ಇಲ್ಲಿ ಹೇಗಾಗಿದೆ ಅಂತ ಕೇಳಿದ್ರೆ, ನಾವು ಎಷ್ಟು ಡಿಜಿಟಲ್ ಮಾತಾಡಿದ್ರೆ ಸಹ ಒಂಚೂರು
ಪಾನ್ ನಂಬರ್ ಅನ್ನು ಅಕೌಂಟಿಗೆ ಲಿಂಕ್ ಮಾಡಬೇಕಂತ ಹೇಳುದೇ ದೊಡ್ಡ ವಿಷಯ. 1 ವರ್ಷ ಕೊಡ್ಲಿ, 6 ತಿಂಗಳು ಕೊಡ್ಲಿ, ಇನ್ನೂ 1 ವರ್ಷ ನರೇಂದ್ರ ಮೋದಿ ಅವರು ಕೊಟ್ಟು ಈಗ ಅದಕ್ಕೆ ಇನ್ನೂ ಮಾಡದಿದ್ರೆ 1,000 ರೂಪಾಯಿ ಆಗ್ತದೆ ಅಂತ ಹೇಳಿದ್ರು ಜನ ಹಾರ್ತಾರೆ. ಯಾಕಂತ ಕೇಳಿದ್ರೆ ಅವರ ಅಕೌಂಟಿಗೆ ಡೈರೆಕ್ಟ್ ದುಡ್ಡು ಹೋಗ್ಬೇಕು, ಎಷ್ಟೋ ಕೋಟಿ ದುಡ್ಡು ಹೊರಗೆ ಹೋಗ್ತಾ ಉಂಟು ಈ ಲಿಂಕ್ ಮಾಡದಿದ್ದ ನಿಮಿತ್ತ ಅಂತ ಹೇಳಿ ಎಷ್ಟು ಹೇಳಿದ್ರು ಜನ ಒಪ್ಲಿಕ್ಕೆ ರೆಡಿ ಇಲ್ಲ. ನೀವು ನೋಡಿರ್ಬೋದು. ಹಾಗಾಗಿ ಅವರೇ ಹೋಗಿ ಲಿಂಕ್ ಮಾಡಿಸ್ಬೇಕು. ಯಾರು ನಂಬರ್ ಕೊಟ್ಟಿದ್ದಾರೆ, ಯಾರು ಮನೆಗೆ ಬಂದಿದ್ದಾರೆ, ಅವರು ಹೋಗಿ ಆಧಾರ್ ಮಾಡಿ, ಅಲ್ಲ ಕಾರ್ಯಕರ್ತರು ಅವರ ಜನರು ಯಾರೇ ಇರ್ಬೋದು, ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಹೌದಲ್ಲ, ಆ ಗ್ಯಾರಂಟಿ ಕಾರ್ಡ್ ಅನ್ನು ತಗೊಂಡೋಗಿ ಅದಕ್ಕೆ ಆಧಾರಿಗೆ ಲಿಂಕ್ ಮಾಡಿ ಅವರಿಗೆ 1 ತಿಂಗಳವರೆಗೆ ಸಿಗುವ ಹಾಗೆ ನೋಡ್ಕೊಳ್ಬೇಕು. ಸರಿಯಾ? ಶೇಖರಣ್ಣ ನೀವು ಏನು ಟೆನ್ಷನ್ ಮಾಡಬೇಡಿ ಶೇಖರಣ್ಣ. ನಮ್ಗೆ ಏನ್ ಬೇಡ, ನಮ್ಗೆ ಕೈಗಾಲ ದೇವ್ರು ಕೊಟ್ಟದುಂಟು, ಅದರಲ್ಲಿ ಬಹಳ ಸಂತೋಷ. ನೀವು ಇದೆಲ್ಲ ಕಟ್ತೇವೆ, ನಮ್ಗೇನು ಬೇಕಾಗಿಲ್ಲ. ಕೆಲಸವನ್ನು ಶುದ್ಧವಾಗಿ ಮಾಡ್ಬೇಕು. ಹೋಗಿ ಅಲ್ಲಿ 500 ರೂಪಾಯಿ ಖರ್ಚು ಮಾಡ್ಬೇಕು. ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ತಮ್ಮ ಮನೆಯಲ್ಲಿ? ಮನೆಯಲ್ಲಿ ನನ್ನ ಹೆಂಡತಿ, 2 ಮಕ್ಕಳು, ನಾವು. ಓಕೆ. ಮನೆಯೊಡತಿಗೆ 2,000 ರೂಪಾಯಿ ಸಿಗುತ್ತೆ ಸರ್, ಬೇಡವದು? ಅದು ನೋಡಿ, ಅದು ಬೇಕಾ ಬೇಡ ಅಷ್ಟೇ ಹೇಳಿ ಸರ್, ಬೇಕಾ ಬೇಡ ಅಷ್ಟೇ ಹೇಳಿ ಸರ್. ನಮ್ಗೆ ಬೇಡ. ಸರಿ, ಜೊತೆಗೆ 200 ಯೂನಿಟ್ ವಿದ್ಯುತ್ ಫ್ರೀ ಆಗಿ ಸಿಗುತ್ತೆ ಸರ್, ಬೇಡ? ಅದು ಬೇಡ, ಅದು ಬೇಡ. ಅವ್ರು ಯಾಕೆ ತೆರಿಗೆ ಕಟ್ಟಿದ ಹಣ ಖಂಡಿತ ಸರ್. ಹಲೋ ಹಲೋ ಸರ್, ತಮ್ದು APL ಕಾರ್ಡ್, BPL ಕಾರ್ಡ್ ಸರ್? BPL ಕಾರ್ಡ್. BPL ಕಾರ್ಡ್ ಆದ್ರೂ ಬೇಡ. 10 kg ಅಕ್ಕಿ ಸಿಗುತ್ತೆ ಸರ್, ಅದು ಕೂಡ ಬೇಡವಾ? ಅದು ಸಿಗ್ತದೆ, ನಾವು ತರ್ತೇವೆ, ಅದು ಅಷ್ಟು ಸಾಕು ನಮ್ಗೆ, ಅಷ್ಟೇ ಸಾಕು ನಮ್ಗೆ, ಬೇರೆ ಏನ್ ಬೇಡ. ಬೇರೆ ಯಾರ್ದಾರ ಕಣ್ಣೀರ್ ಹಣ ಬೇಡ. ಯಾಕೆ ಬೇಡ ಸರ್? ಅಷ್ಟೇ ಸಾಕು, ಬೇಡ ಬೇಡ. ನೋಡಿ, ನಾಳೆ ಯಾವ ಲೈಟ್ ಬಿಲ್ ಹಣ ಪೆಟ್ಟು ತಿನ್ಬೇಕು, ಇಲ್ಲಿ ಬಸ್ನ ಡ್ರೈವರ್ ಪೆಟ್ಟು ತಿನ್ಬೇಕು, ಅದೆಲ್ಲ ಯಾಕೆ ಬೇಕು? ಖಂಡಿತ ಒಳ್ಳೆ ವಿಚಾರ ಶೇಖರಣ್ಣ, ಖಂಡಿತವಾಗಿ ಒಳ್ಳೆ ವಿಚಾರ. ನಾವು ಇವರ ಒಂದು ಅಭಿಪ್ರಾಯಕ್ಕೆ ಖಂಡಿತವಾಗಿ ನಾವು ಅವರಿಗೆ ಒಂದು ಕೃತಜ್ಞತೆ ಇದರಲ್ಲಿ ಸ್ವಾಭಿಮಾನದ ಪ್ರಶ್ನೆ. ಸೇಮ್ ಟೈಮ್ ಅವರದೊಂದು ಪ್ರಬುದ್ಧತೆ ಇಷ್ಟ ಆಯ್ತು ಖಂಡಿತ. BPL ಕಾರ್ಡ್ ಆದ್ರೂ ಕೂಡ ನಾವು ಅಕ್ಕಿಯ ವಿಚಾರವಾಗಿ ಕೇಳಿದ 10 kg ಅಕ್ಕಿ ಅದನ್ನ ನಾವು ತೆಗೆದುಕೊಳ್ತೇವೆ, ಎಸ್ ಬೇಕು, ಅದು ಒಳ್ಳೆ ಯೋಜನೆ, ನೋ ಡೌಟ್. ಆ ಒಂದು ಯೋಜನೆ, ಅಕ್ಕಿಯ ಯೋಜನೆ ಏನಿದೆ ನೋಡಿ, ಒಳ್ಳೆ ಯೋಜನೆ ಕಾಂಗ್ರೆಸ್ ಇಂದ ಬಂದದ್ದು, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಸೊ ಅದನ್ನ ತೆಗೆದುಕೊಳ್ತೇನೆ, ಉಳಿದದನ್ನ ನಾನು ತೆಗೆದುಕೊಳ್ಳಲ್ಲ. ಒಳ್ಳೆಯ ಪ್ರಬುದ್ಧತೆಯ ಮಾತು ಅವರಿಗೆ ಬಿಟ್ಟಿರುವಂತದ್ದು. ಈಗ ನೋಡಿ ಶೇಖರಣ್ಣ ಕೇಳಿ ಶೇಖರಣ್ಣ, ಯಾಕಂತ ಹೇಳಿದ್ರೆ ಈಗ ಹೀಗೇನೆ ನಮಗೆ ಹಲವಾರು ಮಂದಿ ಹೇಳಿದ್ದಾರೆ, ನನಗೆ ಅಲ್ಲ. ನೋಡಿ ಸರ್, ನೋಡಿ, ನಾವು ಹೇಳುದಂತ ಅಲ್ಲ, ನಾವು ನಮ್ಮ ದೇಶ ರಾಜ್ಯದ ಪರಿಸ್ಥಿತಿ ನೋಡ್ಬೇಕು. ಯಾಕೆಂದ್ರೆ ಅಲ್ಲಿ ಕರೋನಾ ಬರುವಾಗ ಎಷ್ಟು ಕೋಟಿ ಸಾಲ ಆಗಿದೆ, ಅದದ್ದು ಬಡ್ಡಿ ಕಟ್ಟಕ್ಕೆ ನಮಗೆ ಶಕ್ತಿ ಇಲ್ಲ. ನಾವು ಇನ್ನು ನೀವು ಕೊಡ್ತೀರಂತೆ, ಯಾರು ತಗೊಳ್ದ ಹಾಗೆಲ್ಲ, ನಾವು ಅದನ್ನ ನೋಡ್ಬೇಕು. ಅವರ ಕಾಳಜಿ ಬಹಳ ಆರ್ಥಿಕ ತಜ್ಞರಿಗಿಂತ ಅವರ ಕಾಳಜಿ ನಮಗೆ ಬಹಳ ಖುಷಿ ಆಯ್ತು. ಯಾಕಂತ ಹೇಳಿದ್ರೆ ಶೇಖರಣ್ಣ ಮಾತ್ರ ಅಲ್ಲ, ಶೇಖರಣ್ಣ ಅಂತಹ ತುಂಬಾ ಮಂದಿ ನಮ್ಮ ಹತ್ರ ಬಂದು ಹೇಳಿದ್ದಾರೆ ವಾಲಂಟಿಯರ್ ಆಗಿ, ನನಗೆ ಈ ಯೋಜನೆ ಬೇಡ, ಏನೋ ಒಂದು ನನ್ನ ಕಡೆಯಿಂದ ನಿಮ್ಮ ಒಂದು ರಾಜ್ಯದ ಒಂದು ಈ ತರ ಏನು ಯೋಜನೆಗಳು ಮಾಡ್ತೀನಿ, ನನ್ನ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್. ಈಗ ನಾನು ತಗೊಳ್ಳಲ್ಲ, ಈಗ ನಾನು ಪಕ್ಷದವಾಗಿ ನಾನು ತಗೊಳ್ಳಲ್ಲ, ನನಗೆ ಬೇಡ. ನಮಗೆ 2,000 ರೂಪಾಯಿ ತಕೊಂಡು ಅಥವಾ ನಮಗೆ ಕರೆಂಟ್ ಫ್ರೀ ಬರ್ತದೆ ಏನು, ಅದು ಓಕೆ, ಅದು ಏನೋ ಒಂದು ಆಟೋಮೇಟೆಡ್ ಆಗಿ ಹೋಗ್ತದೆ. ಇನ್ನು ನಮ್ದು ಅದಲ್ಲದೆ ನಮಗೂ ಅದು ಅಪ್ಲೈ ಆಗಲ್ಲ. ಯಾಕಂತ ಹೇಳಿದ್ರೆ 201 ಯೂನಿಟ್ ಕ್ರಾಸ್ ಆದ್ರೆ ನಮಗೆ ಕಟ್ಟಲೇಬೇಕು, ಪೂರ್ತಿ ಕಟ್ಟಲೇಬೇಕು. ಸೊ ನಮ್ದು ಇಲ್ಲಿ ಕನ್ಸಂಪ್ಷನ್ ಜಾಸ್ತಿ, ನನಗೆ ತಿಂಗಳಿಗೆ 4,000-5,000 ಕರೆಂಟ್ ಬಿಲ್ ಬರ್ತದೆ. ಸೊ ನನಗೆ ಅದು ಅಪ್ಲಿಕೇಬಲ್ ಅಲ್ಲ. ಸೊ ಮತ್ತೆ ಈಗ ಬೇರೆ ಯೋಜನೆಗಳಂತೆ, ಈಗ ನಾನು ಇವರು ಹೇಳಿದ ಮಾತು ನನಗೆ ಅರ್ಥ ಆಯ್ತು ನನಗೆ. ಯಾಕೆ ಸುಮ್ಮನೆ ನಾವು ಟ್ಯಾಕ್ಸ್ ಪೇಯರ್ ದುಡ್ಡಿಂದನೇ ಕಟ್ಟಬೇಕು? ಖಂಡಿತವಾಗಿ ಹೌದು, ನಾವೇನು ಕಾಂಗ್ರೆಸ್ನವರಾಗ್ಲಿ ಅದು ಒಪ್ಲೇಬೇಕು. ಈಗ ಇವರು ಹೇಳುದು ಅಂತಲ್ಲ, ಯಾರಾದ್ರೂ ಕಾಮನ್ ಪರ್ಸನ್ ಕೇಳ್ತಾರೆ ಅಲ್ಲ, ಈಗೇನು ಕಾಂಗ್ರೆಸ್ನವ್ರೇನು ಮನೆಯಿಂದ ತಂದು ಕೊಡುದಾ? ಅಲ್ಲ, ನಾವು ಕೂಡ ಟ್ಯಾಕ್ಸ್ ದುಡ್ಡಿಂದನೇ ಕಟ್ಟುದು. ಆದರೆ ಬಿಜೆಪಿ ಅವರು ಈ ಮಾತನ್ನು ಕೇಳುವ ಮುಂಚೆ ಅವರು ಕೂಡ ಅವರ ಒಳಗೆ ಒಮ್ಮೆ ಇಣಿಕಿ ನೋಡ್ಬೇಕು. ಯಾಕಂತ ಹೇಳಿದ್ರೆ ಇವರು ಈ ದೊಡ್ಡ ದೊಡ್ಡ ಏನು ಕಾರ್ಪೊರೇಟ್ ಕುಳುಗಳ 10 ಲಕ್ಷ ಕೋಟಿವರೆಗೆ ಸಾಲ ಮನ್ನಾ ಮಾಡಿದ್ದಾರೆ, ಅದನ್ನು ಕೇಳಲಿಕ್ಕೆ ಇವರಲ್ಲಿ ದಮ್ಮಿಲ್ಲ. ಈಗ ನಾವು ಪಾಪದವರಿಗೆ ಒಂದು ಏನೋ ಒಂದು ಉಪಕಾರ ಆಗ್ಲಿ ಅಂತ ಹೇಳಿ ಕೆಲವೊಂದೊಂದು ಯೋಜನೆಗಳನ್ನು ಕೊಡ್ತಿದೆ, ಅದು ಕೂಡ ಹೇಳ್ತೀವಿ ನಾವು. ಈಗ ಈ ಯೋಜನೆಗಳನ್ನು ನಾವು ಏನು ಕೊಟ್ಟಿದ್ದೇವೆ, ಇದು
ನಾನು ಕಳೆದ ಬಾರಿಯೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೆ, ನಾನು ಇಲ್ಲಿ ಬಂದು ಡಿಬೇಟ್ ಅಲ್ಲಿ ಇವರು ಸಂಜಯಣ್ಣ ಕೂಡ ಇದ್ರು ನಮ್ಮ ಜೊತೆ. ನೋಡಿ, ಈಗ ನಾವು ಏನೇನು ಯೋಜನೆಗಳನ್ನು ಕೊಡ್ತಿದ್ದೇವೆ, ಇದು ಜಸ್ಟ್ ಒಂದು ಏನ್ ಹೇಳ್ತಾರೆ, ಒಂದು ಮನುಷ್ಯನಿಗೆ ಆಕ್ಸಿಡೆಂಟ್ ಆದ್ರೆ ಅವನನ್ನು ಇಮಿಡಿಯೇಟ್ಲಿ ನಾವು ಒಂದು ಕೊಳ್ಳೋಗಿ ಎಮರ್ಜೆನ್ಸಿ ರೂಮ್ ಅಲ್ಲಿ ಹಾಕ್ತೇವೆ, ಒಂದು ಕ್ಯಾಶುಯಾಲಿಟಿ ಅವನಿಗೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನಾವು ಕೊಡ್ತೇವೆ. ಸೊ ಈಗ ಮಾಡುವಂತಹದ್ದು ಅದೇ. ಯಾಕಂತ ಹೇಳಿದ್ರೆ ಆಲ್ರೆಡಿ ಬಿಜೆಪಿ ಸರ್ಕಾರ, ಕಳೆದ ಸರ್ಕಾರ ಇರುವಾಗ ಅಥವಾ ಈಗ ಕೇಂದ್ರದಲ್ಲಿ ಏನು ಸರ್ಕಾರ ಇದೆ, ಅವರು ಏನು ಒಂದು ನಡೆದಿದ್ದಂತಹ ಒಂದು ಅವ್ಯವಹಾರಗಳಾಗಿರ್ಬೋದು ಅಥವಾ ದುರಾಡಳಿತದಿಂದ ಆಗಿರ್ಬೋದು, ಜನರು ತುಂಬಾ ತತ್ತಿರಿಸಿ ಹೋಗಿದ್ದಾರೆ. ಸೊ ಅವರಿಗೋಸ್ಕರ ಒಂದು ಸದ್ಯದ ಮಟ್ಟಿಗೆ ಒಂದು ಬ್ರೀತಿಂಗ್ ಸ್ಪೇಸ್ ಇರ್ಲಿ ಅಂತ ಹೇಳುವಂತಹ ಒಂದು ಈಗ ಬೆಲೆ ಏರಿಕೆ, ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಆಗಿದೆ. ಅದೇ ಹೇಳ್ತೀನಿ ನಾನು ಹೇಳ್ತೀನಿ, ಗ್ಯಾಸ್ ಸಿಲಿಂಡರ್ ಅನ್ನು ಕಮ್ಮಿ ಮಾಡ್ಲಿಕ್ಕೆ ನಮ್ಗೆ ಆಗ್ತದಾ? ಅದು ಕೇಂದ್ರದಲ್ಲಿ ನಿರ್ಧಾರ ಆಗುವಂತದ್ದು. ಕೇಂದ್ರ ಸರ್ ನಮ್ಗೆ ಕಮ್ಮಿ ಆದ್ರೆ ಅಲ್ಲ ಹೇಳ್ತೇನೆ, ಅದಕ್ಕೆ ಸಮಜಾಯಿಷಿ ಕೊಡ್ತೇನೆ. ಈಗ ನಾವು 2,000 ರೂಪಾಯಿ ಏನ್ ಕೊಡ್ತಿದ್ದೇವೆ ನೋಡಿ, ಅದರಲ್ಲಿ ಬೇಕಾದ್ರೆ 1,000 ರೂಪಾಯಿ ಅವ್ರು ಗ್ಯಾಸ್ಗೆ ಯೂಸ್ ಮಾಡ್ಲಿಲ್ಲ, ಅಲ್ಲಿ ನಮ್ಮಿಂದ ಒಂದು ಕಾಂಪನ್ಸೇಷನ್ ಬಂತಲ್ಲ. ಸೊ ಅಲ್ಲಿ ಒಂದು ತಕ್ಕ ಮಟ್ಟಿಗೆ. ಮತ್ತೆ ಈಗ ನಿರುದ್ಯೋಗ ಸಮಸ್ಯೆ ಇದೆ, ಹುಡುಗರಿಗೆ ಕೆಲಸ ಇಲ್ಲ, ಕಲ್ತು ಹೊರಗೆ ಬಂದಿದ್ದಾರೆ, ಕೆಲಸ ಇಲ್ಲ. ನೋಡಿ, ನಂತರ ಒಂದು ರಿಪೋರ್ಟ್ ಇದೆ, ಕಳೆದ ವರ್ಷ 25,000 ಯುವಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕೆಲಸ ಇಲ್ಲದೆ. ಅಂದ್ರೆ ಡಿಗ್ರಿ ಕಂಪ್ಲೀಟ್ ಮಾಡಿ ಬಂದಿದ್ದಾರೆ, ಕೆಲಸ ಇಲ್ಲ, ತಿರುಗಾಡಿದ್ದಾರೆ, ಮಾನಸಿಕವಾಗಿ ನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ, ಕೈಯಲ್ಲಿ ದುಡ್ಡಿಲ್ಲ, ಸಾಲ ಮಾಡಿಕೊಂಡಿದ್ದಾರೆ, ಸಾಲ ತೀರಿಸಲಿಕ್ಕೆ ಆಗ್ತಿಲ್ಲ, ಕೆಲಸ ಇಲ್ಲ. ಎಲ್ಲಾದ್ರೂ ಬೇರೆ ಏನಾದ್ರು ಕೆಲಸ ಹುಡುಕೊಳ್ಳೋ ಅಂತ ಹೇಳಿದ್ರೆ ನಮ್ಮ ಪ್ರಧಾನಿ ಅವರು ಹೇಳ್ತಾರೆ ಪಕೋಡ ಮಾರಿ ಅಂತ. ಊರಲ್ಲಿ ಎಲ್ಲರೂ ಪಕೋಡ ಮಾರುತ್ತಿದ್ದಾರೆ, ಯಾರಿಗೆ ಪಕೋಡ ಮಾರುದು? ಊರವರೆಲ್ಲ ಹಸೆ ಮನೆ ಮೇಲೆ ಕುಳ್ತಾರೆ, ಆರತಿ ಎತ್ತುವವರು ಯಾರು ಅಂತೇಳಿ. ನಾನು ಪಕೋಡ ಮಾಡುದು, ಅವರು ಪಕೋಡ ತಗೊಳ್ಳೋರು ಯಾರು? ಈಗ 2 ವರ್ಷಗಳು ಮಾತ್ರ ತಾವು ಕೊಡುವಂತಹ ಒಂದು ನಿರುದ್ಯೋಗ. ಯಾಕಂದ್ರೆ 2 ವರ್ಷವರೆಗೆ ನಾವು ಅವರಿಗೆ ಒಂದು ಬ್ರೀತಿಂಗ್ ಸ್ಪೇಸ್ ಕೊಡ್ತೀವಿ. 2 ವರ್ಷದಲ್ಲಿ ಖಂಡಿತವಾಗಿಯೂ ನಮ್ಮ ಸರ್ಕಾರ ಇದೆ, ಆವಾಗ ಗ್ಯಾಪಿನಲ್ಲಿ ನಾವು ಬೇರೆ ಒಂದು ಅವರಿಗೆ ಉದ್ಯೋಗದ ವ್ಯವಸ್ಥೆಯನ್ನು ಖಂಡಿತವಾಗಿಯೂ ನಾವು ಮಾಡಿಕೊಡ್ತೇವೆ. ಓಕೆ, ಸರಿ, ಬರ್ತೇನೆ, ನಾನು ಮಾತಾಡ್ತೇನೆ ಅದರ ಬಗ್ಗೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಬ್ರಿಜೇಶ್ ಅವರು ಬಂಡವಾಳದ. ಮಾತಾಡಿ ಸರ್. ಪಾತಿರ್ಲೆ ಸರ್, ಪಾತಿರ್ಲೆ. ಯೋಜನೆ ಪೂರ ಪಂಚಿನ ಮಾತ ಅನುಷ್ಠಾನ ಮಾಡ್ತೇವೆ. ಎಂತ ವಿಷಯ ಸರ್, ದಯವನ್ನು ಯಾನೊಂದು ಸಾಮಾನ್ಯ ರಿಕ್ಷೋಡು ಎಂಟು ಮಾತ ಈ ಯೋಜನೆದ ಅವಶ್ಯಕತೆ ಉಂಟು అంటే బొచ్చన్ నాకు ఇంత ఎత్తు నుంచి సార్ ఒక్కడి లైన్ అంచె ఇంచె పంపినట్టు బొచ్చన్ నాకు జతొంటిಲ್ಲ ಅಗತ್ಯಕ್ಕೆ ಆಗ್ತದೆ ಸರ್. ಕೋಡೆ ಮಾತ ಕೆಲವು ಮಾತ ಹೊಂದಿದ್ದೇವೆ ಮಕ್ಕಳು ಐದು ಏಪ ಮಾತ ಕೊರ್ರೆ ಇನಿ ಫ್ರೀ ಇಂದ ಬಂಡದ ಏಕ ಬಂದ ಪೇರು ಅಕಲ ಕೈತ್ತು ಕೊರ್ಪುನ ನಮ್ಮ ಕಟ್ಟಿನ ಸರ್ ಬೊಕ್ಕೊಂಜಿ ವಿಷಯ ಸರ್ ಬೊಕ್ಕೊಂಜಿ ವಿಷಯ ಸರ್ ಸರ್ ಕುಡಂಜಿ ವಿಷಯ ಸರ್ ಒಂದೇನು ಕೇನ್ನ ಕ್ಲಿಯರ್ ಪಂಡ ಬಿಜೆಪಿ ದಕ್ಕಲೆ ಕಾಂಗ್ರೆಸ್ ಕ್ಲಿಯರ್ ಲ ಕೇಳೊಂದಿದ್ದೇರು ಅನ್ನ ಅವು ಸರಿ ಇನಿ ಅವು ಯಾನೊಂದು ಗೊತ್ತಿನ ಬರ್ಪುಣ ನಮ್ಮ ಕೈ ಕಾಸು ಕೊರ್ಪುಣ ಗೊತ್ತುಂಡತ್ತೆ ಸರ್ ನಮಗೆ ಜೊತೆ ತಾನೇ ಇದೆ. ಓಕೆ, ನಮ್ಮ ಕಾಸಿಂದ ಗೊತ್ತುಂಡು ನಮ್ಮ ಜೊತೆ ನಮ್ಮ ಟ್ಯಾಕ್ಸ್ ಕಾಸಿದ್ರೆ ನಂಗೆ ಕೊರ್ಪುಣಿಲ್ಲ ನಮಗೆ ಜೊತೆ. ಓಕೆ, ಎಡ್ಡ ಪ್ರಶ್ನೆ ಆ ಪ್ರಶ್ನೆ ಬಿಜೆಪಿ దగ్గర ಕೇಳುವೆ. ಎಸ್ ಸರ್, ಎಸ್ ಸರ್. ಓಕೆ, ಥ್ಯಾಂಕ್ ಯು. ಬೇರೆ ಬೇರೆ ಎಲ್ಲ ಪ್ರಶ್ನೆ ಉಂಟೆ? ಎಸ್ ಸರ್, ಎಸ್ ಸರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಸರ್, ನಮ್ದೇ ಹಣ ನಮ್ದೇ ಟ್ಯಾಕ್ಸ್ ನಾವು ತೆಗೆದುಕೊಳ್ಳೋದ್ರಲ್ಲಿ ಏನಿದೆ ಅನ್ನುವಂತ ಪ್ರಶ್ನೆಯನ್ನು ಅವರುಗಳು ಕೇಳ್ತಾರೆ. ಸಂಜಯ್ ಪ್ರಭುಗಳೇ, ತಾವು ಆಗ್ಲೇ ಹೇಳಿದ್ರಿ ಟ್ಯಾಕ್ಸ್ ಹಣ ಕೇಳಿದಕ್ಕೆ ಉತ್ತರವನ್ನು ಹೇಳುದು. ಓಕೆ, ಈಗ ನಾವು ಒಂದು ಚೆನ್ನಾಗಿ ಬದುಕಬೇಕು ಅಂತ ಬಂದಾಗ ಇದ್ರಲ್ಲಿ ಚೆನ್ನಾಗಿ ಬದುಕುದು. ಈಗ ಉದಯ್ ಅವರು ಹೇಳಿದಾಗ ಹೇಳಿದ್ರು ನಾವು ಒಂದು ಐಸಿಯುಗೆ ಹೋಗ್ಲಿಕ್ಕೆ ಒಂದು ಗ್ಲೂಕೋಸ್ ಕೊಟ್ಟಾಗಿ ಅಂತ ಹೇಳಿ. ಒಂದು ನಿಮಿಷ, ಇಲ್ಲಿ ಇರುವುದು ಪಾಯಿಂಟ್ ಏನಂತ ಕೇಳಿದ್ರೆ ಈ ಫ್ರೀ ಕೊಡ್ಲಿಕ್ಕೆ ಮಾತ್ರ ನಾವು ಟ್ಯಾಕ್ಸ್ ಕಟ್ಟಿದಲ್ಲ, ಅಭಿವೃದ್ಧಿ ಮಾಡ್ಲಿಕ್ಕೆ ತುಂಬಾ ಉಂಟು. ಓಕೆ, ಇವರಿಗೆ ಗೊತ್ತುಂಟ ಇಲ್ಲೋ ಗೊತ್ತಿಲ್ಲ. ನಾನು ಯಾಕಂತ ಹೇಳಿದ್ರೆ 13 ಬಜೆಟ್ ಮಂಡನೆ ಮಾಡಿದ್ದು ಸಿದ್ದರಾಮಯ್ಯ. ಈಗ ಇವರು ಹೇಳುವ ಫ್ರೀಗಳು ಎಲ್ಲಿ ಗೊತ್ತುಂಟ? ನಮ್ಮ ಅಲ್ಲಲ್ಲಿಂದ ಅಡ್ಜಸ್ಟ್ಮೆಂಟ್ಗಳು ಮಾತ್ರ ಆಗ್ತದೆ. ಬೇರೆ ಡೆವಲಪ್ ಮಾಡ್ಲಿಕ್ಕೆ ತುಂಬಾ ಉಂಟು ಸ್ವಾಮಿ. ರಸ್ತೆ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಉಂಟು, ಹಿಂದುಳಿದ ವರ್ಗಗಳ ಇದು ಕಟ್ಲಿಕ್ಕೆ ಉಂಟು, ಎಜುಕೇಶನ್ ಉಂಟು, ಅದುಂಟು ಇದುಂಟು. ಹೇಗೆ ಮ್ಯಾನೇಜ್ ಮಾಡ್ತಾರೆ ಗೊತ್ತಿಲ್ಲ ನಮ್ಗೆ. ಯಾಕಂತ ಕೇಳಿದ್ರೆ ನಾವು ಅವರಿಗೆ ಒಳ್ಳೆ ಮಾಡಿ ಮ್ಯಾನೇಜ್ ಮಾಡ್ಲಿ ಅಂತ ಹೇಳುದು. ಯಾಕಂತ ಕೇಳಿದ್ರೆ ಹೇಳುದು ಸರಿ ಸರ್, ರೋಡ್ ಡೆವಲಪ್ಮೆಂಟ್ ಮಾಡೋಣ, ಅಭಿವೃದ್ಧಿಗಳನ್ನ ಮಾಡೋಣ, ಜೊತೆಗೆ ಜನರ ಒಂದು ಜೀವನ ಏನು ಅನ್ನುವಂಥ ಪ್ರಶ್ನೆ. ಇಲ್ಲಿ ಕಾಂಗ್ರೆಸ್ ಅವರು ನೇರವಾಗಿ ಎಫೆಕ್ಟ್ ಹಾಕಿರುವಂತದ್ದು, ನೇರವಾಗಿ ಕೈ ಹಾಕಿರೋದು ಜನರ ಜೀವನದ ಮೇಲೆ. ಅವರು ಎಲ್ಲೊಂದು ಕಡೆ ಪೆಟ್ರೋಲ್ ಡೀಸೆಲ್ ಪ್ರೈಸ್ ಗಳನ್ನ ನಾವು ಕೆಳಗೆ ಮಾಡ್ತೀವಿ, ಈ ವಿಚಾರಗಳ ಬಗ್ಗೆ ಅವರುಗಳು ನೋಡಿಲ್ಲ. ಅವರು ನೇರವಾಗಿ ಹೋಗಿರುವಂತದ್ದು ಈ ಜನರ ಜೀವನವನ್ನು ಸುಧಾರಿಸಬೇಕು. ನಾನು ಈ ಒಂದು ವಿಚಾರದ ಬಗ್ಗೆ ಮಾತಾಡಿದಾಗ ಎಸ್ ಅಭಿವೃದ್ಧಿಗಳು ಮಾಡೋಣ, ಆದ್ರೆ ಜನರು ಇದನ್ನ ಯಾಕೆ ಇಷ್ಟ
ಈ ಒಂದು ವಿಚಾರಗಳನ್ನ, ಈ ಒಂದು ಉಚಿತಗಳನ್ನ ಯಾಕೆ ಇಷ್ಟಪಟ್ಟಿದ್ದಾರೆ ಅಂತ ಬಂದಾಗ ನಮ್ಮ ಜೀವನ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗ್ಬಹುದು ಅನ್ನುವಂಥದ್ದು. ಟ್ಯಾಕ್ಸ್ ದುಡ್ಡಿನ ಬಗ್ಗೆ ಹೇಳ್ತೀರಾ, ನಮ್ಮ ದುಡ್ಡು ನಾವುಗಳು ತೆಗೆದುಕೊಳ್ಳೋದ್ರಲ್ಲಿ ಏನ್ ತಪ್ಪಿದೆ ಒಬ್ರು ಪ್ರಶ್ನೆಯನ್ನ ಕೇಳ್ತಾರೆ. ವೆರಿ ಸಿಂಪಲ್. ರಾಷ್ಟ್ರದ ಮಟ್ಟಿಗೆ ಬೇಡ, ರಾಜ್ಯದ ಮಟ್ಟಿಗೆ ಬೇಡ, ನಮ್ಮ ಮಂಗಳೂರಿನ ಮಟ್ಟಿಗೆ ಮಾತಾಡೋಣ. ಮಂಗಳೂರು ಮಹಾನಗರ ಪಾಲಿಕೆಗೆ ನಾವು ಇಂತಿಷ್ಟೇ ಟ್ಯಾಕ್ಸ್ ಗಳನ್ನ ನಾವು ಕಟ್ತೀವಿ ಅಲ್ವಾ ಸರ್? ಕಟ್ಟಿದಾಗ ಮಂಗಳೂರು ಮಹಾನಗರ ಪಾಲಿಕೆ ನಮ್ಗೆ ಏನ್ ಕೊಟ್ಟಿದೆ ಅನ್ನುವಂಥ ಪ್ರಶ್ನೆಯನ್ನ ಬರುತ್ತೆ. ಇನ್ ರಿಟರ್ನ್ ಮಂಗಳೂರು ಮಹಾನಗರ ಪಾಲಿಕೆ ಸಾಮಾನ್ಯ ಜನರಿಗೆ ಏನ್ ಕೊಟ್ಟಿದೆ, ಏನ್ ಹೇಳ್ತಾರೆ ನೋಡಿ ಮರ್ರೆ, ಮಂಗಳೂರು ಮಹಾನಗರ ಪಾಲಿಕೆ ರೋಡ್ Smart ಡೆವಲಪ್ city ಮಾಡ್ತದೆ. ಅಲ್ಲಲ್ಲ, ರೋಡ್ಗಳನ್ನು ಡೆವಲಪ್ ಮಾಡ್ತದೆ. ಸ್ಮಾರ್ಟ್ ಸಿಟಿ ಬಿಡಿ, ಅದು ಸೆಂಟ್ರಲ್ ಇಂದ ಬರುವುದು. ಅದನ್ನ ನಾವು ಮಾತಾಡೋದಲ್ಲ, ಸೆಂಟ್ರಲ್ ಇಂದ ಬಂದಿದೆ ಫಂಡ್. ಏನ್ ಕೊಡುತ್ತದೆ ಇನ್ ರಿಟರ್ನ್? ಟ್ಯಾಕ್ಸ್ ನಾವು ಕಟ್ಟಿದ್ದೇವೆ, ಟ್ಯಾಕ್ಸ್ ಏನ್ ಕೊಡುತ್ತೆ? ಅಲ್ಲ ನೋಡಿ, ನೀವು ನೋಡಿರ್ಬೋದು ರೋಡ್ಗಳು ಎಷ್ಟು ಅಗಲಾಗಿದೆ, ರೋಡ್ಗಳು ಎಷ್ಟು ಅಗಲಾಗಿದೆ, ಮತ್ತೆ ಪ್ರತಿ ಒಂದು ಕಡೆ ಶುಚಿಯ ಇದು ನೀರನ್ನು ಹೇಗೆ ಇದು ಕೊಡಬೇಕು, ಅಲ್ಲಲ್ಲಿ ನಾವು ಕ್ಲಿನಿಕ್ ಗಳನ್ನು ಮಾಡಿದ್ದಾರೆ ಮಹಾನಗರ ಪಾಲಿಕೆಯವರು. ಗೊತ್ತಿರಬಹುದು ನಿಮ್ಗೆ, ಈಗ ನಿಮ್ಗೆ ವಿಜಯಲ್ಲಿ ಒಂದು ಹಾಸ್ಪಿಟಲ್ ಇದ್ದು ಕ್ಲಿನಿಕ್ ಎಷ್ಟು ಒಳ್ಳೇದುಂಟು ಅಂತ ಕೇಳಿದ್ರೆ ಲ್ಯಾಬೊರೇಟರಿ ಟೆಸ್ಟ್ ಇರ್ಬೋದು, ಇದಿರ್ಬೋದು, ಎಲ್ಲೋ ಇದನ್ನು ಒಂದು ಟ್ಯಾಕ್ಸ್ ಕಟ್ಟಿದ್ದಿಂದ ಹಣದಿಂದಲೇ ಮಾಡ್ಬೇಕು ಹೊರತು ಬೇರೆ ಯಾವುದರಿಂದ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನೀವು ಹೇಳ್ಬೋದು ಸ್ವಚ್ಛ ಮಂಗಳೂರು ಅಭಿಯಾನದಲ್ಲಿ ನೀವು ನೋಡಿರ್ಬೋದು ಎಷ್ಟು ಆ ಕಸದ ವಿಲೇವಾರಿ ಆಗುವುದನ್ನು ಯಾವ ರೀತಿ ಮಾಡಬೇಕಾಗ್ತದೆ, ಏನೆಲ್ಲ ಕಷ್ಟಗಳುಂಟು. ಅಲ್ಲಲ್ಲಿ ಟಾಯ್ಲೆಟ್ ಗಳನ್ನು ಡೆವಲಪ್ ಮಾಡಿದ್ದಾರೆ. ಮಂಗಳೂರು ಮಹಾನಗರ ಪಾಲಿಕೆ ಮಾತ್ರ ಮಾಡಿದ್ದಲ್ಲ. ಅಲ್ಲಲ್ಲ, ನಾನು ಅದೇ ಹೇಳಿದ್ದು, ಟ್ಯಾಕ್ಸ್ ಕಟ್ಟಿದ ದುಡ್ಡಿನಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಅಲ್ಲಲ್ಲಿ ಟಾಯ್ಲೆಟ್ ಗಳನ್ನು ಡೆವಲಪ್ ಮಾಡಿದ್ದಾರೆ. ಎಲ್ಲವನ್ನು ನೀವು ನೋಡಬಹುದು. ಎಷ್ಟು ಸುಂದರ ಮಂಗಳೂರನ್ನು ಕಟ್ಟಬೇಕಾದ್ರೆ ಜನ ಟ್ಯಾಕ್ಸ್ ಕಟ್ಟಿದ ದುಡ್ಡು 1%. ಮತ್ತೆ ನಿಮ್ಗೆ ಗೊತ್ತಿರಬಹುದು ಬೇರೆ ಕಡೆಯಿಂದ ಎಷ್ಟು ಬೇಕಂತ ಹೇಳಿ. ಕರೆಕ್ಟ್. ಇನ್ ರಿಟರ್ನ್ ಜನರಿಗೆ ನಾನು ಕೇಳಿ, ಸಾಮಾನ್ಯ ಜನರ ಒಂದು ಜೀವನವನ್ನ ಸುಧಾರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಂದ್ರೆ ಈಗ ಒಬ್ಬರಿಗೆ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿ ಕೂಡ ತಲುಪುವಂತಹ ಏನಾದ್ರೂ ಸ್ಕೀಮ್ಗಳು ಇಂಥ ಒಂದು ಟ್ಯಾಕ್ಸ್ ಗಳಿಂದ ಇದೆಯಾ ಸರ್? ಒಂದು ಈಗ ಇವರಿಗೆ ಯಾವುದೇ ಒಂದು ನಾವು ವ್ಯವಸ್ಥೆಯನ್ನು ಕೊಡದಿದ್ರೆ ಮಂಗಳೂರಿನಲ್ಲಿ ಈಗ ಕಟ್ಟಡ ಕಾರ್ಮಿಕರು ಬಂದು ನಿಲ್ತಾರೆ. ಕಟ್ಟಡಗಳನ್ನು ಕಟ್ಟುವ ವಿಷಯದಲ್ಲಿ ಕರೆಕ್ಟ್ ಅರೇಂಜ್ಮೆಂಟ್ ಮಾಡಿ ಕೊಟ್ಟು ಅವರಿಗೆ ನಿಲ್ಲುವ ವ್ಯವಸ್ಥೆ ಮಾಡಿದ್ದಕ್ಕೆ ಮಾತ್ರ ಅಲ್ಲಿಂದ ನಮ್ಮ ಹೊರಗಿನಿಂದ ಬರ್ಬೋದು, ಯಾರು ಬರ್ಬೋದು, ಜನ ನಿಲ್ಲುವುದಲ್ಲ. ಮಂಗಳೂರಿನಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ಟಿರ್ಬೋದು, ಏನು ಕಟ್ಟಿರ್ಬೋದು, ಈ ಎಲ್ಲ ವ್ಯವಸ್ಥೆಗಳನ್ನು ಸಮೇತ ಮಾಡ್ತಾರೆ. ಈಗ ವಿದ್ಯುತ್ ಇರ್ಬೋದು, ವಿದ್ಯುತ್ 24 ಗಂಟೆಯಲ್ಲಿ ಕರೆಂಟ್ ಹೋಗುದು ಭಾರಿ ಅಪರೂಪ, ಭಾರಿ ಅಪರೂಪ. ನಿಮ್ಗೆ ಗೊತ್ತಿರಬಹುದು, ಎಲ್ರಿಗೂ ಇನ್ವರ್ಟರ್ ಬೇಕಂತ ಇಲ್ಲ. ಕರೆಂಟ್ ಎಲ್ಲಿ ಆದ್ರೂ ತಿಂಗಳಲ್ಲಿ ಏನಾದ್ರು ಇದಾಗಿದ್ರು 1-2 ದಿನದ್ದು ಏನಾದ್ರು 1 ಗಂಟೆ 2 ಗಂಟೆ ಹೇಳ್ತಾರೆ ಹೊರತು ಇಷ್ಟು ಒಳ್ಳೆಯ ವ್ಯವಸ್ಥೆಯನ್ನು ಮಂಗಳೂರು ಮಹಾನಗರ ಪಾಲಿಕೆ ಮಾಡಿಕೊಟ್ಟಿದೆ. ಜನರಿಗೆ ಹೇಗಾಗಿದೆ ಅಂತ ಕೇಳಿದ್ರೆ ಏನು ಮಾಡಿದ್ರೆ ಸಮೇತ ಅದೆಲ್ಲ ಗೊತ್ತಾಗುದಿಲ್ಲ. ನೀವು ಈಗ ರಸ್ತೆ ಡೆವಲಪ್ ಅಂದ್ರೆ ಯಾಕೆ ನಂಗೆ ರಸ್ತೆ ಹೇಳ್ಬೋದು, ಬಸ್ಗಳದ್ದು ಬಸ್ ಸ್ಟ್ಯಾಂಡ್ಗಳನ್ನು ನಿರ್ಮಾಣ ಮಾಡೋದಿರ್ಬೋದು, ಅಥವಾ ಯಾವುದೇ ಒಂದು ವ್ಯವಸ್ಥೆಗಳನ್ನು ಮಾಡಿ ಕೊಟ್ರೆ ಸಮೇತ ಉಂಟಲ್ಲ, ಅದು ಆಟೋಮೆಟಿಕ್ ಆಗುದಂತ ಎನಿಸ್ತಾರೆ. ಸರಿ ಸರಿ ಬರ್ತದೆ. ಅಲ್ಲ, ಇದು ಈಗ ಇವರ ತೀರ್ಮಾನ ನಾಡ್ದು ಜನ ಮಾಡ್ತಾರೆ. ಕಳೆದ ಸರಿ ರಾಜ್ಯ ಸರ್ಕಾರದ್ದು ಸಹ ಇಷ್ಟೆಲ್ಲ ಹೇಳಿದ್ರು, ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳಿ ಅದರ ತೀರ್ಮಾನ ಮೊನ್ನೆ ಮಾಡಿದ್ರು. ಈ ನಗರ ಪಾಲಿಕೆ ತೀರ್ಮಾನ ಕೂಡ ನಾಡ್ದು ಜನ ಮಾಡ್ತಾರೆ. ಅಲ್ಲ, ಪಾಲಿಕೆಯಿಂದ ತಾವೇನ್ ಹೇಳ್ತೀರಿ? ಇನ್ ರಿಟರ್ನ್ ನಮ್ಮ ಟ್ಯಾಕ್ಸ್ ದುಡ್ಡು ನಾವು ಕೇಳಿದ್ರೆ ತಪ್ಪೇನು? ಇನ್ ರಿಟರ್ನ್ ಖಂಡಿತವಾಗಿ ತಪ್ಪಿಲ್ಲ ರೀ. ಈಗ ನಾನು ವರ್ಷಕ್ಕೆ ಹೆಚ್ಚು ಕಡಿಮೆ 3-4 ಲಕ್ಷ ಟ್ಯಾಕ್ಸ್ ಕಟ್ತೇನೆ ನಾನು ನನ್ನ ಸ್ಯಾಲರಿಯಿಂದ. ಮಹಾನಗರ ಪಾಲಿಕೆ ಕಟ್ಟುದು 3,000 ಮಹಾನಗರ ಪಾಲಿಕೆಗೆ. ಅಲ್ಲ, ಖಂಡಿತ ಅದೇ ಹೇಳಿದಲ್ಲ ನಾನು. ನಾವೀಗ ಕಟ್ಟಿದಕ್ಕೆ ನಮ್ಗೆ ಏನಾದ್ರೂ ಒಂದು ರಿಟರ್ನ್ಸ್ ಖಂಡಿತವಾಗಿ ಬೇಕಲ್ಲ. ಈಗ ನೋಡಿ, ನೀರಿನದ್ದು ಟ್ಯಾಕ್ಸ್ ಹೇಳುದು, ಈಗ ಅದಕ್ಕೂ ಕೂಡ ಈಗ ಎಷ್ಟೋ ಒಂದು 6,000 ಲೀಟರ್ ವರೆಗೆ ಎಷ್ಟೋ ಇಳಿಸಿದ್ರೆ, ಅದೇ ನಮ್ದು ನಮ್ಮ ಸರ್ಕಾರ 25,000 ಲೀಟರ್ ವರೆಗೆ ಒಂದು ರೇಟ್ ಇತ್ತು, ಇವಾಗ ಡಿಫರೆಂಟ್ ಆಗಿದೆ. ಸರಿ ಸರಿ, ನಾನು ಪಾಲಿಕೆಯ ಒಂದು ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂತ ಹೇಳಿ, ವೆರಿ ಸಿಂಪಲ್. ಪಾಲಿಕೆಯಿಂದ ಅಭಿವೃದ್ಧಿಗಳು, ರಸ್ತೆ ಆಗುತ್ತೆ ಅಥವಾ ಇನ್ನಿತರ ಅಭಿವೃದ್ಧಿ, ಟಾಯ್ಲೆಟ್ ಆಗುತ್ತೆ, ಆದ್ರೆ ಜನರು ಮನೇಲಿದ್ದಾರೆ, ಅವರ ಜೀವನ ಸುಧಾರಣೆ ಮಾಡಬೇಕು ಅಂತ ಬಂದ ಒಂದು 2,000 ರೂಪಾಯಿ ಅಥವಾ 200 ಯೂನಿಟ್ ವಿದ್ಯುತ್, ಇದರಲ್ಲಿ ಏನೋ ಸುಧಾರಣೆ ಆಗುತ್ತೆ ಅಂತ ಬಂದಾಗ ಪಾಲಿಕೆಯವರ ಅವಸ್ಥೆ ಪಾಲಿಕೆ ಆಪೋಸಿಟ್ ನೋಡಿ. ಸಿಗ್ನಲ್ ಲೈಟ್ ಅಲ್ಲಿ ಎಷ್ಟು ಜನ ಭಿಕ್ಷುಕರು ಭಿಕ್ಷೆ ಬೇಡ್ತಾರೆ, ಅವರಿಗೆ ಏನಾದ್ರು ವ್ಯವಸ್ಥೆ ಮಾಡ್ತಾರಾ? ಅದರಿಂದ ಎಷ್ಟು ತೊಂದರೆ ಆಗ್ತದೆ ಅಲ್ಲಿ. ಅವರಿಗೆ ವ್ಯವಸ್ಥೆ ಮಾಡಿದ್ರು ಅವರು ಭಿಕ್ಷೆ ಬೇಡ್ಲೇಬೇಕಂತ ದೊಡ್ಡ ಒಂದು ಲಾಬಿ, ದೊಡ್ಡ ಒಂದು ವಿಚಾರ, ದೊಡ್ಡ ಒಂದು ಮಾಫಿಯಾ. ಎನಿವೆ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು ಮೇಡಮ್? 3 ಜನಕ್ಕೆ ನಮಸ್ಕಾರ. ಎಂಗ್ ಸುರುಕುವನ್ನಾಗಿತ್ತ ಲಾಸ್ಟ್ ಗಾರ ಭಿಕ್ಷುಕೇರ್ನ ಬಂಡೇರು ಯಮನ್ಪಿನಿ ಭಿಕ್ಷುಕೇರ್ ಅಂದ್ರ ನಿಜವಾದ ಅಂಚತ್ತಿನ ಭಿಕ್ಷುಕರಿಗೆ ನಮ್ಮ ನಿಜವಾದ ಗಂಜಿಲ ಕೊರೋಡು ಕಾಸಲ ಕೊರೋಡು ಅವೇ ಭಿಕ್ಷುಕರಿನಿ ಎತ್ತೋ ದೇವಸ್ಥಾನಲೆಗ್ ನೆಕ್ಕಪುರ ನಾಟುದು ಕೊರೊಂದುಲ್ಲೇರು ದೀಪ ಕಾಸಲು ಅಗಲ ನಮ್ಮ ಕಲ್ಪೋಡು ಆ ಭಿಕ್ಷುಕರೆಂದಲ ನಮ್ಮ ಪನ್ನೇರು ಸಾಧ್ಯ ಜಕ್ಲ ನಮ್ಮದೇ ಅನುಕೂಲ ಅಲ್ಲೇರು ಕೊಡ್ತೇರು ನಿಜವಾದ ಅಂದಲ್ಲ 10 ಜನ ಕಾಯಿರ್ದು ಬೇಡಿನ ಕಾಸನ್ನು ಹಾಳು ಮಲ್ಪಂದೆಲ್ಲ ದೀದು ಕೊಡ್ತೇರು. ಅಂಡ್ ಯಾಂದಾದ ಬಂದಿನ ಗೊತ್ತಂడి ಬಡವರಿಗೆ ಕೊರ್ಪಿನ ಪ್ರತಿ ಒಂದು ಸ್ಕೀಮುಲ್ನ ಮಲ್ತದೆ ನಿಜವಾದ ಕಾಂಗ್ರೆಸ್ ಪಕ್ಕಲವನು ಜಾರಿ ಮಲ್ಪಂದೆ ಕುಲ್ಲಾಯರು ಬಂಡಿ ಪಕ್ಕ
ಜಾರಿ ಮಲ್ಪೇರ ಆಂಡ ಯಾಂ ಪನ್ಪಿನಿ ಮೊಕುಲ್ಲ ಉಂಡದೆ ಬಿಜೆಪಿ ದಾಕುಲು 75 ಯೂನಿಟ್ ವಿದ್ಯುತ್ ಕೊರಪ ಎಂಕುಲು ಬರ್ತಂಡ 5 kg ಜಾರಿ ಕೊರಪ 5 kg ಬೇಳೆಲು ಮಾತ ಕೊರಪ ಮೊಕುಲ್ಲ ಪನ್ಪೇರು ಪನ್ಪೇರತೆ ಪಂತೇರ್ ಮೊಕುಲ್ ನಾಂಡೆ ಯಾನ್ ಪನ್ಪಿನಿ ಕಾಂಗ್ರೆಸ್ ದಾಕುಲು ಪನ್ಪೇರ್ ಅಕುಲು ಅವನು ಪಂಪಿನೇ ನಕುಲು ಜಾರಿ ಮಲ್ಕೊಂಡೆ ಕುಲ್ಲೇರು ಮೊಕ್ಲೇದ ಮಂಜಿಸು ಬರ್ಪಿನಿ ನಾನು ಇನ್ನು ಜೆತೊನ್ನಕ ಬಡವೇರೆ ಕತೆ ಕೊರ್ಪಿನಿ ಓವಾಂಡಲ ಬಡವೇರಿಗೆ ಇನ್ನು ಬಡವೇರು ಉದ್ಧಾರ ಎರಡ ದೇಶನೇ ಉದ್ಧಾರ ಇಲ್ಲಕ ಕರೆಕ್ಟ್ ಬಡವೇರಿಗೆ ತಿಕ್ಕಡ ಬನ್ಪನಿ ಮತ್ತೆ ಬಡವೇರು ಉದ್ಧಾರ ಅಂಡ ದೇಶ ಉದ್ಧಾರ ಇರಕ ಶ್ರೀಮಂತರ ಅಕುಲ್ ಕೊನೋದು ದೀಪಿಲತ್ತೆ ಆನ್ ಮೇಡಮ್ ಆಯ್ತು ಒಟ್ಟಿಗೆ ಮಸ್ತ್ ಜನ ಬಡವೇರು ಹತ್ತಂದಲ್ಲ ಬಿಲೋ ಪಾವರ್ಟಿ ಲೈನ್ ಎಸ್ ಬಡವೇರು ತಿಕ್ಕೊಂಡು ಇತ್ತೆ ನಮ್ಮ ಬಡವೇರು ಪನ ಈ BPL ಕಾರ್ಡ್ ದಕ್ಲೆ ಪನ್ಪರ ಅವು ಎತೋ ಜನಕ್ಕೆ ಇತ್ತೆಗ್ಲ BPL ಕಾರ್ಡ್ ಮಸ್ತ್ ಜನ ಉಂಟು BPL ಕಾರ್ಡ್ ಅಕ್ಲು ಬಡವೇರ ಅಂದ ಅತ್ತ ಪಂಡ ಪ್ರಶ್ನೆ ಎಲ್ಲ ಬೈದನ ಆ ವಿಚಾರಕ್ಕೆ ಅದನ್ನ ಪರ್ಸನ್ BPL ಕಾರ್ಡ್ ಇನ್ನು ಗವರ್ನಮೆಂಟ್ ಕೆಲಸದಕ್ಲೆ ಇಲ್ಲ ಇತ್ತಿನಲ್ಲ ಉಂಟು ಇಜ್ಜಿಂದ ಮನ್ಪುಜ ಅವಲ ಉಂಟು ನಿಜವಾದ ತಿಕ್ಕುನಕ್ಲೆ ತಿಕ್ಕೊಂದುಂಡೆ ದಯಪಣಗ ಕರ್ನಾಟಕದ 80% ಕುಟುಂಬ BPL ಕಾರ್ಡ್ ಅನ್ನು ಹೊಂದಿದೆ ಉಂಡು ಬೊಕ್ಕ ಯಾನ್ ಪನ್ಪಿನಿ ಎತ್ತೋ ಜನ ಉಂಡತೆ ಬಾಡಿಗೆದ ಇಲ್ಲಡುಲ್ಲೇರು ತೂನಗ ಬೇಜಾರಾಕುಲು ಗವರ್ಮೆಂಟ್ ಉಂಡತೆ ಅವನ್ ಮಾತ ಮಲ್ಪುಜಿ ಒಂಜಿ 3 ಸೆನ್ಸ್ ಜಾಗ ಅಂಡಲಕ್ಲೆ ಗಾರಿತೆ ಸಂಜಯ್ ಪ್ರಭು ಪಂಡೇರು ಮುರನೆ ಅಡ್ರೆಸ್ ಉಂದು ಯಾರಿಗೆ ಅಡ್ರೆಸ್ ಕೊಟ್ಟ ಪನ್ನೆ ಯಾನ್ ಇತ್ತೆ ಏನಿಲ್ಲ ಫೋನ್ ಮಾಡ್ತೀನಿ ಯಾನ್ ಮನ್ಪಿನಿ ಮಹಾನಗರ ಪಾಲಿಕೆ ಎಂಕುಲು ರೋಡ್ ಮಲ್ಪ ಪನ್ಪೇರು ಬಡಾನಗ ರೋಡ್ ಉಂಟು ತಿನ್ಪು ಜನಮ್ಮ ಜಪ್ಪೆರ ಇಲ್ಲಿ ರೋಡ್ ಜಪ್ಪು ನಂಗೆ ಒಂಜಿ ಕುಲ್ ಅಗಲೆ ಒಂಜಿ ಕುಲ್ಲೇರೆ ಒಂಜಿ 3 ಸೆನ್ಸ ರಡ್ಡರೆ ಸೆನ್ಸ ಕರೆಕ್ಟ್ ಯಾನ್ ದಾದ ಪನೋಡಿತೀನಿ ಎಸ್ ಒಂದು ಒನ್ ಆಫ್ ದಿ ಪಾಯಿಂಟ್ ಮರಣಿ ಎಲ್ಲ ಇಂಚನೆ ಒಂಜಿ ಪೊಂಜು ಫೋನ್ ಮಲ್ತ ಪಂಡೇರು ಕಾಂಕ್ರೀಟ್ ರೋಡ್ ಮಲ್ತದ ಅವು ಮಲ್ತದ ಇನ್ನು ಮಲ್ತದ ಅಂದ್ರೆ ಕಾಂಕ್ರೀಟ್ ರೋಡ್ ಈತು ಶೋಕ್ ಮಲ್ತ ಇಂಚಿನ ಎಂಗ್ಲ ಪುಣಗೊಂಡ್ರೇಗ ಅಂತ ಕೇಳ್ತಿದ್ದಾರೆ ಅವನ್ ಯಾನ್ ಅಂತಿಜಿ ಈರತ್ತು ಬಂಡಿನಿ ನಾನು ಈರ್ ಬಂಡಿನ ದಾದೆ ಗೊತ್ತುಂಡೆ ಒಂದು ಅಭಿವೃದ್ಧಿ ಆನಗ ದೇಶಲ ಅಭಿವೃದ್ಧಿ ಆನಗ ನಮಲ ಅಭಿವೃದ್ಧಿ ಒಂಜಿ ಅಂಗಡಿ ಇತ್ತ ಇನಿ ಒಂಜಿ ಅಂಗಡಿ ಇದ್ದ ಇನಿ ಎಂಗುಲು ಸಿನಿಸ್ವಾರ್ದು ಸಾಲೆ ಬರ್ತ ಇನಿ ಎಂಗಲ ಜೋಗುಲು ಒಂಜಿ ಗುಪ್ಪಿಗೊಂಡ ಅಂಗಿ ಬಾಡುಜೇರು ಇನಿ ಎಂಗು ಸಿನಿಸ್ವಾರ್ದು ಸಾಲೆ ಬತ್ತನ್ನ ಕುಂಟು ಬೊಲ್ಲುದು ಬಾರ್ದ ಇನಿ ಎಂಗಲ ಜೋಕ್ಲೆ ಕುಂಟು ಬೊಲ್ಲುನು ಅಂಡೆ ಎಂಚಂದು ಗೊತ್ತುಂಡೆ ಅಂಚನೆ ಉಪ್ಪೊಡೆ ಎಂಕುಲು ಅಂಚನೆ ಉಪ್ಪೊಡೆ ಒಂತೆಂದಲ ಜನಕ್ಕುಲ್ಲ ಮಿತ್ತು ಬರೋಡತಿ ಸರಿ ಮೇಡಮ್ ಥ್ಯಾಂಕ್ ಯು ಮೇಡಮ್ ಕಾರ್ಪೊರೇಷನ್ ಅಂಚೆನೆ ಪ್ರತಿ ಒಂಜೆಕ್ಕಲ ಕಾಸು ಎಂಗುಲು ಕಟ್ಟುವ ಕಟಿನೆಟ್ಟು ನಿಕುಲ್ಲ ಉದ್ಧಾರ ಮಲ್ಪುನು ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಓವುಲ ಮಾಕ ವಾಡು ಓವುಲ ಏರ್ಲ ಉಂಡದಿ ಗವರ್ನಮೆಂಟ್ ಅಕಲ್ನ ಕೈತಗ ಅಕಲ್ನ ತಿಂಗೊಲ್ದ ಕಾಸು ಕೊನೋದು ದೀಪೇರು ಬೇತೇನೆ ಇದು ನೇರವಾಗಿ ರೋಡ್ ಅನ್ನ ತಿನ್ನೋಕ್ಕಾಗುತ್ತ ಅನ್ನೋ ಪ್ರಶ್ನೆಯನ್ನ ಕೇಳಿದರೆ ಇದನ್ನ ಕೇಳುವಂತ ಸರ್ ಜನರು ಅಂದ್ರೆ ಜನರಿಗೆ ಆಗುದಿಲ್ಲ ಆದ್ರೆ ರೋಡ್ ಇಲ್ಲದಿದ್ರೆ ಜನ ಬಿಡುದಿಲ್ಲ ಅದು ನೆನಪಿಡಿ ರೈಟ್ ನೋಡಿ ಪ್ರತಿಯೊಂದು ಒಳಗೊಳಗಿನ ಜಾಗದಲ್ಲಿ ಸಮೇತ ರಸ್ತೆ ಆಗ್ಲಿಲ್ಲ ಅಂತ ಹೇಳಿ ಎಲ್ಲರೂ ಕಾರ್ಪೊರೇಷನ್ಗೆ ಬರ್ತಾರೆ ತಿನ್ಲಿಕ್ಕೆ ಆಗ್ತದೆ ಇಲ್ವೋ ನಂಗೆ ಗೊತ್ತಿಲ್ಲ ಮೂಲ ಸೌಕರ್ಯ ಒದಗಿಸಬೇಕಾದ್ರೆ ರೋಡ್ಗಳು ಆಗ್ಲೇಬೇಕು ಡ್ರೈನೇಜ್ ಫೆಸಿಲಿಟಿಗಳು ನಡಿಲೇಬೇಕು ಡ್ರೈನೇಜ್ ಸರಿ ಇಲ್ಲ ಅಂತ ಸಹ ಬರ್ತಾರೆ ತಿನ್ಲಿಕ್ಕದ್ದು ವಿಷಯ ಅಲ್ಲ ಈಗ ಇವರು ಹೇಳುವಾಗ ಹೇಳಿದ್ರು ಪುನಃ ಕೊಡೇರೇಗ ಅಂತ ಅದು ಪುನಃ ಹೋಗುವಾಗ ಪುನಃ ಗೊತ್ತಿರುವುದಿಲ್ಲ ಅದು ಬೇರೆ ವಿಷಯ ಆದ್ರೆ ಎಲ್ಲೋ ಕಡೆ ಸಹ ರಸ್ತೆಗಳು ಬೇಕಂತ ಹೇಳಿ ಗಲಾಟೆಗಳನ್ನು ಮಾಡ್ತಾರೆ ರಸ್ತೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳ್ತಾರೆ ಅದು ಅಭಿವೃದ್ಧಿ ಆದಾಗ ಮಾತ್ರ ಜಾಗಕ್ಕೆ ರೇಟ್ ಆಗ್ಬೋದು ಅಥವಾ ಎಲ್ಲವೂ ಅಭಿವೃದ್ಧಿ ಆಗುದು ಓಕೆ ರೈಟ್ ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಮತ್ತೊಂದು ಕರೆ ಕನೆಕ್ಟ್ ಮಾಡಿ. ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಕೇಳ್ತದೆ. ನಮಸ್ತೆ ವಿಶ್ವನಾಥ್ ಅವರು. ಎಸ್ ಸರ್, ಮಾತಾಡಿ ಸರ್. ನಾನು ಕಲಾವಿದ. ಹೇಳಿ ಸರ್. ಮತ್ತೊಂದು ಕಟ್ಟಡ ಕಾರ್ಮಿಕ. ಹೇಳಿ ಸರ್, ಮಾತಾಡಿ ಸರ್. ವಿಷಯ ಅಂತ ಗೊತ್ತುಂಟಾ? ಬಡವರಿಗೆ ಸಿಗುವುದು ಒಳ್ಳೇದು. ನಮ್ಮ ಕಟ್ಟಡ ಕಾರ್ಮಿಕರಲ್ಲಿ ನಕಲಿ ಕಾರ್ಡ್ ಉಂಟಲ್ಲ, ಅಸಲಿ 25, ನಕಲಿ 75. ಅರ್ಥ ಆಗಿಲ್ಲ ಸರ್. ಇದಕ್ಕೆ ಏನಾದ್ರು ಅವರು ಉತ್ತರ ಕೊಡ್ಲಿ. ಅರ್ಥ ಆಗಿಲ್ಲ ಸರ್. ಇದು ಬಡವರಿಗೆ ಕೊಡುವಂತ ಸವಲತ್ತ. ಓಕೆ, ಅಸಲಿ ಕಾರ್ಡ್ ಮತ್ತು ನಕಲಿ ಕಾರ್ಡ್ ಆ ರೀತಿ ಹೇಳ್ತಾ ಇದ್ದೀರಾ? ಓಕೆ, ಅಲ್ಲ ನೀವು ವ್ಯವಸ್ಥೆ ಮಾಡ್ಲಿ ಸರ್. ನೀವೀಗ ಕಟ್ಟಡ ಕಾರ್ಮಿಕರು ಅಲ್ವಾ? ಹೌದೌದು. ಓಕೆ, ತಮ್ಮಲ್ಲಿ ಈಗ ಕಾರ್ಡ್ಗಳು ಅಸಲಿ ಕಾರ್ಡ್ ಮತ್ತು ನಕಲಿ ಕಾರ್ಡ್ ಅಂತ ಹೇಳ್ತಾ ಇದ್ದೀರಿ. ಯಾವ್ದು BPL ಕಾರ್ಡ್? ಅಲ್ಲ, ಕಟ್ಟಡ ಕಾರ್ಮಿಕರಿಗೆ ಒಂದು ಕಾರ್ಡ್ ಉಂಟು. ಕಟ್ಟಡ ಕಾರ್ಮಿಕರ ಕಾರ್ಡಿಗೆ ಅವರ ಮಕ್ಕಳಿಗೆ ಕಲೀಲಿಕ್ಕೆ ಉದ್ಯೋಗ ಇರ್ಬೋದು,
ತುಂಬಾ ಕೇಂದ್ರ ಸರ್ಕಾರದಿಂದ ಅವರಿಗೆ ವ್ಯವಸ್ಥೆ ಉಂಟು. ಅವ್ರು ಹೇಳುದು ನಕಲಿ ಕಾರ್ಡ್ ಎಂತ ಕೇಳ್ತಾರೆ, ಅದು ಗೊತ್ತಾಗ್ಲಿಲ್ಲ ನನಗೆ. ಅಂದ್ರೆ ಅದು ಅರ್ಥ ಆಗಿಲ್ಲ. ಅಂದ್ರೆ ತಮ್ಮ ಕಟ್ಟಡ ಕಾರ್ಮಿಕರ ಹೆಸರಲ್ಲಿ ನಕಲಿ ಕಾರ್ಡ್ಗಳು ಸೃಷ್ಟಿಯಾಗಿದೆ ಬಹುಶಃ ಅವರ ವಿಚಾರಗಳು ಆಧಾರಿಗೆಲ್ಲ ಅಷ್ಟು ಸುಲಭ ಇಲ್ಲ ಅಲ್ವಾ? ನೋಡಿ ಸರ್, ಒಂದು ಬಸ್ ಪಾಸ್ ಅಲ್ಲಿ ಕೊಟ್ರು ನಮ್ಗೆ. ಅದರಲ್ಲಿ ಬ್ಯಾಂಕಿಗೆ ಹೋಗೋರಲ್ಲಿ ಆ ಕಾರ್ಡ್ ಇದೆ. ಅಂದ್ರೆ ಅವರ ಹತ್ರ ಇರುವ ಕಾರ್ಡ್ ರಾಂಗ್ ಕಾರ್ಡ್ ಅಂತ ಏನಾಗಿದೆ, ಅದಕ್ಕೆ ದಾಖಲೆಯನ್ನು ನಾನು ಕೊಡ್ತೇನೆ ಬೇಕಾದ್ರೆ. ಓಕೆ, ಈಗ ಹೇಳಿ. ನೀವು ದಯವಿಟ್ಟು ಸಂಬಂಧಪಟ್ಟ ಇಲಾಖೆಗೆ ಹಿಡ್ಕೊಂಡು ಹೋಗಿ ಒಂದು ಪರಿಶೀಲನೆ ಮಾಡಿಸಬೇಕು. ಇಲ್ಲಪ್ಪ, ಅವರು ಎಲ್ಲಿ ಕಟ್ಟಡ ಕಾರ್ಮಿಕ ಕೆಲಸ ಮಾಡ್ತಾರೆ ಇವರಿಗೆ ಹೇಳಿದ್ರೆ ಆಯ್ತು. ಯಾಕಂತ ಹೇಳಿದ್ರೆ ಅವರದ್ದು ಕಾರ್ಮಿಕರು ಕೆಲಸ ಮಾಡುವ ಇವರಿದ್ದಾರಲ್ಲ, ಅವರು ಡೆಫಿನೆಟ್ಲಿ, ಯಾಕಂದ್ರೆ ಅವರ ಸುರಕ್ಷೆ ನೋಡ್ಬೇಕಾದ್ದು ಅವರು. ಕರೆಕ್ಟ್, 100%. ಅವ್ರಿಗೆ ಯೂನಿಯನ್ ಇರ್ತದಲ್ಲ. ಹೌದು, ನಾಳೆ ಯೂನಿಯನ್ ಅಲ್ಲ ರೀ, ಓನರ್. ಈಗ ಒಂದು ಬಿಲ್ಡರ್ ಇದ್ರೆ ಆ ಬಿಲ್ಡರ್ ಇದ್ದು ಕಾಂಟ್ರಾಕ್ಟರ್ ಸಮೇತ ಬಿಡುದಿಲ್ಲ. ಯಾಕಂದ್ರೆ ಅವ್ರು ಎಲ್ಲಿಯಾದ್ರೂ ತಪ್ಪಿ ಏನಾದ್ರೆ ಅವರಿಗೆ ಮನೆಗೆ 2 ಲಕ್ಷ ರೂಪಾಯಿ ಆಗ್ಲಿಲ್ಲ, ಅವ್ರು ಕೈಯಿಂದ ಕಟ್ಟಬೇಕಿಲ್ಲ. ಎಸ್ ಸರ್, ತಾವು ಆ ರೀತಿ ವಿಚಾರಗಳನ್ನ ಮಾಡಿ. ಯಾಕೆ ತಮ್ಗೆ ಯೂನಿಯನ್ಗಳಿಲ್ವಾ? ಧ್ವನಿ ಕೇಳ್ತಾ ಇದ್ದೇನೆ. ರಿಜಿಸ್ಟರ್ ಆದ ಯೂನಿಯನ್ ನಮ್ಮಲ್ಲಿ. ಯಾವ್ದು ಸರ್? ರಿಜಿಸ್ಟರ್ ಯೂನಿಯನ್, ರಿಜಿಸ್ಟರ್ ಆದ ನೋಂದಾವಣೆ ಆದಂತ ಇದಿದೆ ಯೂನಿಯನ್. ಹೌದು, ಅಲ್ಲಿ ಪ್ರಶ್ನೆ ಮಾಡ್ಬೇಕಲ್ಲ ಸರ್, ಅಲ್ಲಿ ಕೇಳಬೇಕಲ್ಲ ತಾವು. ನೀವು ರಿಜಿಸ್ಟರ್ಡ್ ಅಂತ ಹೇಳ್ತೀರಾ, ತಮ್ಗೊಂದು ಸಂಘಟನೆ ಇದೆ. ನಮ್ಮ ಯೂನಿಯನ್ ಏನು ಇಲ್ಲ, ರಾಜಕಾರಣಿಗಳೇ ಮಾಡಿ ಕೊಡ್ತಾರೆ ಇದು ನಕಲಿ ಕಾರ್ಡ್ ಅನ್ನ. ಅದಕ್ಕೆ ಓಕೆ ಸರ್, ಎನಿವೆ ಸರ್, ಥ್ಯಾಂಕ್ ಯು, ಧನ್ಯವಾದ. ನಿಮಗೆ ರಾಜಕಾರಣಿಯೇ ಮಾಡಿಕೊಟ್ಟದ್ದ? ಗೊತ್ತಾಯ್ತಾ? ಅಲ್ಲ ಸ್ವಾಮಿ, ನಿಮ್ಮ ಕಾರ್ಡ್ ಅದೇ ನಾನೊಂದು ಉದಾಹರಣೆ ಹೇಳಿದೆ ಅಲ್ಲ, ಬ್ಯಾಂಕಿಗೆ ಹೋಗೋವರೆಗೂ ಇದು ಬಸ್. ಅಲ್ಲ, ನಿಮ್ಮ ಉದಾಹರಣೆ ಅರ್ಥ ಆಗಿಲ್ಲ ನನ್ಗೆ. ಅಲ್ಲ, ಅವ್ರು ಹೇಳುದು ಬ್ಯಾಂಕಿಗೆ ಹೋಗೋರ ಹತ್ರ ಬಸ್ ಪಾಸ್ ಉಂಟು ಅಂತ. ಅದು ಇನ್ನೊಂದು ವಿಷಯ. ಈಗ ಇವರ ಕಾರ್ಡಿಗೆ ಏನಾದ್ರೂ ನಕಲಿ ಕಾರ್ಡ್ ಆಗಿದೆ ನಿಮ್ದು, ಕೇಳಿ ಅವರಿಗೆ. ನಿಮ್ಮ ಕಾರ್ಡ್ ಅಸಲಿಯ ನಕಲಿಯಾ? ನಮ್ದು ಅಸಲಿ. ಬೇಲೆ ಮಾಡಿದ್ದೇನೆ, ಕೆಲಸ ಮಾಡಿದ್ದೇನೆ. ಓಕೆ, ನಿಮ್ಗೆ ಟೆನ್ಷನ್ ಹಾಕಿದ್ರೆ? ಎಸ್ ಸರ್, ಈ ನಿಮ್ದೀಗ ಅಸಲಿ ಕಾರ್ಡ್ ಅಲ್ಲ ಸರ್? ಎಸ್, ಪರವಾಗಿಲ್ಲ, ನೋ ವೇ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಟೆನ್ಷನ್ ಮಾಡ್ಕೊಳ್ಬೇಡಿ, ನಿಮ್ದು ಅಸಲಿ ಕಾರ್ಡ್ ಅಲ್ವಾ, ಸೊ ಟೆನ್ಷನ್ ಮಾಡ್ಕೊಳ್ಳಿ. ಅವರಿಗೆ ಒಂದು ಸಣ್ಣ ಕಿವಿ ಮಾತು. ಒಂದು ಕಾನೂನಲ್ಲಿ ಒಂದು ಕ್ರಮ ಇದೆ. ಏನಂತ ಹೇಳಿದ್ರೆ, 100 ಅಪರಾಧಿಗಳು ತಪ್ಪಿಸಿದ್ರು ತೊಂದರೆ ಇಲ್ಲ, ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು. ಸೊ ಹಾಗಿರುವಾಗ ಇವರಿಗೀಗ ಅಸಲಿ ಇವರತ್ತು ಇದೆ, ಇವರಿಗೆ ಸಿಗುವಂತ ವ್ಯವಸ್ಥೆಗಳು ಇವರಿಗೆ ಸಿಗಬೇಕು. ಅದೇ ರೀತಿ ಬೇರೆ ಯಾರೋ ನಕಲಿ ಮಾಡಿದ್ದಾರೆ ಅಂತ ಹೇಳಿ ಅದನ್ನು ನಾವು ತಡಿಲಿಕ್ಕೆ ಆಗುದಿಲ್ಲ. ಇವರಿಗೆ ಸಿಗ್ತಿದೆಯಲ್ಲ, ಜೆನ್ವಿನ್ ಆಗಿ ಸಿಗುವವರಿಗೆ ಅದು ಸಿಗ್ತಿದೆ. ನಕಲಿ ಮಾಡಿದವ ಇವತ್ತಲ್ಲ ನಾಳೆ ಸಿಕ್ಕಿ ಬೀಳ್ತಾನೆ, ಅದ್ರಲ್ಲಿ ಏನಿಲ್ಲ. ಎಸ್, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ನಮಸ್ತೆ ಮೇಡಮ್, ತಮ್ಮ ಹೆಸರು ಇದೆ ಮೇಡಮ್? ವಾಮಂಜೂರಿಂದ. ಎಸ್, ಮಾತಾಡಿ ಮೇಡಮ್. ಇದು ಸರ್, ಅಂದ್ರೆ ನಾನು ನಿಮ್ಮ 3 ಜನಕ್ಕೆ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಾನೊಂದು ಬಿಜೆಪಿ ವಕ್ತಾರ ಹತ್ರ ಒಂದು ಪ್ರಶ್ನೆ ಕೇಳಲಿಕ್ಕಿದೆ ನಂಗೆ. ನಾವು ಬಡವರು ಯೋಜನೆ, ಕಾಂಗ್ರೆಸ್ ಸರ್ಕಾರ ಬಡವರಿಗೆ ಯೋಜನೆ ಕೊಡುವಾಗ ಇಡೀ ದೇಶ ದಿವಾಳಿ ಆಗ್ತದೆ ಅಂತ ಹೇಳ್ತಾರಲ್ಲ, ಅದೇ 36 ಜನ ನಮ್ಮ ದೇಶವನ್ನು ಲೂಟಿ ಮಾಡಿ ಹೋದ್ರಲ್ಲ ಸರ್, ಆಗ ದಿವಾಳಿ ಆಗ್ಲಿಲ್ವಾ? ಮತ್ತೆ 40% ಕಮಿಷನ್ ತೆಗೆದ್ರಲ್ಲ, ಆಗ ದಿವಾಳಿ ಆಗ್ಲಿಲ್ವಾ? ಬಡವರಿಗೆ ಈ ಯೋಜನೆ ಕೊಡುವಾಗ ಮಾತ್ರ ದಿವಾಳಿ ಆಗುದಾ? ಬಡವರಿಗೆ ಯೋಜನೆ ಎಷ್ಟು ನೋಡಿ, ನಮ್ಮ ಈ ಕ್ಷೇತ್ರದಲ್ಲಿ ಬಂದು ನೋಡಿ, ಏರಿಯಾದಲ್ಲಿ ಎಷ್ಟು ಬಡ ಮಂದಿ ಇದ್ದಾರೆ. ಒಂದೊಂದು ಊಟಕ್ಕೂ ಎಷ್ಟು ಕಷ್ಟ ಪಡ್ತಾರೆ ಅಂತ ನಮ್ಗೆ ಗೊತ್ತು ಸರ್. ಒಂದೊಂದು ಮನೆಯಲ್ಲಿ ಒಂದೊಂದು ಜೊತೆಗೆ ಒಂದು ಊಟಕ್ಕೆ ಅನ್ನ ಇಲ್ಲ ಒಬ್ಬೊಬ್ಬರ ಹತ್ರ. ನಾವು ಅಕ್ಕಪಕ್ಕದವರು ಕೊಡುದು ಅವ್ರಿಗೆ ಹಣ್ಣಲ್ಲ. ಇಲ್ಲದೆ ನಿಮ್ಮಂತವರ ಹತ್ರ ಬೇಡಿ ನಿಮ್ಮ ಹತ್ರ ನಾನು ಬೇಡಿ ಕೊಟ್ಟಿದ್ದೆ, ನಮ್ಮ ಮನೆ ಪಕ್ಕದಲ್ಲಿ ಎಲ್ಲ. ಕಷ್ಟದಲ್ಲಿ ಇರ್ತಾರೆ. ಇಂಥ ಯೋಜನೆ ಎಲ್ಲ ಸಿಕ್ಕಿದೆ ಅಂತವರಿಗೆ ಒಂದು ಹೆಲ್ಪ್ ಆಗ್ತದಲ್ಲ ಸರ್? ಅಲ್ಲ, ಒಳ್ಳೇದು ಮೇಡಮ್. ನಾವೇನು ಯಾಕೆ ಕೊಟ್ಟದಂತ ಕೇಳಲಿಲ್ಲ, ಕೊಡಿ ಅಂತ ಹೇಳಿದಷ್ಟೇ. ಇದರಿಂದ ಯಾರು ಸಹ ಹಸುವಿಂದ ನೀರು ಕುತ್ಕೊಡ್ಬಾರ್ದಲ್ಲ ಯಾರು ಸಹ. ಅದಂತ 2,000 ರೂಪಾಯಿ ಕೊಡುದು. 2,000 ಒಂದು ಗ್ಯಾಸ್ ಬಿಲ್ಗಾದ್ರೂ ನಮ್ಗೆ ಆಗ್ತದಲ್ಲ ತಿಂಗಳಿಗೆ. ಒಬ್ಬೊಬ್ಬರಿಗೆ ಗ್ಯಾಸ್ ತೆಗಿಯದ ಅನ್ನ ಮಾಡಿದ ಕೂತವರಿದ್ದಾರೆ. ನನ್ನ ಕಣ್ಣೆದುರದೇ ನಾನು ನೋಡಿದ್ದೇನೆ. 3 ದಿವಸ 4 ದಿವಸ ಪಕ್ಕದ ಮನೆಯವರು ಅನ್ನ ಮಾಡಿ ಕೊಡುದು ಅವರಿಗೆ. ಅಂತ ಪರಿಸ್ಥಿತಿ ಉಂಟು ನಮ್ಮ ಇದರಲ್ಲಿ. ಆಗ ಇವರಿಗೆ ಬಡವರಿಗೆ ಕೊಡುವಾಗ ಮಾತ್ರ ದಿವಾಳಿ. ಈಗ ಇಲ್ಲಿ ಲೂಟಿ ಮಾಡಿ ತಗೊಂಡು ಹೋಗುವಾಗ ದಿವಾಳಿ ಆಗುದೇ ಇಲ್ಲ. ಕರೆಕ್ಟ್. ಓಕೆ, ಈ ಪ್ರಶ್ನೆ ಯಾರು ಲೂಟಿ ಮಾಡಿದ್ದು ನನ್ಗೆ ಗೊತ್ತಿಲ್ಲ. ಯಾಕಂತ ಕೇಳಿದ್ರೆ ಇಂಡಸ್ಟ್ರಿಯಲ್ ಇದ್ದವರು ಯಾವಾಗ ದಿವಾಳಿ ಮಾಡಿದ್ರು, ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಯಾರನ್ನು ಬಿಡ್ಲಿಲ್ಲ. ಇವರು ಈಗ ಅದನ್ನು ಹೇಳ್ತಾ ಇರ್ತಾರೆ, ಹಾಗೆ ಮಾಡಿದ್ರು, ಇವರು ಹೀಗೆ ಮಾಡಿದ್ರು ಅಂತ ಹೇಳ್ತಾರೆ. ಅದು ಅಂದ್ರೆ ಒಂದು ಕಾರ್ಪೊರೇಟ್ ಲೆವೆಲ್ ನಲ್ಲಿ ನಡೀತಾ ಇರುವುದು.
ಒಂದು ಕಂಪನಿ ಲಾಸ್ ಆಗ್ಬೋದು, ಇದಾಗ್ಬೋದು, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಅಲ್ಲಿ ಇನ್ಸೂರೆನ್ಸ್ ಯಾವುದನ್ನು ಮಾಡ್ತಾರೆ. ಈಗ ಇಲ್ಲಿ ಇವರದ್ದು ಪ್ರಶ್ನೆ ಏನಂತ ಕೇಳಿದ್ರೆ, ಅಲ್ಲಲ್ಲ ಮತ್ತೆ ಮಾತಾಡುವವರು 40% ಹೇಳಿದ್ರು. ಮೇಡಮ್ ನೀವು ಎಲ್ಲಿಯಾದ್ರೂ ಯಾರಿಗಾರು 40% ಕೊಟ್ಟು ಕೆಲಸ ಮಾಡಿಸಿದ್ರ ಮೇಡಮ್? ಮೇಡಮ್ ನಿಮ್ಮ ಹತ್ರ ಒಂದು ಕೇಳುದು, ನೀವು ನಿಮ್ಮಷ್ಟಕ್ಕೆ 40% ಹೇಳಿದ್ರೆ ನೀವು ಏನಾದ್ರೂ ಮಹಾನಗರ ಪಾಲಿಕೆಯಲ್ಲಿ ಕೆಲಸ ಮಾಡುವಾಗ ಏನಾದ್ರು 40% ಕೊಟ್ಟು ಮಾಡಿದ್ದೀರಾ ಮೇಡಮ್? ಅಲ್ಲ ಸರ್, ನಮ್ಮ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ ಒಂದು ಒಬ್ಬರು ಕಾಂಟ್ರಾಕ್ಟರ್ ಅಕ್ಕ ತೆಗೆದದ್ದು. ಅಲ್ಲ ಮೇಡಮ್, ನಿಮ್ಮ ಕೆಲಸ ನೀವು ಮಾಡುವಾಗ 40% ಕೊಟ್ಟಿದ್ದೀರಾ ಕೇಳಿ? ಜೀವ ತೆಗೆದ ಹೆಂಡತಿ ಮಕ್ಕಳು ಅನಾಥ ಆದ್ರು ಸರ್. ಆಗಲ್ಲ ಮೇಡಮ್, ನೀವು ಯಾರದ್ದನ್ನು ಮಾತಾಡಬೇಡಿ. ನಿಮ್ಮ ಕೆಲಸ ನೀವು ಮಾಡ್ಲಿಕ್ಕೆ ಹೋಗುವಾಗ ಎಲ್ಲಾರು 40% ಕೊಡ್ಲಿಕ್ಕೆ ಕೇಳಿದಾರಾ? ನಮ್ಗೆ ಕೆಲಸ ಎಂತ ಆಗಿದೆ ಸರ್, ಕಾಂಗ್ರೆಸ್ ಬಿಜೆಪಿ ಸರ್ಕಾರ ಬಂದಾಗ ನಮ್ದು ಕೆಲಸ ಏನು ಆಗಿಲ್ಲ ಸರ್. ಅಲ್ಲ ನೀವು ಹೋಗಿದ್ದೀರಾ ಯಾವ್ದಾದ್ರ ಕೆಲಸಕ್ಕೆ? ಅಲ್ಲ ಮೇಡಮ್, ಹಾಗೆ ನೀವು ಮಾತಾಡ್ಲಿಕ್ಕೆ ನೀವು ಹೋಗಿದ್ದೀರಾ ಯಾವ್ದಾದ್ರ ಕೆಲಸ ಇಟ್ಕೊಂಡು? ಇದು ಕಾಂಗ್ರೆಸ್ ಇದು ಬಿಜೆಪಿ ಎಲೆಕ್ಷನ್ ಟೈಮ್ ಅಲ್ಲಿ ಒಂದು ಬಿಜೆಪಿ ಅವರ ಮನೆಯಲ್ಲಿ 8 ಲಕ್ಷ ಹಣ ಸಿಕ್ತಲ್ಲ, ಅದು ಎಲ್ಲಿಂದ ಬಂತು ಹಣ? ಸ್ವಾಮಿ, ನಾವು 8 ಲಕ್ಷ ಹಣದ ವಿಷಯ ಅಲ್ಲ. ಧನ್ಯವಾದಗಳು. ಶ್ರೀಮಂತರ ಅಷ್ಟು ಕೋಟಿ ಹಣ ಇರ್ತಾರಲ್ಲ ಸರ್, ಆಗುದಿಲ್ವಾ? ಇದನ್ನೆಲ್ಲ ಇಡಿಬೇಕು, ಯಾರು ಕಾಂಗ್ರೆಸ್ ಅವರಾಗ್ಲಿ ಬಿಜೆಪಿ ಅವರಾಗ್ಲಿ, ಅದನ್ನು ನಾವು ತೆಗೆದು ಬಡವರಿಗೆ ಕೊಡ್ಬೇಕು ಸರ್. ಮಾಡಿ ಅದನ್ನು ಬಡವರಿಗೆ ಕೊಡುವಾಗ ಅದು ಯಾಕೆ ಕೊಟ್ಟು ಅಂತವ್ರು ಕೊಟ್ಟು ಅದು ದಿವಾಳಿ ಆಗುದಿಲ್ಲ ಬಡವರಿಗೆ ಕೊಟ್ಟು. ಸರಿ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್. ಬಡವರಿಗೆ ಕೊಟ್ರೆ ನಮ್ಮ ರಾಜ್ಯ ದಿವಾಳಿ ಆಗಲ್ಲ ಅನ್ನುವಂಥದ್ದು ಅವರ ಮಾತುಗಳು, ಅವರ ವಿಚಾರಗಳು. ಎಸ್ ಸರ್, ಉದಯ್ ಅವರೇ ನಿಮ್ ಜೊತೆ ನಾನು ಬರ್ತೀನಿ. ಯಾವ ರೀತಿ ಅಂತ ಬಂದಾಗ ಇದು ಆಮಿಷಗಳನ್ನ, ಆಸೆಗಳನ್ನ ತೋರಿಸಿ ಒಂಥರ ಲಂಚದ ರೀತಿಯಲ್ಲಿ ತೋರಿಸಿ ಜನರನ್ನ ತಾವುಗಳು ಮರಳು ಮಾಡಿದ್ದೀರಾ ಅನ್ನೋದು ಫಸ್ಟ್ ರಿಯಾಕ್ಷನ್ ಅಲ್ಲಿ ಕೊಟ್ಟಿರುವಂತಹ ವಿಚಾರ. ಸಂಜಯ್ ಪ್ರಭು ಅವರು ಏನ್ ಹೇಳ್ತೀರಾ? ಮೇಲ್ನೋಟಕ್ಕೆ ಜನರಿಗೆ ಆಸೆ ಹುಟ್ಟಿಸಿದ್ದಾರೆ, ಹಾಗಾಗಿ ಕೊಡ್ಲೇಬೇಕಾಗುತ್ತೆ. ನೋಡಿ, ಸರ್ ಸಂಜಯ್ ಅಣ್ಣ ಒಂದು ವಿಷಯ ಹೇಳಿದರು, ಏನಂತ ಹೇಳಿದ್ರೆ ಫ್ರೀ ಬೀಸ್ ಕೊಟ್ಟು ಎಲ್ಲರನ್ನು ಮರಳು ಮಾಡಿದರು ಅಂತೇಳಿ. ಮತ್ತು ಈಗ ಹೇಳ್ತಿದ್ದಾರೆ ಈ ನರಿದು ಕತೆ ಇದೆಯಲ್ಲ, ದ್ರಾಕ್ಷಿ ಹುಳಿ ಎಂದಿತು ಅಂತ ಹೇಳಿ. ಸೊ ಆ ರೀತಿಯಾಗಿ ಬಿಟ್ಟಿದೆ ಈಗ ಬಿ ಜೆ ಪಿಯವರ ಅವಸ್ಥೆ. ಈಗ ನೋಡಿ, ನಾವು ಈ ಏನು ಯೋಜನೆಗಳು ಬಿಡುವಾಗ ಇದನ್ನು ಅವರು ಆವಾಗಲೇ ಬಲವಾಗಿ ಟೀಕಿಸಿದ್ರು, ಅದನ್ನು ಆವಾಗಲೇ ವಿರೋಧಿಸಿದ್ರು. ಆದರೂ ಕೂಡ ಅವರ ವಿರೋಧದ ಮಾಡಿದರೂ ಕೂಡ ಜನರು ಯಾಕೆ ನಮಗೆ ವೋಟ್ ಹಾಕಿದರು? ಇವರು ಅದರಲ್ಲಿ ಫೇಲ್ಯೂರ್ ಆದ್ರು. ಇವರು 2 ವಿಚಾರ ಒಪ್ಪಿಕೊಳ್ಬೇಕು. ಇವರು ನಾವು ಹೇಳಿದಂತ ಈ ಆಶ್ವಾಸನೆಗಳನ್ನು ಇವರು ಸಮರ್ಪಕವಾಗಿ ವಿರೋಧಿಸುವುದರಲ್ಲಿ ಫೇಲ್ ಆದ್ರು, ಅಥವಾ ಇವರು ಆಡಳಿತವೇ ಫೇಲ್ ಆಗಿದೆ, ಇವರ ದುರಾಡಳಿತದಿಂದ ನಮಗೆ ವೋಟ್ ಹಾಕಿದ್ರು ಅಂತ. ಎನಿವೆ ತಾವುಗಳು ಈ ರೀತಿಯ ಆಸೆ ಆಮಿಷಗಳನ್ನ ತೋರಿಸಲಿಲ್ವಾ ಜನರಿಗೆ ಅನ್ನೋದು ಅವರ ಪ್ರಶ್ನೆ. ನೋಡಿ, ಇವರು ಕೂಡ ತೋರಿಸಿದ್ದಾರೆ. ನೋಡಿ, ಆಬ್ವಿಯಸ್ಲಿ ನಮ್ಗೆ ವೋಟ್ ಬೇಕು ಅಂತ ಹೇಳಿ ನಾವು ಹೇಳಲೇಬೇಕಲ್ಲ. ಓಕೆ, ತೋರಿಸಿ ಜನರನ್ನ ನೋಡಿ. ಈಗ ರಾಜ್ಯಾದ್ಯಂತ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಿದೆ. ಸೊ ಈಗ ಇವರು ಹೇಳ್ತಾ ಬರ್ತಿದ್ದಾರೆ ಏನಂತ ಹೇಳಿದ್ರೆ, ಎಲ್ಲರೂ 2,000 ರೂಪಾಯಿಗೆ ರಾಜ್ಯದ ಬಾಕಿ ಕಡೆಗಳಲ್ಲಿ 2,000 ರೂಪಾಯಿಗೆ ಮತ್ತೆ ಕರೆಂಟಿಗೆ ಎಲ್ಲ ಜನರು ಮಾರಿ ಹೋಗಿ ವೋಟ್ ಹಾಕಿದ್ರು. ಹಾಗಾದ್ರೆ ಇಲ್ಲಿ ಜಿಲ್ಲೆಯ ಜನರು ವೋಟ್ ಹಾಕಿದ ಯಾವ್ದಕ್ಕೆ? 3 ಸಿಲಿಂಡರಿಗ, ಅರ್ಧ ಲೀಟರ್ ಹಾಲಿಗ? ಓಕೆ, ಅದು ಕೇಳಬೇಕಲ್ಲ ನಾವು. ನೋಡಿ, ಮುಖ್ಯವಾಗಿ ಇಲ್ಲಿ ಏನು ಅಂತ ಹೇಳಿದ್ರೆ, ಜನರು ನಾನು ಫಸ್ಟ್ ಹೇಳಿದೆ ನಿಮ್ಗೆ, ಒಂದು ವೇಳೆ ನಾವು ಕೊಡದೆ ಇರ್ತಿದ್ರು ಕೂಡ ನಾವು ಬರ್ತಿದ್ದೆವು. ಇವರ ದುರಾಡಳಿತ ನೋಡಿ, ಇವರು ಟ್ಯಾಕ್ಸಿನ ಬಗ್ಗೆ ಮಿಸ್ಯೂಸ್ ಆಗ್ತಿದೆ ಅಂತೆಲ್ಲ ಹೇಳಿದ್ರು. ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇಶ್ಯೂ ಮಾಡಿದೆ, ಟ್ಯಾಕ್ಸ್ ಪೇಯರ್ಸ್ ಅಸೋಸಿಯೇಷನ್ ಮಾಡಬೇಕು ಅಂತ ಹೇಳಿ. ಯಾಕೆ ಮಾಡ್ತಿಲ್ಲ ಸೆಂಟ್ರಲ್ ಗವರ್ಮೆಂಟ್? ಇದು ಅವರ ಕೈಲಿ, ಅವರ ನಿರ್ಧಾರಕ್ಕೆ ಬಿಟ್ಟದಲ್ಲ. ಯಾಕೆ ಮಾಡ್ತಿಲ್ಲ? ಯಾಕಂತ ಹೇಳಿದರೆ ಅದರಲ್ಲಿ ಒಂದು ನಿಯೋಗ ಅಂತೇಳಿ ಮಾಡಬೇಕು, ಆಯೋಗ ಮಾಡಬೇಕು. ಅದಕ್ಕಂತೇಳಿ ಒಂದು ಪ್ಲಾನಿಂಗ್ ಕಮಿಷನ್ ಚೇರ್ಮನ್ ಹೇಗೆ ಇದ್ದಾರೆ ನೋಡಿ, ಆ ಒಂದು ರ್ಯಾಂಕಿಂಗ್ ನ ಒಂದು ಚೇರ್ಮನ್ ಅನ್ನು ಅದಕ್ಕೆ ರೆಕ್ರೂಟ್ ಮಾಡಬೇಕು. ಆಮೇಲೆ ಯಾವುದೇ ಸರ್ಕಾರಗಳು ಏನೇ ಖರ್ಚು ಮಾಡ್ತಿದ್ರು ಅದರ ಅಪ್ರೂವಲ್ ಬರಬೇಕು. ಇವರು ಮಾಡಲ್ಲ. ಯಾಕಂತ ಹೇಳಿದ್ರೆ ಫಸ್ಟ್ ಸಿಕ್ಕಿ ಬೀಳುದು ಇವರೇ. ಸರಿ, ನಾನು ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರಿನಿಂದ ಸರ್? ನರೇಶ್ ಕಿಣಿ ಮಾತಾಡ್ತಾ ಇದ್ದೇನೆ. ನರೇಶ್ ಕಿಣಿ ಅವರು, ಎಸ್ ಸರ್, ಮಾತಾಡಿ. ಮಂಗಳೂರು. ಸಂಜಯ್ ಅಣ್ಣ ನಮಸ್ಕಾರ. ಮತ್ತೆ ಉದಯ ಆಚಾರ್ಯರಿಗೆ ಸಹ ನಮಸ್ಕಾರ. ಈಗ ಒಂದು ಗ್ಯಾರಂಟಿ ಕೊಟ್ಟು ಈಗ ಅವರು ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಆಗ್ಲಿ, ನೋಡ್ತಾ ಇಲ್ಲ. ಬಂತು ಒಂದು ವಿಷಯ, ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಪ್ರಾಪರ್ಟಿ ಇದ್ದವರು ಟ್ಯಾಕ್ಸ್ ಕಟ್ಟುದು, ಆ ಪ್ರಾಪರ್ಟಿದು ಎಪ್ರಿಸಿಯೇಷನ್ ಕೂಡ ಯಾರು ಟ್ಯಾಕ್ಸ್ ಕಟ್ತಾರೆ ಅವರಿಗೆ ಬಂದಿರ್ತದೆ, ಒಂದು ವಿಷಯ. ಆದ್ರೆ 2 ಪಕ್ಷದವರಿಗೆ ಸಹ ಕೇಳುದು, ಯಾಕಂದ್ರೆ ಉದಯಾಚಾರ್ಯ ಅವರು ಹೇಳಿದ್ರು ಮುಂದಕ್ಕೆ ಜನ ಉತ್ತರ ಕೊಡ್ತಾರೆ ನಗರ ಪಾಲಿಕೆ ಇಲೆಕ್ಷನ್ ಟೈಮಲ್ಲಿ. ಯಾವುದೇ ಪಕ್ಷದವ, ಯಾವುದೇ ಲೀಡರ್, ಪಕ್ಷದ ಲೀಡರ್ ಭ್ರಷ್ಟಾಚಾರ ರಹಿತ ಆಡಳಿತ ಕೊಡ್ತೇನೆ ಅಂತ ಯಾರಾದ್ರೂ ಗ್ಯಾರಂಟಿ ಕೊಟ್ಟಿದಾರಾ? ಒಂದು ಗ್ಯಾರಂಟಿ ಕೊಡಬೇಕಿತ್ತು.
ಒಂದು ನಿಮಿಷ ನಾನು ಹೇಳ್ತೇನೆ. ಹಾಗಿದ್ರೆ ಪಾರ್ಟಿದು ಸಣ್ಣ ಒಂದು ಕಿಯೋಸ್ಗೆ ಮಂಗಳೂರು ಮಹಾನಗರ ಪಾಲಿಕೆಯ ಹೊರಗಡೆ ಯಾವ ಪಾರ್ಟಿ ಭ್ರಷ್ಟಾಚಾರ ರಹಿತ ಕೊಡ್ತದೆ ಅವರು ಒಂದು ಕಿಯೋಸ್ಗೆ ಹಾಕಬೇಕು, ಮೂಡಾದು ಹೊರಗೆ ಒಂದು ಹಾಕಬೇಕು, RTOದು ಹೊರಗೆ ಒಂದು ಹಾಕಬೇಕು, ಮತ್ತೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಹೊರಗಡೆ ಒಂದು ಹಾಕಬೇಕು, ಮತ್ತೆ ಮಿನಿ ವಿಧಾನಸೌಧದ ಹೊರಗಡೆ ಹಾಕಬೇಕು. ಯಾವುದೇ ಒಬ್ಬ, ನಾನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ನಾನು ಮೊನ್ನೆ ನಂದು ಯಾವುದೇ ಕೆಲಸಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಹೋಗುವಾಗ ಗಂಡ ಹೆಂಡತಿಯರು ಸೀನಿಯರ್ ಸಿಟಿಜನ್, ರಿಟೈರ್ಡ್, ಒಬ್ರು DM, ಒಬ್ರು ರಿಟೈರ್ಡ್ ಕ್ಲರ್ಕ್, ಅವರದ್ದೇನೋ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟುವಾಗ ಇದು ಎಂಟ್ರಿ ಮಾಡುವಾಗ ಬಾಡಿಗೆ ಮನೆ ಇದ್ದದ್ದು ಓನರ್ ಅಂತ ಆಗಿದೆ, ಅಲ್ಲಿ ಬಾಡಿಗೆ ಒಂದು ಹೆಸರು ಬಂದಿದೆ, ಟ್ಯಾಕ್ಸ್ ಕಟ್ಟಲಿಕ್ಕೆ ಸಿಸ್ಟಮ್ ಬಿಡ್ತಾ ಇಲ್ಲ. ಅವರೊಂದೊಂದು ನಲಿಸಿದು ನೋಡಿದ್ರೆ ಜನರು ಅಲ್ಲಿ ಹೋಗಿ ಇಲ್ಲಿ ಹೋಗಿ ಸಿಸ್ಟಮ್ ಅಲ್ಲಿ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಆಗುದಿಲ್ಲ, ಇದು ಆಗುದಿಲ್ಲ ಅಂತ ಹೇಳಿ ಎಷ್ಟು ನಲಿಸಿದ್ರಂದ್ರೆ, ಈಗ ಪಾರ್ಟಿಯ ಒಂದು ಲೀಡರ್ ಅಲ್ಲಿ ಇದ್ರೆ, ಇಲ್ಲ ಯಾರೋ ಒಬ್ಬ ಆಥರೈಸ್ಡ್ ಜನ ಇದ್ರೆ ಅಂತವರಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳುದು ನಾನು. ಸಿಸ್ಟಮ್ ಅಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಸರಿ ಮಾಡ್ಬೇಕು, ತುಂಬಾ ಕೆಲಸ ಉಂಟು. ಖಂಡಿತ ಆ ಒಂದು ಗ್ಯಾರಂಟಿ ಕೊಟ್ರೆ ಇದಕ್ಕಿಂತ ಜಾಸ್ತಿ ಓಟಲ್ಲಿ ಯಾರಾದ್ರೂ ಒಬ್ರು ಗೆಲ್ತೀರಿ, ಬಟ್ ಅಲ್ಲಿ ನೀವು ಇಂಪ್ಲಿಮೆಂಟ್ ಮಾಡ್ಬೇಕು. ಅದು ಕೊಡ್ಲಿಕ್ಕೆ ಆಗ್ತದ? ಮಹಾನಗರ ಪಾಲಿಕೆಯಲ್ಲಿ ಒಂದು ಪೇಪರ್ ಮೂವ್ ಮಾಡಬೇಕಾದ್ರೆ ಎಷ್ಟು ಹಣ ಕೊಡ್ಬೇಕು? ಓಕೆ, ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದ. ಇದು ಒಂದು 6ನೇ ಗ್ಯಾರಂಟಿ 100% ಸರಿ. ಜನ ಇದ್ರೆ, ನಾವು ವ್ಯವಸ್ಥೆ ಮಾಡಿದ್ರೆ ಜನರು 100% ನಮ್ಮೊಂದಿಗೆ ಇರ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಮತ್ತಷ್ಟು ಕರೆಗಳು ಬರ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು, ಸಮಯದ ತುಂಬಾನೇ ಇದೆ, ಹಾಗಾಗಿ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ. ಹಲೋ, ನಮಸ್ತೆ ನಿತಿನ್ ಅವರೇ, ನಾನು ಸಾಯಿನಾಥ್. ನಮಸ್ತೆ ಸಾಯಿನಾಥ್ ಅವರು, ಮಾತಾಡಿ ಸರ್. ನಿತಿನ್ ಅವರಿಗೆ ಮತ್ತು ಸಂಜಯ್ ಪ್ರಭು ಅವರಿಗೆ ಮತ್ತು ಉದಯಾಚಾರ್ಯ 3 ಜನರಿಗೆ ನಮಸ್ತೆ. ನಮಸ್ತೆ, ಮಾತಾಡಿ ಸರ್. ಉದಯಾಚಾರ್ಯ ಅವರೇ, ನೀವು ತುಂಬಾ ಶ್ಲಾಘನವಾಗಿ ಮಾತಾಡೋ ಇರೋ ಜನ. ನಾನು ಯಾವತ್ತು ನಿಮ್ಗೆ ಡಿಬೇಟ್ ಅಲ್ಲಿ ಒಂದು ಫೋನ್ ಮಾಡಿ ಹೇಳಲಿಕ್ಕೆ ಮಾತಂತೂ ಕಲಿಬೇಕಾದ್ರೆ ಉದಯಾಚಾರ್ಯ ಅವರು ಕಲಿಬೇಕು. ಯಾಕೆಂತ ಹೇಳಿದ್ರೆ ಚಂದ ಉತ್ತರದಲ್ಲಿ ಉತ್ತರ ಕೊಡ್ತಾರೆ. ಉದಯಾಚಾರ್ಯ ಅವರೇ, ನಾನು ಬಾಡಿಗೆ ಮನೆಯಲ್ಲಿ ಇರುವವರು, ನಾನು ಮೋಟ್ರಲ್ಲಿ ದುಡಿಯೋರು. ನಂಗೆ ಈಗ ಮೋಟ್ರಲ್ಲಿ ತುಂಬಾ ದುಡಿಲಿಕ್ಕೆ ಆಗುದಿಲ್ಲ, 2 ಕವಿದಿದೆ. ನಂದು ಕಾರ್ಡ್ APN ಕಾರ್ಡ್, ನಂಗೆ ಎಂತಾದ್ರೂ ಸವಲತ್ತು ಸಿಗ್ಬೋದಾ ಅಂತ ನಿಮ್ಮದು ಒಂದು ಬೇಡಿಕೆ ಅಷ್ಟೇ. ಹೇಳಿದ್ರೆ ಮಕ್ಕಳಿಲ್ಲ, ಯಾರಿಲ್ಲ, ವಯಸ್ಸಾಗಿದೆ, ಸ್ವಲ್ಪ 58 ತನಕ ಆಗ್ತಾ ಬಂತು. ಅದಕ್ಕೆ ನಿಮ್ಮ ಹತ್ರ ಒಂದು ಬೇಡಿಕೆ ಅಷ್ಟೇ. ಎಂತಂತ ಹೇಳಿದ್ರೆ ನೀವೇ ಅದಕ್ಕೆ ಒಂದು ಎಂತ ಅಂತ ಕೊಡ್ಬೇಕು. ನಮ್ದು ಬೋಳೂರಲ್ಲಿ ಮನೆ. ಒಬ್ಬರು ಇದ್ದೀರಾ? ಅಷ್ಟೇ ಸರ್, ಅಷ್ಟೇ. ಒಬ್ಬರೇ ಇದ್ದೀರಾ ತಾವು? ನೋಟೆಡ್. ಅಲ್ಲ, ಇದು APL BPL ಇರ್ರೆಸ್ಪೆಕ್ಟಿವ್ ಆಫ್ ಎಲ್ರಿಗೂ ಬರುತ್ತೆ. ಅಕ್ಕಿದ್ದು ಮಾತ್ರ BPL ಕಾರ್ಡ್ ಇದ್ದವರು. ಹಾಗಲ್ಲಪ್ಪ, ಅವ್ರು ಹೇಳಿದ್ದು ಏನಂತ ಕೇಳಿದ್ರೆ, ಬಡವರು ಕಡೆಗಿದ್ದವರು APL ಗೆ ಹೋಗಿದ್ದಾರೆ, ಕೆಲವರು ರಿಕ್ವೈರ್ಮೆಂಟ್ ಇಲ್ಲದಿದ್ದವರು BPL ಅಲ್ಲಿ ಇದ್ದಾರೆ. ಇದೆಲ್ಲ ಸಮಸ್ಯೆ ತುಂಬಾ ಆಗ್ತಾ ಉಂಟು. ರೆಕ್ಟಿಫಿಕೇಶನ್ ಆಗ್ಬೇಕಿದೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾನ್ ಉರ್ವಾಡ್ ಪಾತ್ರೇನು? ಓಕೆ, ಇನ್ನ ಪುತ್ತಾರೆ ಶರ್ಮಿಳಾ ಪಂಡದ್. ಎಸ್ ಶರ್ಮಿಳಾ ಮೇಡಮ್, ಪಾತ್ರೆ ಮೇಡಮ್. ದಾದ ಗೊತ್ತಿಲ್ಲ ಸರ್, ಇಂಕ್ಲೆಗ್ ಒಂಜಿ ಸ್ಟೋರ್ ದೊಂದಿ ಇಜ್ಜಿ ಗೊತ್ತಾಂಡಿ ಏತು ಸರ್ತಿ ಫೋದು ಬರ್ಪೆ ಗೊತ್ತಿಲ್ಲ. ಯಾನೊಂಜಿ ಕಂಡನ್ಸ ಇದಿನ ಪೊಣ್ಣು ಗೊತ್ತಾಂಡಿ, ಇಂಕ್ ರಡ್ಡು ಜೋಕುಲು ಯಾನ್ ಬಾಡಿಗೆ ಉಪ್ಪುನು ಇಂಕ್ಲೆಗ್ ಇತ್ತ ಸ್ಟೋರ್ ಏತು ಸರ್ತಿ ಪೋಂಡಲ್ಲ ಇಂಕ್ಲೆಗ್ ಅರಿ ಒಂಜಿ ತಿಕ್ಕೊಂದು ಇಜ್ಜಿ ಕಾರ್ಡ್ ಎನ್ನ ಪೊಪ್ಪನ ದುಂಗುಪ್ಪನ ಪೊಪ್ಪಡ ಇತ್ತನು ಕಾರ್ಡ್ ಅವು ಕ್ಯಾನ್ಸಲ್ ಮಂತೇರು. ಎನ್ನ ಪೊಪ್ಪಲ ಅಮ್ಮಲ ತೀರ್ಪೋಯ್ರು ಐದಕ್ಕೆ ಎಂಕ್ಲು ಅರಿಕನ ಆಗ್ತದೆ ಒಂತ ಸಮಯ ಅವಗಿತ್ತೆ ಕ್ಯಾನ್ಸಲ್ ಮಂತ ಐಕ್ಲು ಎಂಕ್ಲು ನಲ್ತೊಂದಿತ್ತ ಇತ್ತು ಸಮಯ ಎಲ್ಲ ಎಂಗ್ಲಿಗೆ ಇತ್ನೆಡ್ಲಕ್ಕೆ ಎಂಗ್ಲಿ ಒಂಜಿ ಬೊಲಂಟರಿ ಕನ್ನಡನ ಅಂಗಡಿ ಕಾಸು ಕೊಡ್ದು ಕನ್ನಡ ಗೊತ್ತುಂಡಿ. ಓ ಕಾರ್ಡ್ ಮೇಡಮ್ ಎಂಗ್ಲ BPL ಕಡಿರೆ ಅರಿ ತಿಕ್ಕೊಂದಿಜ್ಜೆ ಇಜ್ಜಿ ಇತ್ನೆಟ್ಲಾಂಡಿ ಅರಿ ಟಿಕೆಟಿನ ಎಂಗ್ಲು ಮಹಾನಗರ ಪಾಲಿಕೆ ಪೋದು ಬರೋದಿಲ್ಲ. ಓಕೆ ಮೇಡಮ್, ಒಂದು ರಡ್ಡು ಜೋಕ್ಲು ಪುನತೆ ಎಂಕ್ ರಡ್ಡು ಜೋಕುಲು ಸರ್. ಆ ಶಾಲೆಲ್ಲ ಉಂಟದೆ ರಕುಲು ಬೇಲೆ ಪೋಂದುಲ್ಲೇರು ಎಂಗ್ಲ ಬಾಡಿಗೆ ಉಪ್ಪುನು. ದಾದ ಏತ್ ವರ್ಷ ಮೇಡಮ್ ಮಕ್ಳಿಗೆ? ದದ್ ಸರ್ ಜೋಕ್ಲೆಗೆ 8 ವರ್ಷ. ಜೋಕ್ಲೆಗೆ ಒರ್ತಿಗೆ 20 ಒರಿಯಾಗಿ 27 ಒಂದೊಂದು ವರ್ಷ ಹೆಚ್ಚು ಕಮ್ಮಿ ರಡ್ಡು ಜನಕ್ಕೆ. 10ನೇ ಕ್ಲಾಸ್ ಪೋಯೇರು ಅಡೆಗೆ ಬುಡಿಯೇರು ರಡ್ಡು ಜನ ಲಕ್ಲಿ ಎನ್ನ ಪೊಣ್ಣಗೊಂಜಿ ಕಲ್ತರ ಆಸೆ ಇತ್ತು. ನಾನಲ್ಲ ಈ ಬಂಗ ತೂದು ಅಲ್ಲಿ ಬೇಲೆ ಪೋಂದುಲ್ಲ. ಅವೇ ಪರಿಸ್ಥಿತಿ ಇತ್ತೆ ಮುಕ್ಕುಲ್ ಪುರ ಕೊರ್ತೆ ಪಂಡೇರು ಅವ್ಲು ಎಂಕುಲ್ತ ಪೋನೆ ಇಂಕ್ಲೆ ತಿಕ್ಕಂದವು ಪೂರ ಬೇರೆ ಗಿತ್ತಿನಕ್ಲೆಗೆ ತಿಕ್ಕು ಎಂಕ್ಲೆಗೆ ತಿಕ್ಕ ನಾವು ಇಂಕ್ಲ ಬಾಡಿಗೆ ಇಡುತ್ತೆ. ಅವ್ಲೋಗಿ ಕುಡ್ಲಾಡ್
ಒಂಜಿ ಕಮ್ಮಿದ ಬಾಡಿಗೆದಲ್ಲ ಇಜ್ಜಿ ಜಾಸ್ತಿದನೇ ಬಾಡಿಗೆ. ಓಕೆ ಓಕೆ ಶರ್ಮಿಳಾ ಮೇಡಂ ಓಕೆ ಸರಿ ಶರ್ಮಿಳಾ ಮೇಡಂ ಇರ್ನ ನಂಬರ್ ನಿಂಕು ದೆತ್ತೋನ್ವಾ ಇರ್ನ ನಂಬರ್ ಒಂದು ನಂಬರ್ ತೆಗೆದುಕೊಳ್ಳಿ ಸೇವ್ ನಂಬರ್ ಇವರ ನಂಬರ್ ಅನ್ನ ಕಾಂಡಿದ ಬಂಡೇರು ಇಲ್ಲಿ ಕಟ್ಟದು ಕೊಡ್ಪ ಅಂದು ಒಕ್ಕಡೆ ಸುಳ್ಳು ಸುಳ್ಳೇ ಬಂಡೇರು ಏರ್ ಬನ್ನಿ. ಹಲೋ ಮೇಡಮ್. ಹಲೋ ಮೇಡಮ್ ಒಂಜಿ ಕಾರ್ಯಕ್ರಮ ಮುಗಿದ ಬೊಕ್ಕ ಎಂಕಲ ಕಾರ್ಯಕ್ರಮ ಮುಗಿದ ಬೊಕ್ಕ ಇರೊಂಜಿ ರಿಟರ್ನ್ ಕಾಲ್ ಮನ್ಪ್ಲೆ ಮೇಡಮ್ ಅವೇ ಆವ್ ಸರ್ ಎಂಕಲ್ ದುಂಬುರ್ ದಿನಸ ಲಂಚೇನೆ ಮನೆ ಎಂಕಲ್ ಏರ್ನಲ್ ಅಂದಿ ಓಕೆ ಒಂದ್ಸ ಇರ ಬನ್ನೊಂದಿಲ್ಲ ಸರ್ ಪಂಪಿನಕೆಯಲ್ಲೇ ಕಷ್ಟಡುಲ್ಲ ಎಂಕಲೆಗೂ ಗೊತ್ತಣ್ಣ ಮೇಡಮ್ ಇರ್ ಪಾತ್ರ ಸೈತಿನಿ ಮಾತ್ರ ಮೇಡಮ್ ಅಂಚೆವರ ಪಾತ್ರ వచ్చింది ಮೇಡಮ್ ಅಂಚೆವರ ಪಾತ್ರ వచ్చి ಆವುನಿ ಕಾರಣಕ್ಕೆ ಬಡದ ಪಂಡಿನಿ ಸೈಯರ ಮಾತ್ರ ಬಾಕಿ ಬೇರೆ ಎಂಕಲ್ ಇಜ್ಜಿ ಮೇಡಮ್ ಅಂಚೆವರ ತುಲೆ ನಂಬರ್ ಕೊರ್ಲೆ ಮೇಡಮ್ ಒಂದು ಪೂರ ಅತ ಅವಬಲ್ಲಿ ಇರ್ ಪ್ರೋಗ್ರಾಮ್ ಮುಗಿಬೊಕ್ಕ ಇರ್ನ ಇತ್ತೆ ನಂಬರ್ ದೆಪ್ಪರ ಆಪುಜಿ ಇರ್ ಪ್ರೋಗ್ರಾಮ್ ಮುಗಿಬೊಕ್ಕ ಇರೋರ ಕಾಲ್ ಮನ್ಪ್ಲೆ ಆಫೀಸ್ ಗೆ ಇರ ನಂಬರ್ ಎಂಕುಲ್ ದೆತ್ತೋನು ಅಂಡ್ ಉದಯ ಆಚಾರ್ಯ ಉಲ್ಲೇರು ಸಂಜಯ್ ಪ್ರಭು ಉಲ್ಲೇರು ಉದಯ ಪ್ರಭು ಉಲ್ಲೇರು ಸಂಜಯ್ ಪ್ರಭು ಉಲ್ಲೇರು ಅಕ್ಲೆ ನಿಜವಾದ ಪ್ರಾಮಾಣಿಕವಾದ ಹೆಲ್ಪ್ ಮನ್ಪರಿ ಅಂಡ್ ಟು ಬಿ 100% ಅವೇ ಓಕೆ ಅಂಡ್ ನಮ್ಮ ಕುಡ್ಲ ವಾಹಿನಿಲ ಉಂಡು ಕಿರ್ನೊಟ್ಟಿಗೆ ಟು ಬಿ ಫ್ರಾಂಕ್ಲಿ ಓಕೆ ಎಸ್ ದಯಮಾಲ್ತು ಬೇಜಾರ್ ಮಲ್ಪೊಡ್ಚಿ ಬುಲಿ ಪೊಡ್ಚಿ ಎಸ್ ಥ್ಯಾಂಕ್ ಯು. ಮತ್ತೊಂದು ಕರೆ ಇದೆ. ಹಲೋ ಸರ್ ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ ನಮಸ್ತೆ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಮೇಡಮ್? ಹಲೋ ನಮಸ್ತೆ, ನನ್ನ ಹೆಸರು ಪೂರ್ಣಮಿ. ಪೂರ್ಣಮಿ ಅವರು ಎಲ್ಲಿಂದ ಮೇಡಮ್? ಸಿರಿಂಬಿಯಿಂದ. ಎಸ್ ಮಾತಾಡಿ ಮೇಡಮ್. ಓಕೆ, ನನ್ನದು ಕ್ವೆಶ್ಚನ್ ಉದಯಾಚಾರ್ಯ ಅವರಿಗೆ. ಹಲೋ ಸರ್, ಹೇಳಿ ಮೇಡಮ್. ನಂದೊಂದು ಕ್ವಶನ್, ನನ್ ಕೆಲವು ಕ್ವಶನ್ ಇದೆ, ನಾನು ಕೇಳ್ತೇನೆ. ಫಸ್ಟ್ ಒನ್, ನೀವು 5 ಗ್ಯಾರಂಟಿಗಳನ್ನು ಕೊಡದೆ ಇರ್ತಿದ್ರೆ ಈ ಎಲೆಕ್ಷನ್ ಅಲ್ಲಿ ವಿನ್ ಆಗ್ತಿದ್ರ? ಫಸ್ಟ್ ಒನ್. ಮತ್ತೊಂದು, ಬಡವರದೇ ಅದೇ ಸ್ಥಾನದಲ್ಲಿ ಇರಬೇಕು ಅಂತೇಳಿ ನಿಮ್ಮದು ಉದ್ದೇಶವಾ? ಅವರನ್ನು ಕೈ ಚಾಚಿ ಬೇಡಿಕೊಂಡು ಬೇರೆ ಎಲ್ಲ ಈ ವ್ಯವಸ್ಥೆಗಳನ್ನು ಎಲ್ಲ ನೀವು ಕೊಟ್ಟಿದ್ದೀರಲ್ಲ ಗ್ಯಾರಂಟಿಗಳನ್ನು, ಅದನ್ನು ಅವರಿಗೆ ಕೊಟ್ಟು ಅವರನ್ನು ಆ ಸ್ಥಾನದಲ್ಲೇ ಇರಿಸುವ ನಿಮ್ಮದು ಉದ್ದೇಶವಾ? ಎರಡನೇ. ಮೂರನೇದೇನಂದ್ರೆ, ನೀವು ಈ ಎಲ್ಲ ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಲ್ಲ, ಇದರ ಹಿಂದೆ ಯಾವುದೆಲ್ಲ ಅಂದ್ರೆ ಇದಕ್ಕೆಲ್ಲ ಬರುವಂತ ಹಣಗಳು ಎಲ್ಲ ಎಲ್ಲಿಂದ ಬರ್ತಾ ಇದೆ? ಇದು ನೀವು ಬಡವರಿಗೆ ಅಂತ ಹೇಳಿ ಮಿಡಲ್ ಕ್ಲಾಸ್ನವರಿಗೆ ಹೇರುವಂಥದ್ದು ಕೆಲಸ ಮಾಡ್ತಾ ಇದ್ದೀರಾ? ಮತ್ತೆ ಈಗ 2,000 ನೀವು ಕೊಟ್ಟು ಎಲ್ಲರಿಗೆ 20,000 ಮಿಡಲ್ ಕ್ಲಾಸ್ನವರಿಂದ ತಗೊಳ್ಳುವಾಗೆ ಮಾಡಬಾರ್ದಲ್ಲ? ಓಕೆ ಫೈನ್, ನೀವು ಬಡವರಿಗೆ ಹೆಲ್ಪ್ ಮಾಡಬಾರ್ದು ಅಂತ ಹೇಳುದಿಲ್ಲ. ಇಷ್ಟು ವರ್ಷದ ಆಳ್ವಿಕೆಯಲ್ಲಿ ನೀವು ಬಡವರನ್ನ ಮೇಲೆ ತರಲಿಕ್ಕೆ ನೋಡ್ಲೇ ಇಲ್ಲ, ಇನ್ನೂ ಸಹ ನೀವು ಅಲ್ಲೇ ಇಡ್ತಾ ಇದ್ದೀರಿ ಅವರ. ಇದು ಸರಿಯಾ? ಇಷ್ಟು ನನ್ನ ಕ್ವೆಶ್ಚನ್ ಗೆ ಆನ್ಸರ್ ಕೊಡಿ. ಫಸ್ಟ್ ಕ್ವೆಶ್ಚನ್ ಗೆ ನನಗೆ ಆನ್ಸರ್ ಬೇಕು. ಫಸ್ಟ್ ಕ್ವೆಶ್ಚನ್ ಅವರು ಆಗಲೇ ಹೇಳಿದ್ದಾರೆ. ಫಸ್ಟ್ ಗೆಲ್ಲ ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳಿಗೂ ಬಹುಶಃ ಅವರು ಈ ಪ್ರೋಗ್ರಾಮ್ ನೋಡ್ತಿದ್ರೆ ಆನ್ಸರ್ ಆಲ್ರೆಡಿ ಹೇಳಿದ್ದಾರೆ. ಓಕೆ. ಸೆಕೆಂಡ್, ಬಡವರಾಗಿ ಉಳಿಸ್ಲಿಕ್ಕೋಸ್ಕರ ಕೈ ಚಾಚಲಿಕ್ಕೋಸ್ಕರ ಈ ಒಂದು ಸ್ಕೀಮ್ ಅನ್ನ ಮಾಡಿದ್ದಾರೆ. ನಾನು ನಿಮ್ಗೆ ಫಸ್ಟ್ ಹೇಳಿದ್ದೆ, ಇದು ಒಂದು ಟೆಂಪರರಿ ಅವರಿಗೆ ಕೊಡುವಂತಹ ಒಂದು ಚಿಕಿತ್ಸೆ. ನಾನು ಅವಾಗ ಹೇಳಿದೆ, ಆಕ್ಸಿಡೆಂಟ್ ಆಗಿ ಬಂದ ವ್ಯಕ್ತಿ ಒಂದು ಏನ್ ಹೇಳ್ತಾರೆ, ಒಂದು ಹಾಸ್ಪಿಟಲೈಸ್ ಆಗ್ತಾನೆ, ಅವಾಗ ನಾವು ಇಮಿಡಿಯೇಟ್ಲಿ ನಾವು ಅವನಿಗೊಂದು ಕ್ಯಾಶುಯಾಲಿಟಿ ಎಮರ್ಜೆನ್ಸಿ ಏನೋ ಟ್ರೀಟ್ಮೆಂಟ್ ಕೊಡ್ಬೇಕು, ಆ ತರದ ಒಂದು ಟ್ರೀಟ್ಮೆಂಟ್ ಅಷ್ಟೇ ಇದು. ಇದನ್ನು ನಾವು ಈಗ 2,000 ರೂಪಾಯಿ ಯಾರು ಕಲ್ತಿದ್ದಾರೆ ಅವರಿಗೆ ನಾವು ಕೊಡುವಂತದ್ದು. ಇದನ್ನು ನಾವು ಏನು ಕಂಟಿನ್ಯೂಸ್ಲಿ ಕೊಡ್ತೇವೆ ಅಂತ ನಾವು ಹೇಳ್ತಿರ್ಲಿಲ್ಲ. 2 ವರ್ಷವರೆಗೆ ಮಾತ್ರ ಅವರಿಗೆ, ಯಾರು ಗ್ರಾಜುಯೇಟ್ಸ್ಗಳಿಗೆ ಏನು ನಾವು ಸ್ಟೈಫಂಡ್ ತರ ಏನು ಕೊಡ್ತೇವೆ ಅಂದ್ರೆ ಅವರಿಗೆ ಒಂದು ಸೆಟಲ್ ಆಗುವವರೆಗೆ ನೋಡಿ. ಮತ್ತೆ ಇನ್ನೊಂದು ವಿಚಾರ, ಈಗ ಅವರು ಹೇಳಿದ್ರು ಕೆಲವೊಂದೊಂದು ಎಂತ ಹೇಳಿದ್ರು, ಮತ್ತೊಂದೆಂತ ಪ್ರಶ್ನೆ ಕೇಳಿದ್ದವರು, ಇನ್ನೊಂದೇನೊಂದು ಕೇಳಿದ್ರಲ್ಲ, ಅದಾದ್ಮೇಲೆ ಒಂದು ಅಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳಿಗೆ ಸಹ ನಾನು ಉತ್ತರ ಕೊಟ್ಟಿದ್ದೇನೆ ಅದರಲ್ಲಿ. ಮತ್ತೆ ಇನ್ನೊಂದು ಅದರಲ್ಲಿ ಆಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ಮಿಡಲ್ ಕ್ಲಾಸ್ ನವರಿಗೆ ಲಾಭ ಆಗುವ ರೀತಿಯಲ್ಲಿ ಬಡವರಿಗೆ ಎಲ್ಲ ಸಪ್ಲೈ ಎಲ್ಲ ಮಿಡಲ್ ಕ್ಲಾಸ್ ಮಿಡಲ್ ಕ್ಲಾಸ್ ನವರಿಗೆ ಲಾಭ ಆಗುತ್ತೆ, ಅಲ್ಲ ಹೊರೆ ಬೀಳುತ್ತೆ. ಓಕೆ, ಇಲ್ಲ ನೋಡಿ, ಈಗ ನನ್ನ ಹತ್ರ ಇದ್ದದನ್ನು ನಾನು ಸ್ವಲ್ಪ ಬೇರೆಯವನಿಗೆ ಕೊಟ್ರೆ ಆಗ ಅವನಿಗೂ ಸ್ವಲ್ಪ ಒಂದು ಉಪಯೋಗಕ್ಕೆ ಬರ್ತದಲ್ಲ, ಉಪಕಾರಕ್ಕೆ ಬರ್ತದಲ್ಲ. ಮತ್ತೊಂದು ಕೊನೆಯದಾಗಿ ಒಂದು ಕರೆ ಇದೆ. ಕೊನೆಯದಾಗಿ, ಹಲೋ ಸರ್ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಾನು ಗೀತಾ ಅಂತ. ಗೀತಾ ಅವರು, ನಮಸ್ತೆ ಗೀತಾ ಅವರು, ಎಲ್ಲಿಂದ ಮೇಡಮ್? ನಾನು ಪಡಿಲಿಂದ ಮಾತಾಡುದು. ಎಸ್ ಮಾತಾಡಿ ಮೇಡಮ್. ಹಲೋ ಸರ್, ನಮ್ಗೆ ಮನೆ ಇಲ್ಲ, ನಾವು ಬಾಡಿಗೆ ಮನೆಯಲ್ಲಿ ಇದ್ದೇವೆ 15 ವರ್ಷದಿಂದ.
ಓಕೆ. ಮತ್ತೆ ನಾವೀಗ 2,000 ಬರ್ತದೆ ಅಂತ ಹೇಳ್ತಾರಲ್ಲ, ನಮ್ಗೆ ಕಾರ್ಡ್ ಇಲ್ಲ, ಮತ್ತೆ ನಮ್ಗೆ ನಾವು ಲೋನ್ ಎಲ್ಲ ತೆಗೆದು ಅದು ಬ್ಯಾಂಕಿಗೆ ಅಕೌಂಟಿಗೆ ಬರ್ತದೆ, ಮತ್ತೆ ನಮ್ಗೆ ಸಿಗ್ಬೋದಾ ಅದು ಹಣ? 2,000 ರೂಪಾಯಿಗಳು ಲೋನ್ ಎಲ್ಲ ತೆಗೆದು ಅಕೌಂಟ್ ಅಲ್ಲಿ ಇರ್ತದೆ ನಮ್ದು. ಅಲ್ಲ, ಅವರಿಗೆ ಏನಾದ್ರೂ ಒಂದು ಪ್ರೂಫ್ ಇದೆಯಾ? ಅಡ್ರೆಸ್ ಪ್ರೂಫ್, ಆಧಾರ್ ಪ್ರೂಫ್ ಅಥವಾ ಏನಿಲ್ಲ? ಲೋನ್ ಉಂಟು ಬ್ಯಾಂಕಿನ ಅಕೌಂಟಿಗೆ ಸಿಗ್ತದ ಕೇಳುದವ್ರು. ಬ್ಯಾಂಕಿನ ಅಕೌಂಟಿಗೆ ಅಲ್ಲ, ಲೋನ್ ತೆಗ್ದಿದ್ದಾರೆ, ಏನ ಸಾಲ ತೆಗ್ದಿದ್ದಾರಾ ಮೇಡಮ್? ಹೌದು, ನಾವು ಸಾಲ ತೆಗೆದುದಕ್ಕೆ ನಮ್ಮ ದುಡ್ಡು ಬರೋದಕ್ಕೆ ಸಂಬಂಧ ಇಲ್ಲ. ಸಾಲ ಬಂದ್ರೆ ಅದಕ್ಕೆ ದುಡ್ಡು ಬಿದ್ರೆ ಅದು ನಮ್ಮ ಕೈಗೆ ಸಿಗ್ತದ ಕೇಳುದವ್ರು. 2,000 ರೂಪಾಯಿ ಅವ್ರ ಅಕೌಂಟಿಗೆ ಬೀಳುದಲ್ಲ, ನಾವು ಅವ್ರ ಅಕೌಂಟಿಗೆ ಹಾಕ್ತೇವೆ. ಅವ್ರು ಯಾವ ಅಕೌಂಟ್ ಕೊಡ್ತಾರೆ ನಾವು ಆ ಅಕೌಂಟಿಗೆ ಏನಾದ್ರೂ ಬೇರೆ ಅಕೌಂಟ್ ಕೂಡ ಕೊಡಬಹುದು. ಅವರು ಬೇರೆ ಅಕೌಂಟ್ ಮಾಡಿ ಕೊಡ್ಬೋದು. ನಾವು ಅಕೌಂಟ್ ಮಾಡ್ಬೋದಾ? ಬೇರೆ ಬೇರೆ ಅಕೌಂಟ್ ಮಾಡಬಹುದು. ನಮ್ಗೆ ಯಾವತ್ತು ಮೋದಿಜಿ ಬಂದಿತ್ತಲ್ಲ, ನಮ್ಗೆಲ್ಲ ಸಿಗ್ಲಿಲ್ಲ ಅದಕ್ಕೆ. ಓಕೆ ಓಕೆ, ಸರಿ ಮೇಡಮ್. ಬೇರೆ ಅಕೌಂಟ್ ಮಾಡಿದಾಗ ಸಿಗುತ್ತೆ ನಿಮ್ಗೆ, ಮಾಡಬಹುದು, ಅದಕ್ಕೆ ಬರುತ್ತೆ. ಓಕೆ ಮೇಡಮ್. ಕಾರ್ಡ್ ಇಲ್ಲದಿದ್ರೆ ಆಗ್ತದ? ಕಾರ್ಡ್ ಯಾವ ಕಾರ್ಡ್? ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಇದೆಯಾ? ಆಧಾರ್ ಕಾರ್ಡ್, ವಾಟರ್ ಐಡಿ ಎಲ್ಲ ಉಂಟು. ಸರಿ ಸರಿ, ಸಾಕು ಸಾಕು. ಎಸ್ ಮೇಡಮ್, ಆಧಾರ್ ಕಾರ್ಡ್ ಇದ್ದದಕ್ಕೆ ಲೋನ್ ಸಿಕ್ಕಿದ್ದವರಿಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಜೊತೆಗೆ ನೇರವಾಗಿ ಎಸ್ ಉದಯ ಆಚಾರ್ಯರು, ಬಹಳಷ್ಟು ಕರೆಗಳು ಬರ್ತಾ ಇದೆ ಮೇಡಮ್, ಕ್ಷಮಿಸಬೇಕು, ಮುಂದೆ ಕರೆಗಳನ್ನ ನಾನು ಸ್ವೀಕಾರ ಮಾಡ್ತಾ ಇಲ್ಲ, ಸಮಯದ ಹೊತ್ತು ಬಂದಿದೆ. ಕೊನೆಯದಾಗಿ ಈ ಒಂದು ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಸರ್ ಮಾತಾಡ್ಲಿಕ್ಕೆ ಟೈಮೇ ಸಿಗ್ಲಿಲ್ಲ. ಈ ಗೃಹ ಜ್ಯೋತಿಯ ಬಗ್ಗೆ ಸ್ವಲ್ಪ ಡೌಟ್ ಇದೆ, ಈ ತಮ್ಗಳ ಬಗ್ಗೆ ಗೊತ್ತಿರುವಂತದ ಬಗ್ಗೆ ಏನ್ ಹೇಳಿದ್ರೆ ಗೃಹ ಜ್ಯೋತಿ ಯೋಜನೆ ನೋಡಿ, ಆಲ್ರೆಡಿ ಇವಾಗ ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಇದರದ್ದು ಖಂಡಿತವಾಗಿಯೂ ನಾವು ಕೊಡ್ತೇವೆ. ಆಗಸ್ಟ್ 15ಗೆ ಈ ಸ್ಕೀಮ್ ಚಾಲು ಮಾಡೋ ಪ್ಲಾನ್ ಅಲ್ಲಿ ಇದ್ದೇವೆ ನಾವು. ಯಾಕಂದ್ರೆ ಈಗ ಸ್ವಲ್ಪ ಅದಕ್ಕೆ ಬೇಕಿದ್ದಂತ ಡಾಟಾ ಕಲೆಕ್ಷನ್ಸ್ ಎಲ್ಲ ನಡೀತಾ ಇದೆ. ಎಲ್ಲರಿಗೆ 200 ಯೂನಿಟ್ ಖಂಡಿತ. ಓಕೆ, ಜೊತೆಗೆ ಒಂದು ನಿಮಿಷ, ನೀವು ಅದಕ್ಕೆ ಎಲ್ಲರಿಗೆ 200 ಯೂನಿಟ್, 201 ಖರ್ಚು ಮಾಡಿದವನಿಗೆ 201 ಖರ್ಚು ಮಾಡಿದವನಿಗಿಲ್ಲ. ಇದು ಇರುವುದು BPL ಕಾರ್ಡ್ ಇದ್ದವರಿಗೆ ಸರ್, BMW ಕಾರ್ ಇದ್ದವರಿಗೆ. ನಮ್ಮ ಉದ್ದೇಶ ಅವರೇ ಹೇಳಿದಾಗ ಚುನಾವಣೆಯಲ್ಲಿ ಹೇಳಿದ್ದು ಗ್ಯಾರಂಟಿ ಬೇರೆ. ಅಲ್ಲಲ್ಲ, ರಂಗನಾಥ್ ಅವ್ರು ಹೇಳಿದ್ದಾರೆ ನನ್ಗುಂಟ ಅಂತ ಕೇಳಿದ್ದಾರೆ. ಎಲ್ಲರಿಗೂ ಇಲ್ಲ ಈಗ ಗೊತ್ತಿಲ್ಲ, ನಾನು ಫಸ್ಟ್ ಎಲ್ಲರಿಗೆ ಅಂತ ಹೇಳಿದ್ದಾರೆ. ಇಲ್ಲ, ಇವತ್ತು ನಾವು ಕ್ಲಾರಿಟಿ ಕೊಟ್ಟಿದ್ದೇವೆ ನಾವು. ಇಲ್ಲ ಸರ್, ಇಲ್ಲ ಇವತ್ತು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ನನ್ನ ಹೆಂಡತಿಗಿರುವಂತದ್ದು ಹೇಳಿದವರು ಬಸ್ ಪ್ರಯಾಣ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ಎಲ್ಲಿ ತನಕ ಅಂತ ಬಂದಾಗ ಸರ್ಕಾರಿ ಉದ್ಯೋಗದವರಿಗೆ ಸಿಗುತ್ತೆ. ಎಸ್, ಅವರಿಗೂ ಇದೆ, ನನ್ನ ಹೆಂಡತಿಗೂ ಇದೆ. ಆ ರೀತಿ ಇದ್ದಾಗ ಮನೆ ಇದ್ದವರಿಗೂ ಕೂಡ 200 ಯೂನಿಟ್ ವಿದ್ಯುತ್, 200 ಯೂನಿಟ್ ಇದ್ದದ್ದು ಹೇಗೆ ಹೇಳ್ತೀರಾ ತಾವು? ನೋಡಿ, 200 ಯೂನಿಟ್ ಒಳಗಡೆ ಯಾರು ಖರ್ಚು ಮಾಡ್ತಾರೆ ಅವರಿಗೆ ಅದು ದಟ್ ವಿಲ್ ಬಿ ಟೋಟಲಿ ಫ್ರೀ. ಕರೆಕ್ಟ್. 12 ತಿಂಗಳ ಒಂದು ಸಮೀಕ್ಷೆ ನಡೆಯುತ್ತೆ, 12 ತಿಂಗಳ ಬ್ಯಾಕ್ 12 ದಿನಗಳ ವಿಚಾರಗಳು, ಎಷ್ಟು ಅವರು ಖರ್ಚು ಮಾಡ್ತಾರೆ ಯೂನಿಟ್ ಗಳನ್ನ ರೀಡಿಂಗ್ ಮಾಡೋದಲ್ಲೇ ಗೊತ್ತಾಗುತ್ತೆ ಅಲ್ಲ. ಅವರ ಚುನಾವಣೆ ಪೂರ್ವದಲ್ಲಿ ಏನು ಹೇಳಿದಂತೆ ಫ್ರೀ ಹೇಳಿದ್ದಾರಲ್ಲ. ನೋಡಿ, ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಾವು ಕಂಡೀಷನ್ಸ್ ಅಪ್ಲೈಡ್ ಕೆಲವನ್ನು ನಾವು ಹಾಕಿದ್ದೇವೆ. ನೋಡಿ ನಾನೊಂದು ವಿಷಯ ಹೇಳ್ತೇನೆ ನೋಡಿ, ಹಾಗೆ ಎಲ್ಲವನ್ನು ನೋಡ್ಲಿಕ್ಕೆ ಹೋದ್ರೆ ಇವರು ಎಷ್ಟು ಅಲ್ಲ, ಬೇರೆ ಎಲ್ಲೂ ಬೇಡ. ಈಗ ನಾವು ಕೇಂದ್ರ ಸರ್ಕಾರದ ಹಿಡ್ಕೊಳ್ಳೋಣ. ಈಗ ನಾವು ಈ ವಿಚಾರಕ್ಕೆ ಬರೋಣ, ರಾಜ್ಯ ಸರ್ಕಾರಕ್ಕೆ ಬರೋಣ. ರಾಜ್ಯ ಸರ್ಕಾರದಲ್ಲಿ 200 ಯೂನಿಟ್ ಅದನ್ನ ಮೀರಿದ್ರೆ, ಅದನ್ನ ಮೀರಿ ಖರ್ಚು ಮಾಡಿದ್ರೆ ಹೊರೆ ಬೀಳುತ್ತೆ. ಇಲ್ಲ, ಪೂರ್ತಿಯಾಗಿ ನಾವು ಕಟ್ಟಲೇಬೇಕಾಗುತ್ತೆ. ಖಂಡಿತ. ಅಲ್ಲಲ್ಲ, ಈಗ ಅವರು ಸಿದ್ದರಾಮಯ್ಯರು ಹೇಳಿದ ಪ್ರಕಾರ ಹಾಗೆ ಇಲ್ಲ. 200 ನಂತರ 200 ಯಾರು ಖರ್ಚು ಮಾಡ್ತಾರೆ ಅವರಿಗೆ ಇಲ್ಲ. 210 ಮಾಡಿದ್ರೆ 10ರದ್ದು ಮಾತ್ರ ಕಟ್ಟಲಿಕ್ಕೆ ಅದು ಒಟ್ಟಿಗೆ ಬರ್ತದೆ. ಬಾಡಿಗೆದಾರರಿಗೆ ಹೇಗೆ ಅನ್ನುವಂಥದ್ದು? ಬಾಡಿಗೆದಾರರಿಗೆ ಸಹ ಅದೇ ಹೇಳಿದಲ್ಲ, ಅವರಿಗೆ ಸಪರೇಟ್ ಮೀಟರ್ ಇರ್ತದಲ್ಲ, ಸೊ ಆ ಮೀಟರ್ ರೀಡಿಂಗ್ ಪ್ರಕಾರ ಆಗ್ತದೆ ಅವರಿಗೆ. ಓಕೆ, ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಈಗ ಆಲ್ರೆಡಿ ವರ್ಕ್ ಇನ್ ಪ್ರೋಗ್ರೆಸ್ ಇದೆ. ನಾವು ಇವಾಗ ಡಾಟಾ ಕಲೆಕ್ಷನ್ಸ್ ಮಾಡ್ತಾ ಇದ್ದೇವೆ. ಆಗಸ್ಟ್ 15ಕ್ಕೆ ಅದನ್ನು ಲಾಂಚ್ ಮಾಡೋ ಪ್ಲಾನ್ ಇದೆ. ಓಕೆ, ಅಪ್ಲೈ ಮಾಡ್ಬೇಕಲ್ಲ ಅವರು? ಹೌದು, ಅದು ಈಗ 1 ತಿಂಗಳು ಟೈಮ್ ಕೊಟ್ಟಿದ್ದೇವೆ. 1 ತಿಂಗಳಲ್ಲಿ ಅಪ್ಲೈ ಮಾಡಬೇಕು. ಯಾಕಂತ ಹೇಳಿದ್ರೆ ನೋಡಿ, ಯಾರು ಅಪ್ಲೈ ಮಾಡ್ತಾರೆ ಅವರಿಗೆ ನಾವು ಕೊಡ್ತೇವೆ. ಮತ್ತು ಕೂಡ ಒಂದು ಬಹುಶಃ ನೆಕ್ಸ್ಟ್ ಇನ್ನೊಂದು ಗ್ರೇಸ್ ಪೀರಿಯಡ್ ಕೊಟ್ಟರು ಕೊಡ್ಬೋದು. ಯಾಕಂದ್ರೆ ಈಗ ಅವರೊಬ್ರು ತಾಯಿಯೊಬ್ರು ಫೋನ್ ಮಾಡಿ ಹೇಳಿದ್ರು, ಅವರ ಪ್ರಾಬ್ಲಮ್ ಸಿಗಿಗೆ ಹೋಗುವಾಗೆಲ್ಲ ಏನಾದ್ರು ಸರ್ವರ್ ಪ್ರಾಬ್ಲಮ್ ಬಂತು. ಸೊ ಆ ತರದ ಏನಾದ್ರು ಇಶ್ಯೂಸ್ ಬಂದ್ರೆ, ನಮಗೆ ಕಂಡು ಬಂದ್ರೆ, ಖಂಡಿತವಾಗಿ ಅದರ ಮೇಲೆಯೂ ಕೂಡ ಏನಾದ್ರೂ ಒಂದು ನಾವು ನಿರ್ಣಯಕ್ಕೆ ಬರ್ತೇವೆ. ಓಕೆ, ಉಚಿತ ಬಸ್ ಪ್ರಯಾಣದಲ್ಲೂ ಕೂಡ ಎಲ್ಲರಿಗೆ ಉಚಿತ ಬಸ್ ಪ್ರಯಾಣ ಮಹಿಳೆಯರಿಗೆ ಅದರಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಲಕ್ಸುರಿ, ಸೆಮಿ ಲಕ್ಸುರಿ ಮತ್ತೆ ಆ ಬಸ್ಗಳಿಗಿಲ್ಲ. ಅದು ಮೊದಲು ಹೇಳಿದ್ದಾರೆ ಬಿಡಿ, AC ಬಸ್ಸಿಗೆಲ್ಲ ಇರುವುದಿಲ್ಲ. ಬಟ್ ಇದು ಎಲ್ಲರಿಗೂ 100ಕ್ಕೆ 100 ಅಂತ ಹೇಳಿದ್ದಾರೆ ಅವರು.
ಟ್ವಿಟ್ ಮಾಡಿದಾಗ ಕೆಲವರು ಹೇಳಿದ್ದಾರೆ, ಕೆಲವು MP ಹೆಂಡತಿ ಹೆಸರು ಸಹ ಹೇಳಿದ್ದಾರೆ, CT ರವಿ ಹೆಂಡತಿಗೂ ಉಂಟು, ನನ್ನ ಹೆಂಡತಿ ಓವರಾಲ್ ನಮ್ಮ ಭಾಗ್ಯಗಳನ್ನು ಹೇಳಿದೆ. ಯಾಕಂದ್ರೆ ಈಗ CT ರವಿ ಹೆಂಡತಿ 100 ಯೂನಿಟ್ಗಿಂತ ಕಡಿಮೆ ಯೂಸ್ ಮಾಡ್ಲಿ ಅಲ್ಲ, ಬಸ್ಸಲ್ಲಿ ಹೋಗ್ಬೋದು ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ರೆ ನನ್ನ ಹೆಂಡತಿಗೂ ಇದೆ ಅಂತ ಹೇಳಿದ್ರಲ್ಲ ಸಿದ್ದರಾಮಯ್ಯರು. ಓಕೆ ಎನಿವೆ ಅದು ಇನ್ನು ಪ್ರಾಕ್ಟಿಕಲ್ ಆದ ಮೇಲೆ ಗೊತ್ತಾಗ್ತದೆ. ಕರೆಕ್ಟ್. ಜೊತೆಗೆ ಇಲ್ಲಿ ಅನ್ನಭಾಗ್ಯ ಮಾತ್ರ ಒಂದು ಕ್ಲಾರಿಟಿ ಇರುವಂತಹ ಒಂದು ಯೋಜನೆ, ಮತ್ತೆ ಉಳಿದ 5 kg 10 kg ಡಿಫರೆನ್ಸ್ ಬಿಟ್ಟು ಬೇರೆ ಏನಿಲ್ಲ. ಲಾಸ್ಟ್ ರಿಯಾಕ್ಷನ್ ಸಂಜಯ್ ಅವರು ಅನ್ನ ಬಗ್ಗೆ ಮಾಡಿದರೆ ಕೇಂದ್ರದಿಂದ ಬರ್ತಿತ್ತು, ರಾಜ್ಯದಿಂದ ಕೊಡ್ತಿತ್ತು, ಅದರಲ್ಲಿ ಚರ್ಚೆ ಏನಿಲ್ಲ. ಯಾಕಂದ್ರೆ ಕೇಂದ್ರಕ್ಕೆ ಸಹ ಅನ್ನದಾನ ಕೊಡ್ಬೇಕಂತ ಇರ್ತದೆ. ಬಟ್ ಇದನ್ನು ಅವರು ಮಾಡಿದ್ದಾರೆ, ಇವತ್ತು ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ದಾರೆ, ಒಳ್ಳೆಯ ವಿಷಯ. ಆದ್ರೆ ಪ್ರಾಕ್ಟಿಕಲ್ ಆಗಿ ಇದು ಹೇಗೆ ನಡೀತಾ ಉಂಟು ಅಂತ ಹೇಳಿ ನೀವು ನಮಗೊಂದು 1 ತಿಂಗಳ ನಂತರ ನೀವು ಇದೇ ಸ್ಟುಡಿಯೋದಲ್ಲಿ ಕರೆದ್ರೆ ನಾವು ನೋಡ್ಬೋದು. ಆದ್ರೆ ಅದು ಚೆನ್ನಾಗಿ ನಡೀಲಿ ಅಂತ. ಯಾಕಂದ್ರೆ ಇಲ್ಲಿ ವೀಕ್ಷಕರು ಕೆಲವರೆಲ್ಲ ಹೇಳ್ತಾರೆ, ಮಾಡುವ ಮೊದಲೇ ಯಾಕೆ ಮಾತಾಡ್ಬೇಕು ಅಂತ ಎಲ್ಲ. ನಾವು ಯಾಕೆ ಮಾತಾಡುದು ಅಂತ ಕೇಳಿದ್ರೆ, ನೀವು ಓಟ್ ತಗೊಂಡಿದ್ದೀರಿ ಸ್ವಾಮಿ, ಓಟ್ ತಗೊಂಡದಕ್ಕೆ ಮಾತಾಡಿದ್ದು. ಇದು ಬಿಜೆಪಿ ಅವರಿಗೆ ಅಗತ್ಯ ಇತ್ತ ಅಂತ ಕೇಳುವುದಲ್ಲ. ನೀವು ಈ ಎಲ್ಲ ಯೋಜನೆಗಳನ್ನು ಕೊಟ್ಟು ಓಟನ್ನು ತಕೊಂಡು ಒಂದು ಲಂಚ ಕೊಟ್ಟ ಹಾಗೆ ಒಂದು ನೀವು ಓಟನ್ನು ತಗೊಂಡಿದ್ರಿ, ತಗೊಂಡ ಮೇಲೆ ನೀವು ಮಾಡಿ ಅಂತ ನಾವು ಬೆನ್ನು ಬೀಳುದು. ಅದು ಇದು ನಮ್ಮದು ವಿರೋಧ ಪಕ್ಷದ ಅದೇ ಕೆಲಸ. ನಾಳೆ ಇವರೇ ಹೇಳ್ತಾರೆ ವಿರೋಧ ಪಕ್ಷ ಏನ್ ಮಾಡ್ತಾ ಉಂಟು ವಿಧಾನಸೌಧದಲ್ಲಿ ಅಂತ ಹೇಳ್ತಾರೆ. ಅದನ್ನು ನಾವು ಮಾಡ್ಬೇಕು ಅಂತ, ನೀವು ಮಾಡ್ಬೇಕು ಅಂತ ಏನು ವಾಗ್ದಾನ ಕೊಟ್ಟಿದ್ದೀರಿ ಅದನ್ನು ನೀವು ಮಾಡ್ಬೇಕು. ನೀವು ಎಲ್ಲಿ ತಪ್ಪಿದ್ರೆ ಸಹ ಅದನ್ನು ನಾವು ದಾರಿ ತೋರಿಸ್ತೇವೆ ಅಂತ ಹೇಳುವುದನ್ನು ನಾನು ಹೇಳ್ತೇನೆ. ವಿರೋಧ ಪಕ್ಷವಾಗಿ ಇವರು ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಇವರನ್ನು ಪರ್ಮನೆಂಟ್ ಆಗಿ ನಾವು ವಿರೋಧ ಪಕ್ಷದಲ್ಲೇ ಕುರಿಸ್ತಾರೆ. ಡಿಸೈಡ್ ಮಾಡ್ತಾರೆ. ಇದು 5 ಕಾಂಗ್ರೆಸ್ನ ಗ್ಯಾರಂಟಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಜೊತೆಗೆ ಇದು ಕಾರ್ಯರೂಪಕ್ಕೆ ಬರಲಿಕ್ಕೆ ಇನ್ನೂ ಕೂಡ 1 ತಿಂಗಳು ಟೈಮ್ ಆಗುತ್ತೆ. ಸೊ ಆ ಸಂದರ್ಭ ಯಾವ ರೀತಿಯ ಸಾಧಕ ಬಾಧಕಗಳಿದೆ, ದ್ವಂದ್ವಗಳು ಇರುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಅದೇನೇ ಇರಲಿ, ಈ ಒಂದು ಇಂಪಾಸಿಬಲ್ ಅನ್ನುವಂತಹ ವಿಚಾರಗಳಲ್ಲಿ ಇಲ್ಲ, ನಾವುಗಳು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ಜೊತೆಗೆ ಮತ್ತು ಮುಂದಕ್ಕೆ ನೋಡಬೇಕಿದ್ರ ಬೆಳವಣಿಗೆಗಳು. ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿರುವಂತಹ ಅತಿಥಿಗಳು ಉದಯ ಆಚಾರ್ಯರು, ಕಾಂಗ್ರೆಸ್ ವಕ್ತರು, ಅದೇ ರೀತಿ ಸಂಜಯ್ ಪ್ರಭುರು ಬಿಜೆಪಿಯಿಂದ. ಬೋತ್ ಆಫ್ ಯು ಥ್ಯಾಂಕ್ ಯು ಸೋ ಮಚ್. ಅದೇ ರೀತಿ ಈ ಒಂದು 5 ಯೋಜನೆಗಳ ಬಗ್ಗೆ ಇನ್ ಡೀಟೇಲ್ ಆಗಿ ಚರ್ಚೆಯನ್ನ ಮಾಡಬೇಕಾಗುತ್ತೆ ಮುಂದಕ್ಕೆ. ಯಾಕಂದ್ರೆ ಇವತ್ತು ಮಾತನಾಡುವಂತಹ ಅವಕಾಶಗಳು ಸಿಗಲಿಲ್ಲ. ಇನ್ನೂ ಕೂಡ ಬಹಳಷ್ಟು ಕರೆಗಳು ಬರ್ತಾ ಇದೆ, ಮಾಡಿ ಕ್ಷಮಿಸಬೇಕು, ಕರೆಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬಹಳಷ್ಟು ಕರೆಗಳನ್ನ, ಸಾರಿ ಫಾರ್ ದಟ್. ಅದೇ ರೀತಿ ಇನ್ ಡೀಟೇಲ್ ಆಗಿ ಈ ಯೋಜನೆಗಳ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ ಜನರಿಗೆ, ಅದರ ಬಗ್ಗೆ ಕೂಡ ನಾವು ಮಾತಾಡ್ತೀವಿ ಇನ್ ಡೀಟೇಲ್ ಆಗಿ. ಅದೇ ರೀತಿ ಕೊನೆಯದಾಗಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕೊನೆಯದಾಗಿ ನಳಿನ್ ಕುಮಾರ್ ಕಟೀಲ್ ಅವರು, ಬಿಜೆಪಿಯ ಸಂಸದರು, ರಾಜ್ಯಾಧ್ಯಕ್ಷರು, ಅವರು ಈ ಒಂದು ಯೋಜನೆಯನ್ನ ಸ್ವಾಗತಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು. ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿ ಕಾರ್ಡ್ಗಳ ಬಗ್ಗೆ ಇವತ್ತು ಯೋಜನೆಗಳನ್ನು ಪ್ರಕಟೀಕರಣ ಮಾಡಿದೆ. ಮುಖ್ಯಮಂತ್ರಿಗಳು ಪ್ರಕಟೀಕರಣ ಮಾಡಿದ್ದಾರೆ. ಫಲಿತಾಂಶ ಬಂದು 24 ಗಂಟೆಯಲ್ಲಿ ಘೋಷಣೆ ಮಾಡ್ತಾನೆ ಹೇಳಿರ್ತಕ್ಕಂಥ ಮುಖ್ಯಮಂತ್ರಿಗಳು ಜನ ಮಾಧ್ಯಮಗಳ ಆಕ್ರೋಶದ ಮುಂದೆ ಇವತ್ತು ತಡವಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಇದನ್ನು ನಾನು ಸ್ವಾಗತಿಸ್ತೇನೆ. ಒಂದು ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ, ಸ್ವಾಗತಿಸ್ತೇನೆ. ಆದರೆ ಇದರ ಹಿಂದೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಹಣದ ಕ್ರೋಢೀಕರಣ ಎಲ್ಲಿಂದ, ಹಣದ ಮೂಲಗಳು ಎಲ್ಲಿಂದ, ಇದು ಎಷ್ಟು ವರ್ಷ ಮುಂದುವರಿತದೆ ಅನ್ನುವಂಥದ್ದಕ್ಕೆ ಒಂದು ಶ್ವೇತಪತ್ರವನ್ನು ಹೊರಡಿಸಬೇಕು ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ತೇನೆ. ಜೊತೆಗೆ ಅದರಲ್ಲಿ ಪದವೀಧರರಿಗೆ, ನಿರುದ್ಯೋಗಿಗಳಿಗೆ ಕೊಡ್ತಕ್ಕಂಥ ಭತ್ಯೆ, ಅದರ ಹಿಂದೆ ಅದನ್ನು ಘೋಷಣೆ ಮಾಡಿದಾಗ ಯಾವುದೇ ಮಾನದಂಡಗಳಿಲ್ಲ. ಇವತ್ತು ಮಾನದಂಡಗಳನ್ನು ಘೋಷಣೆ ಮಾಡಿದ್ದಾರೆ. ಎರಡನೇದು, ಖಾಸಗಿ ಬಸ್ಸುಗಳಲ್ಲಿ ಸಂಚಾರ ಮಾಡ್ತಕ್ಕಂಥವ್ರಿಗೆ ಏನು, ಯಾಕಂದರೆ ಕರಾವಳಿ ಜಿಲ್ಲೆಗಳಲ್ಲಿ ಖಾಸಗಿ ಬಸ್ಸುಗಳದ್ದೇ ಇರತಕ್ಕಂಥದ್ದು, ಅವ್ರುಗಳಿಗೆ ಏನು. ಮೊನ್ನದು ಇದು ಎಷ್ಟು ವರ್ಷ ಮುಂದುವರಿತದೆ ಅನ್ನುವಂಥದ್ದನ್ನೆಲ್ಲವನ್ನು ಸರ್ಕಾರ ಪ್ರಕಟೀಕರಣ ಮಾಡಬೇಕು. ಈ ಯೋಜನೆಗಳ ಮುಖಾಂತರ ಹಿಂದೆ ಇರ್ತಕ್ಕಂಥ ಪಿಂಚಣಿಗಳ ಕತೆ ಏನು, ಹಿಂದೆ ಇರ್ತಕ್ಕಂಥ 10 ಯೋಜನೆಗಳಿದ್ದಾವೆ. ಭಾಗ್ಯಲಕ್ಷ್ಮಿ ಇದೆ, ಸಂಧ್ಯಾ ಸುರಕ್ಷಾ ಇದೆ, ಅಂಗವಿಕಲರದ್ದಿದೆ. ಈ ಎಲ್ಲ ಯೋಜನೆಗಳ ಕತೆಗಳೇನು. ಮೂರನೇದು, ಈ ಯೋಜನೆಗಳ ಮುಖಾಂತರವಾಗಿ ರಾಜ್ಯದ ಬೊಕ್ಕಸದ ಹಣದ ಗತಿ ಏನು, ಅದರ ಮುಂದಿನ ದಿನಗಳಲ್ಲಿ ಯಾರಿಗೂ ಹೊರೆ ಆಗಬಾರ್ದು, ಜನಸಾಮಾನ್ಯರಿಗೆ ಹೊರೆ ಆಗದ ರೀತಿಯಲ್ಲಿ ಹೇಗೆ ನಿಯಂತ್ರಣ ಮಾಡ್ತೀರಿ. ಮತ್ತು ಏನು ಎಚ್ಚರಿಕೆ ತಗೋಬೇಕು, ನಮ್ಮದು ಶ್ರೀಲಂಕಾ, ಪಾಕಿಸ್ತಾನ ಆದಾಗೆ ಆರ್ಥಿಕ ಕುಸಿತಗಳಾಗಬಾರ್ದು. ಇದೆಲ್ಲವನ್ನು ಸರ್ಕಾರ ಗಮನದಲ್ಲಿಟ್ಕೊಂಡು ಮಾಡುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ಇದನ್ನು ಮಾಡಲಿ, ಶ್ವೇತಪತ್ರ ಹೊರಡಿಸಲಿ, ಹಣದ ಮೂಲದ ಇದನ್ನು ಹೇಳಲಿ ಅಂತ ಹೇಳ್ತಾ, ಇದರ ಜೊತೆಗೆ ಕೇವಲ ಚುನಾವಣೆಯ ಗಿಮಿಕ್ ಆಗಬಾರ್ದು.
ಚುನಾವಣೆಯ ಫಲಿತಾಂಶಕ್ಕೋಸ್ಕರ ಮುಂದಿನ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, BBMP ಚುನಾವಣೆ ಇಟ್ಕೊಂಡು ಈ ಯೋಜನೆ ಮಾಡಿದಾರ ಅನ್ನುವಂಥದ್ದು ಜನರಿಗೆ ಒಂದು ಸಂಶಯಗಳು ಕಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಇದರ ಆದಾಯದ ಮೂಲಗಳನ್ನು ಶ್ವೇತಪತ್ರ ಮುಖಾಂತರ ಹೊರಡಿಸಬೇಕು, ಜನಸಾಮಾನ್ಯರಿಗೆ ಹೊರೆಯಾಗದ ರೀತಿಯಲ್ಲಿ ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು